ನೀವು ನೋಡ್ತಾ ಇದ್ದೀರಾ ನಮ್ಮ ಕುಟ್ಟ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ. ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ಒಂದು 12 ದಿನಗಳಿಂದ ನಮ್ಮ ಕರಾವಳಿ ಭಾಗ ಬಹಳಷ್ಟು ಚರ್ಚೆ ಮಾಡಿದಂತಹ ಜೊತೆಗೆ ಜನರ ನಿದ್ದೆಗೆಡಿಸಿದಂತಹ ಒಂದು ನಾಪತ್ತೆ ಪ್ರಕರಣ. ಆ ನಾಪತ್ತೆ ಪ್ರಕರಣ ಸುಖಾಂತ್ಯ ಕಂಡಿದೆ. ಫರಂಗಿಪೇಟೆಯ ದಿಗಂತ್ ನಾಪತ್ತೆಯಾಗಿದ್ದ 12 ದಿನಗಳ ಬಳಿಕ ಆತ ಮತ್ತೆ ಪತ್ತೆಯಾಗಿದ್ದಾನೆ, ಸಿಕ್ಕಿದ್ದಾನೆ. ಎಲ್ಲಿ ಸಿಕ್ಕಿದ್ದಾನೆ? ಉಡುಪಿಯಲ್ಲಿ ಸಿಕ್ಕಿದ್ದಾನೆ. ಜೊತೆಗೆ ಈ ನಿಟ್ಟಿನಲ್ಲಿ ನಮ್ಮ ಕುಡ್ಲ ವಾಹಿನಿ ನಿರಂತರವಾಗಿರುವಂತಹ ಸುದ್ದಿ ಪ್ರಸಾರವನ್ನ, ಸುದ್ದಿ ಬಿತ್ತರವನ್ನ ಮಾಡಿತ್ತು. ಯಾಕಂದ್ರೆ ಎಲ್ಲಿ ತನಕ ನಮ್ಮ ಹೋರಾಟ ಇತ್ತು ಅಂತ ಬಂದಾಗ ಪ್ರಾಮಾಣಿಕವಾಗಿರುವಂತಹ ಹೋರಾಟ ಆ ಊರಿನವರಲ್ಲದ್ದಾಗಿತ್ತು. ಆ ಫರಂಗಿಪೇಟೆಯ ಎಲ್ಲ ಊರಿನ ಜನರು ಹಿಂದೂ ಮುಸಲ್ಮಾನ ಅನ್ನುವಂತಹ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ಅಲ್ಲಿ ಹೋರಾಟವನ್ನ ಮಾಡಿದ್ರು. ಜೊತೆಗೆ ಆ ಹೋರಾಟ ಪ್ರಾಮಾಣಿಕವಾಗಿತ್ತು. ಇವೆಲ್ಲದರ ಜೊತೆಗೆ ಮತ್ತಷ್ಟು ಅಂತೆ ಕಂತೆಗಳು ಕೂಡ ಈ ಒಂದು ವಿಚಾರದಲ್ಲಿ ಸೇರಿಕೊಂಡಿತ್ತು. ಇವೆಲ್ಲದರ ಜೊತೆಗೆ ಕೋಮು ಸೂಕ್ಷ್ಮವಾಗಿರುವಂತಹ ಪ್ರದೇಶವಾಗಿರುವಂತಹ ಆ ಜಾಗದಲ್ಲಿ, ಅಂದರೆ ಕರಾವಳಿ ಭಾಗ ಅಂತ ಬಂದಾಗ ಕೋಮು ಸೂಕ್ಷ್ಮ ಪ್ರದೇಶದಲ್ಲೂ ಕೂಡ ಫರಂಗಿಪೇಟೆ ಅಂತ ಬಂದಾಗ ಇದೇ ಒಂದು ವಿಚಾರವನ್ನು ಕೂಡ ಬಳಸಿಕೊಂಡು ರಾಜಕೀಯ ಕೆಸರೆರಚಾಟಗಳು ಕೂಡ ನಡೆದಿತ್ತು. ಅದೇನೇ ಇರಲಿ, ದೇವರ ಶಕ್ತಿ ದೊಡ್ಡದು. ದೇವರ ಶಕ್ತಿಗಿಂತ ಬೇರೆ ಯಾವರ ಶಕ್ತಿಯು ಏನೂ ಕೂಡ ಇಲ್ಲ ಅನ್ನುವಂಥದ್ದು ಕೂಡ ಮತ್ತೊಮ್ಮೆ ಈ ಒಂದು ಪ್ರಕರಣದಲ್ಲಿ ಪ್ರೂವ್ ಆಗಿದೆ. ಇವೆಲ್ಲದರ ಜೊತೆಗೆ ದಿಗಂತ್ ಪತ್ತೆಯಾಗಿದ್ದಾನೆ. ಆದರೆ ಬಹಳಷ್ಟು ಅಂತೆ ಕಂತೆಗಳ ನಡುವೆ ಆತ ಮನೆ ಬಿಟ್ಟು ಹೋದದ್ದು ಎಕ್ಸಾಮ್ನ ಭಯಕ್ಕೋಸ್ಕರ, ಪರೀಕ್ಷೆಯ ಭಯಕ್ಕೋಸ್ಕರ ಆತ ಮನೆ ಬಿಟ್ಟು ಹೋಗಿದ್ದಾನೆ ಅನ್ನುವಂತಹ ವಿಚಾರ ಬಹಿರಂಗ ಆಗಿದೆ. ಇವೆಲ್ಲದರ ಜೊತೆಗೆ ನಮ್ಮ ಜಿಲ್ಲೆಯ SP ಅವರು ಕೊಟ್ಟಂತಹ ಐಸ್ ಕ್ರೀಮ್ ಅನ್ನ ತಿಂದು ಸತ್ಯವನ್ನ ಬಾಯಿ ಬಿಟ್ಟಿದ್ದಾನೆ ದಿಗಂತ್. ಇವೆಲ್ಲದರ ಜೊತೆಗೆ ದಿಗಂತ್ನ CCTV ಫುಟೇಜ್ ಉಡುಪಿಯಲ್ಲಿ ಪತ್ತೆಯಾಗಿತ್ತು. ಆ CCTV ಫುಟೇಜ್ ಏನಿದೆ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಇವೆಲ್ಲದರ ಜೊತೆಗೆ ಬಹಳಷ್ಟು ಚರ್ಚೆಗಳನ್ನು ಕೂಡ, ಬಹಳಷ್ಟು ಗೊಂದಲಗಳನ್ನು ಕೂಡ ಈ ಒಂದು ಪ್ರಕರಣ ಸೃಷ್ಟಿ ಮಾಡ್ತಾ ಇದೆ. ಯಾಕಂತ ಬಂದಾಗ ಒಂದು ಪರೀಕ್ಷೆಗೆ ಹೆದರಿ, ಕೇವಲ ಒಂದು ಪರೀಕ್ಷೆಗೆ ಹೆದರಿ ವಿದ್ಯಾರ್ಥಿಗಳು, ಮಕ್ಕಳು ಈ ರೀತಿ ಮಾಡ್ತಾರಾ? ಈ ರೀತಿ ಮಾಡ್ಬೋದಾ? ಈ ರೀತಿ ಮಾಡ್ತಾರಂತ ಬಂದಾಗ ಇದು ಯಾವ ಸಂದೇಶವನ್ನು ಇನ್ನು ಮುಂದಕ್ಕೆ ಸಮಾಜಕ್ಕೆ ಕೊಡುತ್ತೆ? ಹಾಗಾದರೆ ಪರೀಕ್ಷೆಗೆ ಭಯಪಟ್ಟು ಈ ರೀತಿಯೂ ಕೂಡ ಮಾಡಿದರೆ ಕತೆ ಏನು ಅನ್ನುವಂತಹ ಪ್ರಶ್ನೆ. ಇವೆಲ್ಲದರ ಜೊತೆಗೆ ಇವತ್ತು ಮಂಗಳೂರಿನಲ್ಲಿ ಪ್ರತಿಭಟನೆಯೂ ಕೂಡ ಆಯಿತು. ಯಾಕೆಂದರೆ ಸಮಾನ ಮನಸ್ಕ ಜಾತ್ಯತೀತ ಪಕ್ಷ ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಈ ಒಂದು ಪ್ರತಿಭಟನೆಯನ್ನು ಮಾಡಿದೆ. ಯಾಕೆಂದರೆ ಈ ಒಂದು ಪ್ರಕರಣದ ಹಿಂದಿರುವಂತಹ ಶಕ್ತಿ ಯಾರು? ಈ ಪ್ರಕರಣ ಈ ರೀತಿ ಆಗಬೇಕು ಅಂತ ಬಂದಾಗ ಇದನ್ನು ಸರಿಯಾಗಿ ಪತ್ತೆ ಹಚ್ಚಬೇಕು, ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಅವರಿತ್ತು ಸಮಾನ ಮನಸ್ಕರ ಜನರು ಇವತ್ತು ಪ್ರತಿಭಟನೆಯನ್ನು ಮಾಡಿದರು. ಜೊತೆಗೆ ಅವರು ಜಿಲ್ಲಾಡಳಿತವನ್ನು ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಇವೆಲ್ಲದರ ಜೊತೆಗೆ ಬಹಳಷ್ಟು ವಿಚಾರಗಳು ಈ ಒಂದು ಪ್ರಕರಣದಲ್ಲಿದೆ. ಅಷ್ಟಕ್ಕೂ ಕೂಡ 12 ದಿನಗಳ ಕಾಲ ಯಾವ ರೀತಿ ಇತ್ತು ಈ ರೋಚಕ ಕಾರ್ಯಾಚರಣೆ, ಯಾವ ರೀತಿ ದಿಗಂತ್ನನ್ನು ಪತ್ತೆ ಹಚ್ಚಲಾಗಿತ್ತು, ಯಾವ ರೀತಿ 7 ತಂಡಗಳನ್ನು ಮಾಡಿಕೊಂಡು ಪೊಲೀಸ್ ಇಲಾಖೆ ಈ ಒಂದು ಪ್ರಕರಣವನ್ನು ಭೇದಿಸಿತ್ತು, ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಆತಂಕ ಸೃಷ್ಟಿಸಿದ ಯುವಕನ ಹುಡುಗಾಟ. 12 ದಿನಗಳಿಂದ ಪೊಲೀಸರ ಹುಡುಕಾಟ. ಜಿಲ್ಲೆಯ ಜನರ ನಿದ್ದೆ ಕೆಡಿಸಿದ ದಿಗಂತ್ ಪ್ರಕರಣ ಸುಖಾಂತ್ಯ. ಅಮ್ಮೆಮಾರು ಪ್ರದೇಶ ಏನಿದೆ, ಆ ಹುಡುಗ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇದು ಮೊದಲ ಬಾರಿ ಅಲ್ಲ. ಅಲ್ಲಿ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಈ ಗಾಂಜಾ ಹೇಳ್ಕೊಂಡು ರಸ್ತೆಯಲ್ಲಿ ನಿಂತ್ಕೊಂಡು ಹೋಗೋರನ್ನ ನಿಲ್ಲಿಸಿ ಅವ್ರ ಹತ್ರ ಪ್ರಶ್ನೆ ಕೇಳುದು, ಉಡಾಪೆ ಮಾತಾಡುದು, ಅಥವಾ ಅವರಿಗೆ ಹೊಡೆಯುವುದು, ಇದೆಲ್ಲ ಆಗ್ತಾ ಇದೆ. ಆ ಪ್ರದೇಶದಲ್ಲಿ ಆಗ್ತಾ ಇದೆ. ಪೊಲೀಸರಿಗೆ ಗೊತ್ತಿದೆ ಅಲ್ಲಿ ಯಾರು ಇರ್ತಾರಂತ.
ಅವರನ್ನು ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಲಿ. ಆ ಪ್ರದೇಶದಲ್ಲಿ ಯಾವ ಅಮ್ಮೆಮಾರ್ ಪ್ರದೇಶ ಹಿಂದೆ ಪೊಲೀಸ್ ಸ್ಟೇಷನ್ ಕೇಸ್ ಇದೆ. ಆ ಕೇಸ್ ಯಾವ ವಿಷಯದಲ್ಲಾಗಿದೆ? ಅಲ್ಲಿ ರಸ್ತೆ ಮೇಲೆ ಜನ ಹೋಗುದಿಲ್ಲ ರಾತ್ರಿ. ಇದು ದಿಗಂತ್ ಕಾಣೆಯಾದ ಹಿನ್ನೆಲೆಯಲ್ಲಿ ಫರಂಗಿಪೇಟೆಯಲ್ಲಿ ಹಿಂದೂ ಸಂಘಟನೆಗಳು ನಡೆಸಿದ ಪ್ರತಿಭಟನೆಯ ದೃಶ್ಯ. ದಿಗಂತ್ ನಾಪತ್ತೆಯ ಹಿಂದೆ ಅಮ್ಮೆಮಾರ್ ಪ್ರದೇಶದಲ್ಲಿ ಗಾಂಜಾ ವ್ಯಸನಿಗಳ ಕೈವಾಡ ಇದೆ ಅಂತ ಅನುಮಾನವನ್ನ ಈ ಪ್ರತಿಭಟನೆಯಲ್ಲಿ ವ್ಯಕ್ತಪಡಿಸಲಾಗಿತ್ತು. ನಾಪತ್ತೆ ಪ್ರಕರಣದ ಸರಿಯಾದ ತನಿಖೆ ನಡೆಸಿದ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ವಿಧಾನಸಭಾ ಅಧಿವೇಶನದಲ್ಲಿ ಈ ವಿಚಾರದ ಚರ್ಚೆ ಕೂಡ ನಡೆದು ಪ್ರಕರಣ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೂ ತಲುಪಿತ್ತು. ಮಾರ್ಚ್ 12ರಂದು ಪೊಲೀಸರು ತನಿಖಾ ವರದಿಯನ್ನ ಸಲ್ಲಿಸುವಂತೆ ಹೈಕೋರ್ಟ್ ಆದೇಶ ಕೂಡ ನೀಡಿತ್ತು. ಇಷ್ಟೆಲ್ಲ ನಡೆದರೂ ಪೊಲೀಸರ ತನಿಖೆಯಲ್ಲಿ ಯಾವುದೇ ಪ್ರಗತಿ ಕಂಡಿರಲಿಲ್ಲ. ದಿಗಂತ್ ಏನಾದ ಎಂಬ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿರಲಿಲ್ಲ. ಆದ್ರೆ ಶನಿವಾರ ದಿಗಂತ್ ದಿಢೀರಂತ ಉಡುಪಿಯ ಡಿಮಾರ್ಟ್ನಲ್ಲಿ ಪ್ರತ್ಯಕ್ಷನಾಗಿದ್ದಾನೆ. ಡಿಮಾರ್ಟ್ಗೆ ಬಂದಿದ್ದ ದಿಗಂತ್ನನ್ನ ಗುರುತಿಸಿದ ಸಿಬ್ಬಂದಿ ಅನುಮಾನದಿಂದ ವಿಚಾರಿಸಿದ್ದಾರೆ. ಈ ವೇಳೆ ಗೊಂದಲದ ಹೇಳಿಕೆ ನೀಡಿದ ದಿಗಂತ್ ಅಲ್ಲಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಈ ವೇಳೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಇದು ದಿಗಂತೆ ಅನ್ನೋದು ಕನ್ಫರ್ಮ್ ಆದ ಬಳಿಕ ದಕ್ಷಿಣ ಕನ್ನಡ ಪೊಲೀಸರಿಗೂ ಮಾಹಿತಿ ನೀಡಲಾಗಿದೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಿಗೂ ಮಾಹಿತಿ ನೀಡಿ ಮನೆಯವರಿಗೂ ದಿಗಂತ್ ಸಿಕ್ಕಿರುವ ಮಾಹಿತಿ ರವಾನೆಯಾಗಿದೆ. ಈ ಒಂದು ಪ್ರಕರಣ ನಾಡಿದ್ದು ಪ್ರತಿಭಟನೆ ಇನ್ನಿತರ ಬೇರೆ ಬೇರೆ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಉಡುಪಿಯ ಡಿಮಾರ್ಟಲ್ಲಿ ಅವನ ಪತ್ತೆ ಆಗಿದೆ. ಇದು ಒಂದು ರೀತಿಯಲ್ಲಿ ನಮಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗುವಂಥ ದೊಡ್ಡ ಅನಾಹುತ ತಪ್ಪಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ತುಂಬ ಸಂತೋಷ ಆಗಿದೆ ಆ ಹುಡುಗ ಸಿಕ್ಕಿರುವಂಥದ್ದು. ಮೊದಲನೇದಾಗಿ ಆ ಮನೆಯವರಿಗೆ ಇವತ್ತು ತುಂಬ ಸಂತೋಷ ಆಗಿರ್ಬೋದು. ಯಾಕೆಂದರೆ ಆ ಹುಡುಗ ಏನಾಗಿದ್ದಾನೆ, ಯಾವ ರೀತಿ ಇದ್ದಾನೆ ಮತ್ತು ಜೀವಂತ ಇದ್ದಾನ ಎಲ್ಲ ಚರ್ಚೆಗಳು ನಡೆಯುವಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಅವರ ಮನೆಯವರ ಆತಂಕಗೊಳಗಾಗುವಂಥದ್ದು ಸ್ವಾಭಾವಿಕ. ಇವತ್ತು ಆ ಮನೆಯವರಿಗೆ ಜೀವಂತ ಇರುವಂಥ ದಿಗಂತ್ ಜೀವಂತ ಮನೆಗೆ ಬರುವಂಥದ್ದು ತುಂಬ ಖುಷಿಯಾಗಿರ್ಬೋದು. ನಾನು ವಿಶೇಷವಾಗಿ ಅವರು ಈ ಉಡುಪಿಯ ಡಿಮಾರ್ಟ್ನವರಿಗೆ ನಾನು ನಿಜವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನಾನು ಜಿಲ್ಲೆ BJP ಅಧ್ಯಕ್ಷನಾಗಿ ಅತ್ಯಂತ ಸಂತೋಷ ಆಗಿದೆ. ಯಾಕೆಂದರೆ ಈ ರೀತಿಯ ಘಟನೆ ಆದಂಥ ಸಂದರ್ಭದಲ್ಲಿ ನಾನಾ ರೀತಿಯ ಸಂದೇಹಗಳು ಬರೋದು ಸ್ವಾಭಾವಿಕ. ಪೊಲೀಸರ ಮೇಲೆ ಕೂಡ ನಾವು ಒತ್ತಾಯ ಆಗ್ತಾಯಿದ್ದೇವೆ ಪತ್ತೆ ಮಾಡಿ ಕೊಡಬೇಕು ಅಂತ. ಇವತ್ತಿನ ನಮ್ಮ ಉದ್ದೇಶ ಇರುವಂಥದ್ದು ಆ ಮನೆಯವರ ಆತಂಕ ನೋಡಿ ನಮಗೆ ಆ ಹುಡುಗನ ಬಗ್ಗೆ ಪತ್ತೆ ಆಗಬೇಕು ಅಂತ ನಮ್ಮ ಸ್ವಾಭಾವಿಕವಾಗಿ ಮನಸ್ಸಲ್ಲಿ ಇದ್ದದ್ದು. ಅಲ್ಲಿರುವಂಥ CC ಕ್ಯಾಮರಾ ಇನ್ನೊಂದು ಮತ್ತೊಂದರ ಬಗ್ಗೆ ನಮಗೆ ಸಂದೇಹ ಇತ್ತು. ಇವತ್ತು ಎಲ್ಲವೂ ಕ್ಲಿಯರ್ ಆಯಿತು. ಅವ ಸಿಕ್ಕಿದ್ದಾನೆ. ಆ ಸಿಕ್ಕಿದ ಕಾರಣಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಡಿದ್ದು ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ಯೋಚನೆ ಆಗಿತ್ತು. ಎಲ್ಲವನ್ನು ಸುಖಾಂತಿ ಆಗಿದೆ. ಅವ ಸಿಕ್ಕಿರುವಂಥದ್ದು ಇಡೀ ಜಿಲ್ಲೆಗೆ ಸಮಾಧಾನ ಆಗಿದೆ. ಎಲ್ಲರೂ ಶಾಂತಿಯಿಂದ ವರ್ತನೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿದ್ವಿ. ದಿಗಂತ್ ನಾಪತ್ತೆ ಪ್ರಕರಣ ಭೇದಿಸಲು ಪೊಲೀಸರು 7 ತಂಡ ರಚಿಸಿ ಮೈಸೂರು, ಬೆಂಗಳೂರು ಎಲ್ಲಾ ಕಡೆ ಹುಡುಕಾಡಿದ್ದಾರೆ. ರೈಲ್ವೆ ಹಳಿಯಲ್ಲಿ ಡ್ರೋನ್ ಬಳಸಿ ಏನಾದ್ರೂ ಸುಳಿವು ಸಿಗುತ್ತದಾ ಅಂತ ನೋಡಿದ್ದಾರೆ. ಮಂಗಳಮುಖಿಯರ ಮೇಲಿನ ಅನುಮಾನದಿಂದ ಹೈದರಾಬಾದ್ ಹೋಗಲು ಸಿದ್ಧತೆ ನಡೆಸಿದ್ದಾರೆ. ಆದ್ರೆ ದಿಗಂತ್ ಮನೆಯಿಂದ ಹೊರಟು ಬೆಂಗಳೂರು, ಮೈಸೂರು, ಶಿವಮೊಗ್ಗ ತಿರುಗಾಡಿ ಉಡುಪಿಗೆ ಬಂದಿದ್ದಾನೆ. ರೈಲಿನಲ್ಲಿ ಬರುವಾಗ ಫರಂಗಿಪೇಟೆಯಲ್ಲಿ ಪೊಲೀಸರು ಹುಡುಕಾಡುವುದನ್ನ ನೋಡಿದ್ದಾನೆ. ಹಾಗೆ ಉಡುಪಿಗೆ ಹೋದವನು ಕೊನೆಗೂ ಅಲ್ಲಿ ಸಿಕ್ಕಿ ಬಿದ್ದಿದ್ದಾನೆ. ಕಳೆದ ಫೆಬ್ರವರಿ 25ನೇ ತಾರೀಕು ದಿಗಂತ್ ಎಂಬ ಒಬ್ಬ ಹುಡುಗ 17 ವರ್ಷದವನು ನಾಪತ್ತೆಯಾಗಿರ್ತಾನೆ. ಆ ಸಂಬಂಧ ಅವತ್ತಿಂದ ಪ್ರಕರಣ ದಾಖಲಾದ ನಂತರದಿಂದ ತನಿಖೆಯನ್ನು ಮುಂದುವರಿಸ್ತಾ ಒಂದು ವಿಶೇಷ ತನಿಖಾ ತಂಡವನ್ನು DSP ಬಂಟ್ವಾಳ ಅವರ ನೇತೃತ್ವದಲ್ಲಿ ನಾವು ರಚಿಸಿ ಅವರ ಒಂದು ನೇತೃತ್ವದಲ್ಲಿ ಸುಮಾರು 7 ತಂಡಗಳನ್ನು ರಚನೆ ಮಾಡಿ ಸಾಕಷ್ಟು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತೆ ಈ ತನಿಖಾ ತಂಡ ಕೆಲಸ ಮಾಡ್ತಾಯಿತ್ತು. ನಿನ್ನೆ ಅಂದರೆ ದಿನಾಂಕ 8ನೇ ತಾರೀಕು ಮಾರ್ಚ್ರಂದು ಕಾಣೆಯಾಗಿದ್ದ ವಿದ್ಯಾರ್ಥಿ ಅವನು ಉಡುಪಿಯಲ್ಲಿ ನಿನ್ನೆ ಪತ್ತೆಯಾಗಿದ್ದಾನೆ. ಮತ್ತು ಆ ಹುಡುಗನ್ನ ಕರ್ಕೊಂಡು ಬಂದು ನಾವು ವಿಚಾರಣೆಗೆ ಒಳಪಡಿಸಿದಾಗ ಆತ 3ನೇ ತಾರೀಕಿಂದ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಯಿತು, 2ನೇ PUCದು. ಆ ಎಕ್ಸಾಮ್ಗೆ ಅವನು ಪ್ರಿಪರೇಷನ್ನು ತಕ್ಕ ಮಟ್ಟಿಗೆ ಮಾಡದೇ ಇದ್ದಿದ್ದರಿಂದ ಸ್ವಲ್ಪ ಹೆದರಿ ಅವನು ಮನೆ ಬಿಟ್ಟು ಹೋಗಿದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಆ ಸಲುವಾಗಿ ನಾವು ಕೂಡ ಸ್ಟೇಟ್ಮೆಂಟ್ ಮಾಡಿಕೊಂಡು ಅವನನ್ನು CWC ಮುಂದೆ ಹಾಜರುಪಡಿಸಿ ನಂತರ ಅವನ ಬಾಲಕರ ಬಾಲಮಂದಿರ ಬೋಂಡೆಲ್ಲಲ್ಲಿ ಬಿಟ್ಟಿರ್ತೀವಿ. ಮತ್ತು ಏನು ಕಾನೂನು ಕ್ರಮ ಜರುಗಿಸಬೇಕು ಮುಂದೆ ಅವರು
ಉಚ್ಚ ನ್ಯಾಯಾಲಯದಲ್ಲಿ ಅವರು ರಿಟ್ ಪಿಟಿಷನ್ ಹಾಕಿರೋದ್ರಿಂದ ಅಲ್ಲಿ ಕೂಡ ಅವನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅದನ್ನು ನಾವು ಮಾಡಿ ನಂತರ ಮಾನ್ಯ ನ್ಯಾಯಾಲಯ ಏನು ಆದೇಶ ಕೊಡ್ತೋ ಅದರನುಸಾರ ನಾವು ಅವನನ್ನು ಫ್ಯಾಮಿಲಿಗೆ ಒಪ್ಪಿಸೋದು ಅಥವಾ ಬೇರೆ ಹಾಸ್ಟೆಲ್ ಇಡೋದು ಅನ್ನೋದ್ರ ಬಗ್ಗೆ ಕ್ರಮ ವಹಿಸ್ತೀವಿ. ಕೋಮು ಸೂಕ್ಷ್ಮ ಪ್ರದೇಶವಾದ ಫರಂಗಿಪೇಟೆಯಲ್ಲಿ ದಿಗಂತ್ ನಾಪತ್ತೆಯಿಂದ ದೊಡ್ಡದೊಂದು ಆತಂಕ ಸೃಷ್ಟಿಯಾಗಿತ್ತು. ಹಿಂದೂ ಸಂಘಟನೆಗಳು ಈ ವಿಚಾರವಾಗಿ ಮತ್ತೊಂದು ಸುತ್ತಿನ ಪ್ರತಿಭಟನೆಗೂ ಸಿದ್ಧತೆ ನಡೆಸಿತ್ತು. ಆದ್ರೆ ದಿಗಂತ್ ಉಡುಪಿಯಲ್ಲಿ ಸಿಕ್ಕ ಕಾರಣ ಎಲ್ಲಾ ಸುಖಾಂತಿ ಆಯ್ತು ಅನ್ನೋದೇ ನೆಮ್ಮದಿಯ ವಿಚಾರ. ಹಾಗಂತ ಇಂತಹ ಸೂಕ್ಷ್ಮ ಪ್ರಕರಣವನ್ನ ಜಿಲ್ಲಾ ಪೊಲೀಸರು ನಿಭಾಯಿಸಿರುವ ವಿಚಾರ ಮಾತ್ರ ಪೊಲೀಸ್ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡುವಂತಿದೆ. ತಂತ್ರಜ್ಞಾನ ಇಲ್ಲದ ಕಾಲದಲ್ಲಿ ಇಂತಹ ಅದೆಷ್ಟೋ ಪ್ರಕರಣ ಭೇದಿಸಿದ ಪೊಲೀಸರಿಗೆ ದಿಗಂತ್ ನಾಪತ್ತೆ ಪ್ರಕರಣ ಭೇದಿಸಲಾಗದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಎದ್ದಿವೆ. ಸದ್ಯ ಪರೀಕ್ಷೆಗೆ ಹೆದರಿ ನಾನೇ ಮನೆ ಬಿಟ್ಟು ಹೋಗಿದ್ದೆ ಎಂಬ ವಿಚಾರವನ್ನ ದಿಗಂತ್ ಬಾಯ್ಬಿಟ್ಟಿದ್ದಾನೆ ಎಂಬ ಮಾಹಿತಿ ಇದೆ. ರೈಲ್ವೆ ಹಳಿಯಲ್ಲಿ ತಾನೇ ಚಪ್ಪಲಿ ಮೊಬೈಲ್ ಎಸೆದು ರಕ್ತ ಸುರಿಸಿದ್ದಾಗಿಯೂ ಹೇಳಿದ್ದಾನೆ. ಏನು ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಅವನು ಕಳೆದ 8-9 ದಿವಸಗಳು ಏನು ಮಾಡ್ತಿದ್ದೆ ಎಲ್ಲಿದ್ದ ಅಂತ ಪ್ರಶ್ನೆ ಮಾಡಲಾಗಿ ಅವನು ಮಂಗಳೂರಿನಿಂದ ಹೊರಟವನು ಮನೆಯಿಂದ ಫಸ್ಟ್ ಹೊರಟು ರೈಲ್ವೆ ಟ್ರ್ಯಾಕ್ ಮೇಲಿಂದ ಸ್ವಲ್ಪ ಮುಂದೆ ಅರ್ಕುಳ ಹತ್ರ ಬಂದು ಅಲ್ಲಿ ಮೇನ್ ರೋಡ್ಗೆ ಬಂದು ಮೇನ್ ರೋಡಿಂದ ಒಂದು ಬೈಕನ್ನು ಹಿಡಿದು ಬೈಕಿನ ಲಿಫ್ಟ್ ತೊಗೊಂಡು ಮಂಗಳೂರು ಸಿಟಿಗೆ ಬಂದು ಸಿಟಿಯಿಂದ ಅವನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೊರಗಡೆಯಿಂದ ಆತ ಶಿವಮೊಗ್ಗಕ್ಕೆ ಬಸ್ ಹತ್ತಿರ್ತಾನೆ. ಶಿವಮೊಗ್ಗದಿಂದ ಟ್ರೈನ್ ಹಿಡ್ಕೊಂಡು ಮೈಸೂರಿಗೆ ಹೋಗಿರ್ತಾನೆ. ಮೈಸೂರಿನಿಂದ ಮತ್ತೆ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ನಂದಿ ಬೆಟ್ಟದ ಹತ್ರ ಹೋಗಿ ಅಲ್ಲೊಂದು ಖಾಸಗಿ ರೆಸಾರ್ಟ್ನಲ್ಲಿ ಒಂದು 2 ದಿವಸ ಕೆಲಸ ಮಾಡಿ ಒಂದು ಸ್ವಲ್ಪ ಹಣ ಗಳಿಸಿ ಮತ್ತೆ ವಾಪಸ್ ಅದೇ ರೂಟ್ನಲ್ಲಿ ನಂದಿ ಹಿಲ್ಸಿಂದ ಕೆಂಗೇರಿಗೆ, ಕೆಂಗೇರಿಯಿಂದ ಮೈಸೂರಿಗೆ, ಮೈಸೂರಿನಿಂದ ನಿನ್ನೆ ಅಂದರೆ ಮೊನ್ನೆ ರಾತ್ರಿ ಟ್ರೈನ್ ಹತ್ತಿ ಮುರುಡೇಶ್ವರ ಎಕ್ಸ್ಪ್ರೆಸ್ಸು ನಿನ್ನೆ ಬೆಳಗ್ಗೆ ಬಂದು ಉಡುಪಿಯಲ್ಲಿ ಅಲೈಟ್ ಆಗಿರ್ತಾನೆ. ಉಡುಪಿಯಲ್ಲಿ ಇಳಿದು ನಂತರ ಅವನಿಗೆ ಹಣ ಎಲ್ಲ ಖರ್ಚಾಗಿರುತ್ತೆ. ಹಣ ಖರ್ಚಾದ ನಂತರ ಅವನಿಗೆ ಊಟಕ್ಕೆ ಮತ್ತು ಒಂದು ಬಟ್ಟೆ ತೊಗೊಳಕ್ಕೆ ಅಂತ ಹೇಳಿ ಅಲ್ಲಿನ ಒಂದು ಸ್ಥಳೀಯ ಅಂಗಡಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ದುಡ್ಡಿಲ್ಲದೆ ಇರೋ ಕಾರಣಕ್ಕೆ ಒಂದು ಸ್ವಲ್ಪ ಅಲ್ಲಿಂದ ಓಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಹಿಡ್ಕೊಂಡು ಯಾರು ಏನು ಅಂತ. ನಂತರ ಅವನ ಬಗ್ಗೆ ಮಾಹಿತಿನ ಪೊಲೀಸರು ಕೊಡ್ತಾರೆ. ಪೊಲೀಸರು ಇಮಿಡಿಯೇಟಾಗಿ ಹೋಗಿ ಅವನನ್ನು ಸೆಕ್ಯೂರ್ ಮಾಡ್ತಾರೆ. ಉಡುಪಿ ಪೊಲೀಸರು ಸೆಕ್ಯೂರ್ ಮಾಡಿ ನಂತರ ಅದನ್ನು ದಕ್ಷಿಣ ಕನ್ನಡ ಪೊಲೀಸರು ಹೋಗಿ ಅವನನ್ನು ಕರ್ಕೊಂಡು ಬಂದು ಏನು ಕಾನೂನು ಕ್ರಮ ತೊಗೊಳ್ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡಿದ್ದಾರೆ. ಏನು ಅವನ ಚಪ್ಪಲಿ ಮೇಲೆ ಇದ್ದಂಥ ರಕ್ತ ಅವನಿಗೆ ಹಿಮ್ಮಡಿಯಲ್ಲಿ ಅಂದರೆ ಪಾದದಲ್ಲಿ ಒಂದು ಗಾಯ ಆಗಿರುತ್ತೆ. ಆ ಗಾಯದ ರಕ್ತ ಅವನು ಚಪ್ಪಲಿ ಬಿಟ್ಟು ಅದ್ರ ಮೇಲೆ ಕಾಲಿಟ್ಟು ಒರೆಸ್ತಾನೆ ಚಪ್ಪಲಿನ. ಆಗ ಅದನ್ನು ಅಂಟ್ಕೊಂಡಂಥ ರಕ್ತ ಅಂತ ಆ ಹುಡುಗ ಕೊಟ್ಟಿರೋಂಥ ಸ್ಟೇಟ್ಮೆಂಟ್. ಅಂತೂ ಇಂತೂ 12 ದಿನಗಳ ಪ್ರಹಸನಕ್ಕೆ ತೆರೆ ಬಿದ್ದಿದೆ. ದಿಗಂತ್ ಮಾಡಿದ ಪ್ರಮಾದದಿಂದ ಜಿಲ್ಲೆಯಲ್ಲಿ ನಡೆಯಬಹುದಾಗಿದ್ದ ದೊಡ್ಡದೊಂದು ಅನಾಹುತ ತಪ್ಪಿದೆ. ಇಂತಹ ಪ್ರಕರಣದಲ್ಲಿ ಕಣ್ಣಾರೆ ಕಂಡರೂ ಪರಂಬರಿಸಿ ನೋಡು ಅಂತ ಹಿರಿಯರು ಹೇಳಿದ ಮಾತಿನ ಅರ್ಥವನ್ನ ಜನರು ಇನ್ನಾದ್ರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24x7. ಇದು 12 ದಿನಗಳ ಬಳಿಕ ಸಿಕ್ಕಿರುವಂತಹ ದಿಗಂತ್ ಯಾವ ರೀತಿ ಇತ್ತು, ದಿಗಂತ್ನ ಚಲನವಲನ 12 ದಿನ ಆತ ಏನ್ ಮಾಡಿದ್ದಾನೆ, ಎಲ್ಲಿ ಹೋಗಿದ್ದಾನೆ, ಏನ್ ಕತೆ ಅಂತ ಬಂದಾಗ ಆತ ಒಟ್ಟು ತಿರುಗಾಡಿದ, ಊರುಗಳನ್ನು ತಿರುಗಾಡಿದ, ಜೊತೆಗೆ ಶಾಪಿಂಗ್ ಮಾಲ್ ಇರಲಿ ಹೋಗಿ ಶಾಪಿಂಗ್ ಮಾಡಿದ. ಆದರೆ ಇಲ್ಲಿ ಜಿಲ್ಲೆ ಹೊತ್ತಿ ಉರಿತಾ ಇತ್ತು. ಯಾಕಂದರೆ ಕೋಮು ಸೂಕ್ಷ್ಮವಾಗಿರುವಂಥ ಪ್ರದೇಶ ನಮ್ಮ ಕರಾವಳಿ ಭಾಗ, ಅದರಲ್ಲೂ ಕೂಡ ಫರಂಗಿಪೇಟೆಯಲ್ಲಿ ಈ ರೀತಿ ಘಟನೆಗಳು ನಡೆದಾಗ ಅದು ಗಾಂಜಾ ಡ್ರಗ್ಸ್ ಅನ್ನುವಂಥ ವಿಚಾರಕ್ಕೆ ಹೋಯಿತು. ತದನಂತರ ಮಂಗಳಮುಖಿಯರು ಅಪಹರಣ ಮಾಡಿಕೊಂಡು ಹೋದರು ಅನ್ನುವಂಥ ವಿಚಾರಕ್ಕೆ ಹೋಯಿತು. ತದನಂತರ ಬಹಳಷ್ಟು ಪ್ರಶ್ನೆಗಳು. ಮತ್ತೊಂದು ಸುತ್ತಿನ ಹೋರಾಟಕ್ಕೂ ಕೂಡ, ಅಂದರೆ ಸೋಮವಾರ ಇವತ್ತಿನ ದಿನ ಹೋರಾಟಕ್ಕೂ ಕೂಡ ಆ ಭಾಗದ ಜನರು ಬಹಳಷ್ಟು ಕಷ್ಟಪಟ್ಟಿದ್ರು. ಆ ಊರಿನ ಜನರು ಬಹಳಷ್ಟು ಕಷ್ಟಪಟ್ಟಿದ್ರು. ಪ್ರಾಮಾಣಿಕವಾಗಿರುವಂತಹ ಹೋರಾಟವನ್ನು ಮಾಡಿದರು, ಪ್ರತಿಭಟನೆಯನ್ನು ಮಾಡಿದರು. ಅವರು ಕೂಡ ರಾತ್ರಿ ಹಗಲು ಎನ್ನದೆ ಹುಡುಕಾಡಿದ್ರು ಆ ಭಾಗದ ಫರಂಗಿಪೇಟೆಯ ಜನರು. ಅವರಿಗೆ ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದರೆ ಅವರು ಪ್ರಾಮಾಣಿಕವಾಗಿರುವಂಥ ಹೋರಾಟ ಈ ಒಂದು ಪ್ರಕರಣ ಸುಖಾಂತ್ಯ ಕಂಡಿದೆ, ನೋ ಡೌಟ್. ಯಾಕೆಂದರೆ ಅವರು ಸರ್ಕಾರದ ಮೇಲೆ ಪ್ರೆಷರನ್ನು ಹಾಕಿದ್ರು. ಅವರು ಪೊಲೀಸ್ ಇಲಾಖೆಯಿಂದ ಮತ್ತೆ ಬಡಿದೆಬ್ಬಿಸ್ತಾ ಇದ್ರು. ಇವೆಲ್ಲದರ ಜೊತೆಗೆ ಪಾಪ ತಾಯಿಯ ಕಣ್ಣೀರು ನಿಜವಾಗ್ಲೂ ಬೇಜಾರಾಗುತ್ತೆ, ಬಹಳಷ್ಟು ಬೇಸರ ಆಗುತ್ತೆ ಆ ತಾಯಿಯ ಕಣ್ಣೀರನ್ನು ನೋಡಿದಾಗ. ಜೊತೆಗೆ ತಂದೆಯ ಸಹಾಯಕತೆ, ಜೊತೆಗೆ ಆ ಒಂದು ಕುಟುಂಬದ ಕಣ್ಣೀರು. ಮಗ ಇವತ್ತು ಬರ್ತಾನೆ ನಾಳೆ ಬರ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಕಾದು ಕುಳಿತಿದ್ದಂತಹ ಆ ಒಂದು ಸಂಪೂರ್ಣವಾಗಿರುವಂತಹ ಕುಟುಂಬ. ಇದೆಲ್ಲವೂ ಕೂಡ ನೋಡಿದಾಗ ದಿಗಂತ್ನ ಹುಡುಗಾಟ ಈ ಪರಿಸ್ಥಿತಿಯನ್ನು ಈ ಹಂತಕ್ಕೆ ಬಂದು ತಲುಪಿದೆ ಅನ್ನುವಂಥದ್ದು ಕೂಡ ಬಹಳ ಬೇಸರ ತರುವಂಥ ಸಂಗತಿ. ಯಾಕಂದರೆ ದ್ವಿತೀಯ PUC ಕಲಿತಾ ಇರುವಂಥ ಹುಡುಗ ಒಂದು ಪರೀಕ್ಷೆಗೆ ಹೆದರಿ ಈ ರೀತಿ ಮಾಡ್ತಾರೆ ಅಂತ ಬಂದಾಗ
ಅವರನ್ನೇ ಕಾದು ಕುಳಿತಂತಹ ನಾಟ್ ಓನ್ಲಿ ನಾನು ಈಗಲೇ ಹೇಳಿದೆ ಅವರ ತಾಯಿಯ ಬಗ್ಗೆ, ತಂದೆಯ ಬಗ್ಗೆ, ಜೊತೆಗೆ ಆ ಕುಟುಂಬದ ಬಗ್ಗೆ, ಆ ಊರಿನವರ ಬಗ್ಗೆ, ನಾಟ್ ಓನ್ಲಿ ಆ ಊರು, ನಾವುಗಳು ಸೇರಿ ಇಡೀ ನಮ್ಮ ಕರಾವಳಿ ಭಾಗ ಬಹಳಷ್ಟು ಜನರು ದಿಗಂತ್ ಮತ್ತೆ ಮನೆಗೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನು ಮಾಡಿದರು, ಸಿನ್ಸಿಯರ್ ಆಗಿರುವಂತಹ ಪ್ರೇಯನ್ನು ಮಾಡಿದರು. ಇದೆಲ್ಲವೂ ಕೂಡ ಅಮಾಯಕ ಹುಡುಗ, ಒಳ್ಳೆಯ ಹುಡುಗ, ಆತನಿಗೆ ಏನಾಗಬಾರ್ದು, ಆರೋಗ್ಯಕರವಾಗಿ ಒಳ್ಳೆಯ ರೀತಿಯಲ್ಲಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿದರು. ಆದರೆ ಕ್ಷುಲ್ಲಕ ಕಾರಣಕ್ಕೋಸ್ಕರ ಆತ ಮನೆ ಬಿಟ್ಟು ಹೋಗಿರುವಂಥದ್ದು ಭಾಳಷ್ಟು ಬೇಸರ ತರುತ್ತೆ. ಅದೇನೇ ಇರಲಿ, ಜಿಲ್ಲೆಯ ಪೊಲೀಸರು ಪ್ರಾಮಾಣಿಕವಾಗಿರುವಂಥ ಕೆಲಸವನ್ನು ಮಾಡಿದ್ದೀರಿ. ಎಲ್ಲೋ ಒಂದು ಕಡೆ ಮಾತಿನ ಬರದಲ್ಲಿ ನಾವುಗಳು ಕೂಡ, ಯಾಕಂದರೆ ನಮಗೆ ಆ ಹುಡುಗ ಎಲ್ಲಿ ಹೋಗಿದ್ದಾನೆ, ಆ ಹುಡುಗ ಏನಾಗಿದ್ದಾನೆ ಅನ್ನುವಂಥದ್ದೇ ಬೇಕಾಗಿತ್ತು. ಯಾಕಂದರೆ 10-11 ದಿನಗಳಾಗ್ತಾ ಬಂತು, ಹುಡುಗನ ಸುಳಿವಿಲ್ಲ, ಪತ್ತೆ ಇಲ್ಲ. ಆ ತಾಯಿಯ ಆಕ್ರಂದನ, ಆ ತಂದೆಯ ಅಸಹಾಯಕತೆ, ಆ ಕುಟುಂಬದ ಒಂದು ಆಕ್ರಂದನ, ಇದೆಲ್ಲವೂ ಕೂಡ ನೋಡಿದಾಗ ಭಾಳಷ್ಟು ಬೇಸರ ತಂದಿತ್ತು. ಆ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯ ಮೇಲೆ ಭಾಳಷ್ಟು ಪ್ರೆಷರನ್ನು, ಜೊತೆಗೆ ಭಾಳಷ್ಟು ಟೀಕೆಯನ್ನು ನಾವು ಮಾಡಿದ್ವಿ. ಮಾಡುವಂಥದ್ದು ಕೂಡ ಬಹುಶಃ ಬೇರೆ ವಿಧಿ ಇರಲಿಲ್ಲ, ಯಾಕಂದರೆ ಆತ ಹುಡುಗ ಸಿಗಬೇಕಾಗಿತ್ತು. ಆದರೆ ಈ ಒಂದು ಕ್ಷುಲ್ಲಕ ರೀಸನ್ಗೋಸ್ಕರ ಈ ರೀತಿ ಆಗಿರುವಂಥದ್ದು ಕೂಡ ಭಾಳಷ್ಟು ಬೇಸರ ಇದೆ. ಆ್ಯಂಡ್ ನಮ್ಮ ಜಿಲ್ಲೆಯ ಪೊಲೀಸರ ಮೇಲೆ ಬಹಳಷ್ಟು ಗೌರವವಿದೆ, ಬಹಳಷ್ಟು ಅಭಿಮಾನವಿದೆ. ತಾವುಗಳು ತಮ್ಮ ಪ್ರಾಮಾಣಿಕತೆಯನ್ನು ಮೆರೆದಿದ್ದೀರಿ, ಧನ್ಯವಾದಗಳು ಆ ಒಂದು ವಿಚಾರಕ್ಕೋಸ್ಕರ. ಇವೆಲ್ಲದರ ಜೊತೆಗೆ ಈ ಸಣ್ಣ ವಿಚಾರಕ್ಕೋಸ್ಕರ ಈ ರೀತಿ ಮನೆ ಬಿಟ್ಟು ಹೋಗುವಂತಹ ಮಕ್ಕಳು ದಯಮಾಡಿ ಇಂತಹ ಕೆಲಸ ಯಾವತ್ತೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇಡೀ ಸಮಾಜದ ಶಾಂತಿ ಕದಡುತ್ತೆ. ಒಂದು ಕಡೆ ತಮ್ಮ ಕುಟುಂಬ, ತಮ್ಮ ಮನೆ, ತಮ್ಮ ನಂಬಿದ ಎಲ್ಲರೂ ಕೂಡ ಕಷ್ಟಪಡ್ತಾರೆ. ಇವೆಲ್ಲದರ ಜೊತೆಗೆ ಇಡೀ ಸಮಾಜದ ಶಾಂತಿ ಕದಡುತ್ತೆ. ಈ ರೀತಿಯ ವಿಚಾರಗಳು ಆಗುತ್ತೆ ಅಂತ ಬಂದಾಗ ಭಾಳಷ್ಟು ಬೇಸರ ತರುತ್ತೆ ಇಂತಹ ನಿಲುವುಗಳು. ಇವೆಲ್ಲ ಜೊತೆಗೆ ಆತ ಶಾಪಿಂಗ್ ಮಾಲ್ನಲ್ಲಿ, ಉಡುಪಿಯಲ್ಲಿ ಡಿ ಮಾರ್ಟ್ನಲ್ಲಿ ಶಾಪಿಂಗ್ ಮಾಲ್ನಲ್ಲಿ ಸಿಕ್ಕಿ ಬಿದ್ದಿರುವಂಥದ್ದು. ಯಾಕಂದರೆ ಆ ಶಾಪಿಂಗ್ ಮಾಲ್ನ ಮ್ಯಾನೇಜರ್ ನೋಡಿದಾಗ ಅವರಿಗೆ ಡೌಟ್ ಬರುತ್ತೆ, ಯಾಕಂದರೆ ಮಾಧ್ಯಮಗಳಲ್ಲಿ ಈತನ ಫೋಟೋವನ್ನು ಅವರು ಗಮನಿಸಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಅವರು ನೇರವಾಗಿ ಮನೆಗೆ ಕರೆ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೂಡ ತಿಳಿಸುತ್ತಾರೆ. ತದನಂತರ ಆತ ಉಡುಪಿಯಿಂದ ಸಿಕ್ಕಿರುವಂಥದ್ದು, ಉಡುಪಿಯಲ್ಲಿ ಪತ್ತೆಯಾಗಿರುವಂಥದ್ದು. ಸೊ ಹಾಗಿದ್ದಾಗ ಶಾಪಿಂಗ್ ಮಾಲ್ನಲ್ಲಿ ಆತ ಶಾಪಿಂಗ್ ಮಾಡ್ತಾ ಇರುವಂತಹ ವಿಡಿಯೋ ಭಾಳಷ್ಟು ವೈರಲ್ ಆಗ್ತಾ ಇದೆ. ಯಾವ ರೀತಿ ಶಾಪಿಂಗ್ ಮಾಡ್ತಾ ಇದ್ದ, ಏನು ತೆಗಿತಾ ಇದ್ದ, ಇವೆಲ್ಲರ ಜೊತೆಗೆ ಯಾವುದೇ ರೀತಿಯ ಭಯ ಇಲ್ಲದೆ ಆತ ಶಾಪಿಂಗ್ ಮಾಡ್ತಾ ಇದ್ದದ್ದು ಕೂಡ ಭಾಳಷ್ಟು ಏನಪ್ಪ ಇಷ್ಟು ಕೇರ್ಲೆಸ್ ಇರ್ತಾರ ಹುಡುಗರು ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ನೋಡ್ಕೊಂಬನ್ನಿ.
ತಾವು ಗಮನಿಸಬಹುದು ಇದು ದಿಗಂತ್ ಡಿಮಾರ್ಟ್ ಅನ್ನುವಂತಹ ಉಡುಪಿಯಲ್ಲಿರುವಂತಹ ಶಾಪಿಂಗ್ ಮಾಲ್ನಲ್ಲಿ ಶಾಪಿಂಗ್ ಮಾಡ್ತಾ ಇರುವಂತಹ ಈ ಒಂದು ದೃಶ್ಯಾವಳಿಯನ್ನು ನೋಡಿದಾಗ ಎಂಥವರಿಗೆ ಕೂಡ ಶಾಕ್ ಆಗುತ್ತೆ. ಇಸ್ ಇಟ್ ದಿಗಂತ್? ಈತನ ಹುಡುಗ ಶಾಪಿಂಗ್ ಮಾಡ್ತಾ ಇರುವಂಥ ಪ್ರಶ್ನೆ ಬರುತ್ತೆ, ಸಹಜ ಬರುವಂಥದ್ದು. ಯಾಕಂದರೆ ಏನೂ ಆಗಿಲ್ಲ, ಯಾವುದೂ ಆಗಿಲ್ಲ, ಯಾವುದು ನಡೆದಿಲ್ಲ, ಎಲ್ಲವೂ ಕೂಡ ಸರಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಲೀಸಾಗಿ ಶಾಪಿಂಗ್ ಮಾಡ್ತಾ ಇರುವಂತಹ ಹುಡುಗ ದಿಗಂತ್. ಇಲ್ಲಿ ಊರಿಗೆ ಊರೇ ಹೊತ್ತಿ ಉರಿತಾ ಇದೆ. ಆ ಕಡೆ ತಂದೆ ತಾಯಿ ಕಣ್ಣೀರನ್ನು ಹಾಕ್ತಾ ಇದ್ದಾರೆ, ತಾಯಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅಲ್ಲಿ ತಂದೆ ಅಸಹಾಯಕತೆ ಇದೆ, ಕುಟುಂಬ ಕಾಯ್ತಾ ಇದೆ, ಊರಿಗೆ ಊರೇ ಕಾಯ್ತಾ ಇದೆ, ಊರಿಗೆ ಊರೇ ಪ್ರೊಟೆಸ್ಟ್ ಮಾಡ್ತಾ ಇದೆ. ಇಲ್ಲಿ ಪೊಲೀಸ್ನವರು ಇಡೀ ಡಿಪಾರ್ಟ್ಮೆಂಟ್ ಹುಡುಕಾಡ್ತಾ ಇದ್ದಾರೆ ರಾತ್ರಿ ಹಗಲಿನಿಂದ 7 ತಂಡಗಳನ್ನು ಮಾಡಿಕೊಂಡು. ಆ ಕಡೆಯಿಂದ ಮಂಗಳಮುಖಿಯರ ಮೇಲೆ ಆರೋಪ, ಈ ಕಡೆಯಿಂದ ಗಾಂಜಾ ಡ್ರಗ್ಸ್ ಅನ್ನುವಂಥದ್ದು, ಈ ಕಡೆಯಿಂದ ಮತ್ತೊಂದು ಧರ್ಮದವರ ಮೇಲೆ ಆರೋಪ. ಇಂಥ ಆರೋಪಗಳ ನಡುವೆ ಈ ಹುಡುಗ ಯಾವ ರೀತಿ ಬಹಳಷ್ಟು ನಿರಾಳವಾಗಿ ಯಾವ ರೀತಿ ಶಾಪಿಂಗ್ ಮಾಡ್ತಾ ಇದ್ದಾನೆ ಅನ್ನೋದು ಸ್ವಲ್ಪ ಗಮನಿಸಿ. ಬಹಳಷ್ಟು ಜನಕ್ಕೆ ಪ್ರಶ್ನೆ ಬರ್ಬೋದು, ಆ ಶಾಪಿಂಗ್ ಮಲ್ತೊಂದು ಹುಡುಗಿ ಅಂಡ ಕಾಸು ಸ್ವಲ್ಪ ಪಡೆದು ಬಂದ್ಬಿಡ ವಿಚಾರ. ಕಾಸು ಒಲ್ಪ ಪಡೆದು ಪನ್ನಾಗ ಹುಡುಗಿ ದಾದ ಮಲ್ಪ ಪನ್ನಾಗ ಆತ ನೇರವಾಗಿ ಮನೆಯಿಂದ ಆತ ಹೋಗುವಂಥದ್ದು ರೈಲ್ವೆ ಟ್ರ್ಯಾಕಲ್ಲಿ ಹೋಗ್ತಾನೆ. ರೈಲ್ವೆ ಟ್ರ್ಯಾಕಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಆತ ಒಂದು ಬೈಕನ್ನು ನಿಲ್ಲಿಸ್ತಾನೆ. ಆ ಬೈಕ್ನಿಂದ ಡ್ರಾಪನ್ನು ತೆಗೆದುಕೊಂಡು ಆತ ಮಂಗಳೂರಿಗೆ ಬರ್ತಾನೆ. ತದನಂತರ ಮಂಗಳೂರಿನಿಂದ ಟ್ರೈನಲ್ಲಿ ಹೋಗ್ತಾ ಇರುವಂಥದ್ದು. ಟ್ರೈನಲ್ಲಿ ಆತ ಬೆಂಗಳೂರಿಗೆ ಹೋಗ್ತಾನೆ, ಮೈಸೂರಿಗೆ ಹೋಗ್ತಾನೆ, ಶಿವಮೊಗ್ಗಕ್ಕೆ ಹೋಗ್ತಾನೆ. ಎಲ್ಲ ಕಡೆಗಳಲ್ಲಿ ಆತ ಟ್ರೈನಲ್ಲಿ ಹೋಗ್ತಾ ಇರ್ತಾನೆ. ವಿದೌಟ್ ಟಿಕೆಟನ್ನು ಟ್ರೈನಲ್ಲಿ ಹೋಗ್ತಾ ಇರ್ತಾನೆ. ತದನಂತರ ಆತ ತಾವು ಗಮನಿಸ್ಬೋದು, ಶಾಪಿಂಗ್ ಮಾಲಲ್ಲಿ ಈ ರೀತಿ ಸಲೀಸಾಗಿ ಶಾಪಿಂಗ್ ಮಾಡಬೇಕು ಅಂತ ಬಂದಾಗ ಹಣ ಎಲ್ಲಿಂದ ಬರುತ್ತೆ ಅನ್ನುವಂಥದ್ದು. ಹಣ ಆತ ಬೆಂಗಳೂರಿನ ಒಂದು ರೆಸಾರ್ಟ್ನಲ್ಲಿ 3 ದಿನ ಕೆಲಸವನ್ನು ಮಾಡ್ತಾನೆ. 3 ದಿನವನ್ನು ಕೆಲಸ ಮಾಡಿದ್ದಕ್ಕೆ 3,000 ರೂಪಾಯಿ ಸಂಬಳ ಸಿಗುತ್ತೆ ಆತನಿಗೆ ಡೈಲಿ ವೇಜಸ್ ರೂಪದಲ್ಲಿ. ಆ 3,000 ಹಣವನ್ನು ಹಿಡಿದುಕೊಂಡು ಆತ ಮತ್ತೆ ಮಂಗಳೂರಿಗೆ ಬರ್ತಾನೆ. ಮಂಗಳೂರಿಗೆ ಬಂದಾಗ ಫರಂಗಿಪೇಟೆಯ ಕಡೆ ಕೂಡ ಆತ ಹೋಗ್ತಾನಂತೆ. ಆ ಸಂದರ್ಭ ಫರಂಗಿಪೇಟೆಯಲ್ಲಿ ರೈಲ್ವೆ ಹಳಿಯ ರೈಲ್ವೆ ಹಳಿಯ ಹತ್ತಿರ ಪೊಲೀಸವರು ಹುಡುಕಾಟ ಮಾಡ್ತಾ ಇದ್ದಾಗ, ಔಟ್ಪೋಸ್ಟ್ಗಳಲ್ಲಿ ಪೊಲೀಸವರು ಇದ್ದಾಗ ಕಷ್ಟ ಇದೆ ಇಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಆತ ಮತ್ತೆ ಉಡುಪಿಗೆ ಹೋಗ್ತಾನೆ. ಉಡುಪಿಯಲ್ಲಿ ಹೋಗಿ ಅಲ್ಲಿ ಶಾಪಿಂಗನ್ನು ಮಾಡಿರುವಂಥದ್ದು. ಆದರೆ ಮತ್ತಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕುವಂಥ ವಿಚಾರ ಇದೆ. ಶಾಪಿಂಗ್ ಮಾಲ್ನಲ್ಲಿರುವಂತಹ ಮ್ಯಾನೇಜರ್ ಅವರು ಮಾಧ್ಯಮಗಳಲ್ಲಿ ಬಂದಂತಹ ಸುದ್ದಿಯನ್ನು, ಆತನ ಮುಖಚರ್ಯೆಯನ್ನು ಕಂಡು ಗಮನಿಸ್ತಾರೆ. ಇವೆಲ್ಲರ ಜೊತೆಗೆ ಆ ಸಂದರ್ಭ ಆತ ನೇರವಾಗಿ ತಾಯಿಗೆ ಕರೆ ಮಾಡಿ ಮಾತಾಡ್ತಾರೆ. ಆ ಸಂದರ್ಭ ಫಸ್ಟ್ ಕರೆ ಮಾಡಿದಾಗ ತಾಯಿಯ ಜೊತೆ ಆತ ಹೇಳಿರುವಂಥದ್ದು, ಯಾನ್ ನಿಕ್ಲೇನ್ ಬುಡ್ದು ಪೋಪೆನ ಅಮ್ಮ ಏರ ಏನನ್ನು ಕೊನೆಯೇರ ಅಂತ ಹೇಳಿ, ಅಂದರೆ ಯಾರೋ ಬಲವಂತವಾಗಿ ನನ್ನನ್ನು ಕೊಂಡೋದ್ರು ಅನ್ನುವಂತಹ ಮಾಹಿತಿಯನ್ನು ತಾಯಿಗೆ ಕೊಡ್ತಾನೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಯಾತಕ್ಕೋಸ್ಕರ ಆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾನೆ. ಜೊತೆಗೆ ತಾವು ಗಮನಿಸ್ಬೋದು, ಅಲ್ಲಿ ಕೈಯಲ್ಲೊಂದು ಬ್ಯಾಗ್ ಕೂಡ ಇದೆ. ಬ್ಲ್ಯಾಕ್ ಆಗಿ ಡ್ರೆಸ್ಸನ್ನು, ಕಪ್ಪು ಬಟ್ಟೆಯನ್ನು ಧರಿಸಿದ್ದಾನೆ. ಜೊತೆಗೆ ಒಂದು ಕ್ಯಾಪನ್ನು ಕೂಡ ಹಾಕಿದ್ದಾನೆ, ಸರಿಯಾಗಿ ಗುರುತು ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ. ಜೊತೆಗೆ ಬ್ಯಾಗ್ ಕೂಡ ಇದೆ. ಅಂದರೆ ನಾವು ಗಮನಿಸ್ಬೋದು, ದ್ವಿತೀಯ PU ಕಲಿತಾ ಇರುವಂಥ ಮಕ್ಕಳು ಎಷ್ಟು ಧೈರ್ಯ ಇರಬಹುದು, ಎಷ್ಟು ಧೈರ್ಯ ಇದ್ದಾರೆ, ಜೊತೆಗೆ ಎಷ್ಟು ಅವರು ಬಹಳಷ್ಟು ಫಾರ್ವರ್ಡ್ ಇದ್ದಾರೆ. ಡೋಂಟ್ ಕೇರ್ ಅನ್ನುವಂತಹ ಮೈಂಡ್ಸೆಟ್ ಎಲ್ಲಿಂದ ಬರುತ್ತೆ? ಇದು ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿರುವಂಥ ಈ ಪ್ರಕರಣ, ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ ಈ ಪ್ರಕರಣ. ಯಾಕಂದರೆ ಒಂದು ದ್ವಿತೀಯ PU ಕಲಿತಾ ಇರುವಂತಹ ಮಕ್ಕಳಿಗೆ ಎಷ್ಟು ಧೈರ್ಯ ಬರುತ್ತಾ? ಜೊತೆಗೆ ಅಲ್ಲಿ ರಕ್ತದ ಕಲೆಗಳು ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿತ್ತು. ಏನಾಗಿದೆ? ರಕ್ತದ ಕಲೆಗಳಿವೆ, ಭಯಪಟ್ಟಿದ್ರು ಎಲ್ಲರೂ ಕೂಡ, ನಾವು ಕೂಡ ಸೇರಿ. ಪಾಪ ಒಬ್ಬ ಹುಡುಗ, ಆತನ ಕತೆ ಏನು, ಏನಾಗಿದೆ, ರಕ್ತದ ಕಲೆಗಳಿವೆ ಅನ್ನುವಂಥದ್ದು. ಆತ ರೈಲ್ವೆ ಟ್ರ್ಯಾಕ್ನಲ್ಲಿ ಹೋಗ್ತಾ ಇದ್ದಂತಹ ಕಾಲಿಗೆ ಗಾಯ ಆಗಿದೆ ಅಂತೆ. ಆ ಸಂದರ್ಭ ಆ ಚಪ್ಪಲಿಯಲ್ಲಿ ರಕ್ತದ ಕಲೆಗಳಿತ್ತು. ಆ ರಕ್ತದ ಕಲೆಗಳನ್ನು ಬಿಟ್ಟಿರುವಂತಹ ಚಪ್ಪಲನ್ನು ಅಲ್ಲೇ ಬಿಡ್ತಾನೆ. ಜೊತೆಗೆ ಮೊಬೈಲ್ ಫೋನನ್ನು ಯಾರಾದರೂ ಟ್ರೇಸ್ ಮಾಡ್ತಾರೆ, ಮೊಬೈಲ್ ಫೋನನ್ನು ಇಟ್ಕೊಂಡು ಹೋದರೆ ಟ್ರೇಸ್ ಮಾಡಲಿಕ್ಕೆ ವೆರಿ ಈಸಿ ಅನ್ನುವಂಥ ನಿಟ್ಟಿನಲ್ಲಿ ಮೊಬೈಲ್ ಫೋನನ್ನು ಅಲ್ಲೇ ಬಿಟ್ಟು, ಚಪ್ಪಲಿಯನ್ನು ಕೂಡ ಅಲ್ಲೇ ಬಿಟ್ಟು, ಆತನ ಕಾಲಲ್ಲಾಗಿದ್ದ ರಕ್ತದ ಕಲೆಗಳು ಅದು ಕೂಡ ಅಲ್ಲೇ ಬಿಟ್ಟು ಆತ ಅಲ್ಲಿಂದ ಬೈಕ್ ಹಿಡಿದುಕೊಂಡು ಮಂಗಳೂರಿಗೆ ಬರ್ತಾನೆ. ಮಂಗಳೂರಿಂದ ಆತ ಟ್ರೈನಲ್ಲಿ ಹೋಗಿರುವಂಥದ್ದು. ತದನಂತರ ಮೈಸೂರಿಗೆ ಹೋಗ್ತಾನೆ, ಶಿವಮೊಗ್ಗಕ್ಕೆ ಹೋಗ್ತಾನೆ, ಬೆಂಗಳೂರಿಗೆ ಹೋಗ್ತಾನೆ. ಇದೆಲ್ಲವೂ ಕೂಡ ಗಮನಿಸಿದಾಗ ಬರುವಂತಹ ಪ್ರಶ್ನೆ,
ಈ ಮಕ್ಕಳಿಗೆ ಇಷ್ಟು ಧೈರ್ಯ ಬರುತ್ತಾ? ದ್ವಿತೀಯ PU ಕಲಿತಾ ಇರುವಂತಹ ಮಕ್ಕಳಿಗೆ. ಜೊತೆಗೆ ನೋಡಿ, ಆತ 3,000 ರೂಪಾಯಿಗಳು ಆತನ ಕೈಯಲ್ಲಿತ್ತು. ಯಾಕಂದರೆ ಆತ ಕೆಲಸ ಮಾಡಿದ್ದಂತೆ ಬೆಂಗಳೂರು ರೆಸಾರ್ಟಲ್ಲಿ. ಸೊ ಆಗ ಸಿಕ್ಕಿದಂಥ 3,000 ರೂಪಾಯಿಗಳು, ಅದನ್ನು ಆತ ಇಲ್ಲಿ ಖರ್ಚು ಮಾಡ್ತಾನೆ. ಕೈಯಲ್ಲೊಂದು ಬ್ಯಾಗು ಕೂಡ ಇದೆ. ಸೊ ಅದನ್ನು ಇಟ್ಕೊಂಡು ಮತ್ತೆ ಆತ ಬೇರೆ ಕಡೆಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿದ್ದಂತೆ. ಅಂದರೆ ಒಂದು ಕಡೆ ಕಾಯ್ತಾ ಇರುವಂತಹ ತಂದೆ ತಾಯಿ, ಇಡೀ ಊರಿನ ಜನರು, ಈ ರೀತಿ ಪರಿಸ್ಥಿತಿ ಇದ್ದರೂ ಕೂಡ ಆತ ಶಾಪಿಂಗ್ ಮಾಡ್ತಾ ಇರುವಂತಹ ಈ ಒಂದು ದೃಶ್ಯಾವಳಿ ನೋಡಿ ಭಾಳಷ್ಟು ಜನರಿಗೆ ನೋವಾಗಿದೆ. ಯಾಕೆಂದರೆ ಭಾಳಷ್ಟು ಜನರ ಮೇಲೆ ಆರೋಪ ಕೂಡ ಕೇಳಿ ಬಂದಿತ್ತು ಈ ಒಂದು ಪ್ರಕರಣದಲ್ಲಿ. ಸೊ ಹಾಗಿದ್ದಾಗ ಸಮಾಜದ ದಿಕ್ಕು ತಪ್ಪಿಸುವಂಥದ್ದು ಉಂಟಲ್ವಾ, ಅದು ವೆರಿ ಡೇಂಜರಸ್. ಯಾರೇ ಆಗಿರಲಿ ಈ ರೀತಿ ಸಮಾಜದ ದಿಕ್ಕು ತಪ್ಪಿಸ್ತಾರಲ್ವಾ, ವೆರಿ ಡೇಂಜರಸ್. ಈ ಒಂದು ಪ್ರಕರಣ ಆಗಬಾರ್ದಿತ್ತು, ಇದು ಯಾವತ್ತೂ ಕೂಡ ಆಗಬಾರ್ದಿತ್ತು. ಜೊತೆಗೆ ಆ ಸಂದರ್ಭ ಡಿಮಾರ್ಟ್ನ ಮ್ಯಾನೇಜರ್ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರು. ಅವರು ಮಾಧ್ಯಮಗಳನ್ನು ನೋಡ್ತಾ ಇದ್ರು. ಜೊತೆಗೆ ಅಲ್ಲಿ ದಿಗಂತ್ನವರ ಫೋಟೋವನ್ನು ನೋಡಿ ಅವರು ನೇರವಾಗಿ ಕರೆ ಮಾಡ್ತಾರೆ. ತದನಂತರ ಜಿಲ್ಲೆಯ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ, ಆತನನ್ನು ಕರೆ ತರ್ತಾರೆ. ಜೊತೆಗೆ ಇವೆಲ್ಲದರ ಜೊತೆಗೆ ದಿಗಂತನ್ನು ಹುಡುಕಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಕೂಡ ಸಲ್ಲಿಸಲಾಗುತ್ತೆ. ಹಾಗಾಗಿ ಬುಧವಾರದಂದು ಅದರ ಹಿಯರಿಂಗ್ ಇದೆ. ಸೊ ಆ ಬಗ್ಗೆ ಸಂಬಂಧಪಟ್ಟಂಥ ವಕೀಲರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಕೂಡ ನಾನು ಮಾತಾಡಬೇಕು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಅಕ್ಷಯ್ ಆಳ್ವ ಅವರಿದ್ದಾರೆ, ವಕೀಲರು. ಅಂದರೆ ದಿಗಂತ್ ಪರ, ತಂದೆಯ ಪರ, ಜೊತೆಗೆ ಅವರು ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಸೊ ಹಾಗಿದ್ದಾಗ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಯಾಕಂದರೆ ದಿಗಂತನ ಬಗ್ಗೆ ಸುಳಿವು ಇರಲಿಲ್ಲ, ಎಲ್ಲಿ ಹೋಗಿದ್ದಾನೆ, ಏನು ಕತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆ ಸಂದರ್ಭ
ಜಿಲ್ಲೆಯ ಪೊಲೀಸರ ವೈಫಲ್ಯ ಇದೆ, ವಿಫಲತೆ ಇದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬಹಳಷ್ಟು ಚರ್ಚೆ ಆಗಿತ್ತು. ಈ ಸಂದರ್ಭ ದಿಗಂತ್ ಎಲ್ಲಿದ್ರೂ ಕೂಡ ಹುಡುಕಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಹಾಕಿದ್ರು. ಆ ಅರ್ಜಿಯ ವಿಚಾರಣೆ ಇದೇ ಬುಧವಾರದಂದು ಇದೆ. ಈಗ ನೇರವಾಗಿ ನೆಕ್ಸ್ಟ್ ಪೊಲೀಸರು ಮಾಡಬೇಕಿರುವಂಥ ಕೆಲಸ ಇದೆ. ದಿಗಂತನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕೀಗ. ನೆಕ್ಸ್ಟ್ ಈಗ ದಿಗಂತ್ ಹೋಗುವಂಥದ್ದು ಕೋರ್ಟಿಗೆ. ಅಂದರೆ ಈಗ ಸದ್ಯ ಆತ ಬಾಲ ಕೇಂದ್ರದಲ್ಲಿದ್ದಾನೆ, ಕೌನ್ಸಿಲಿಂಗ್ನಲ್ಲಿದ್ದಾನೆ. ಸೊ ಹಾಗಿದ್ದಾಗ ಆತ ಮನೆಗೆ ಇನ್ನೂ ಕೂಡ ಹೋಗಿಲ್ಲ. ಆತನನ್ನು ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲೇಬೇಕು, ಅದು ಬುಧವಾರ. ಸೊ ಹಾಗಿದ್ದಾಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಅಕ್ಷಯ್ ಸರ್ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ. ಸದ್ಯ ಇಡೀ ಜಿಲ್ಲೆಯ ಜನರ ನಿದ್ದೆಗೆಡಿಸಿದಂತಹ ಒಂದು ಪ್ರಕರಣ, ದಿಗಂತ್ ಅವರ ಪ್ರಕರಣ, ನಾಪತ್ತೆ ಪ್ರಕರಣ ಈಗ ಸುಖಾಂತ್ಯ ಕಂಡಿದೆ. ಫಸ್ಟ್ ರಿಕ್ಷನ್ ಸರ್, ಏನ್ ಹೇಳ್ತೀರಾ ಸರ್? ಒಂದು ಅದೇ ಎಲ್ರಿಗೂ ಏನು ಸಂತೋಷ ಆಗಿದೆಯೋ, ಎಲ್ರಿಗೂ ಏನೋ ಒಂದು ನೆಮ್ಮದಿಯ ನಿಟ್ಟಿಸಿರು ಬಿಡ್ತಿದಾರೋ, ರಿಲೀಫ್ ಆಗಿದೆಯೋ, ಅದರಲ್ಲಿ ನಾನು ಒಬ್ಬ. ಹೌದಪ್ಪ. ಹಾಗಾಗಿ ಮೊದಲನೇದಾಗಿ ಅದೊಂದು ಸಮಾಧಾನ. ನಿಜ. ಅಂದ್ರೆ ಸರಿಯಾಗಿ ವಾಪಸ್ ಸಿಕ್ಕಿದ್ದಾನೆ ಅಂತ. ಮತ್ತೆ ಬಾಕಿದೇನು ನಾವು ಏನು ಕಲ್ಪನೆ ಮಾಡಿದ್ವು, ಏನಾದ್ರು ಅಹಿತಕರ ಘಟನೆಗಳ ಆಗಿರ್ಬೋದು, ಅದೆಲ್ಲ ಆಗಿಲ್ಲ ಅನ್ನೋದೇ ಒಂದು ದೊಡ್ಡ ವಿಚಾರ, ಒಂದು ಸಮಾಧಾನ ಎಲ್ರಿಗೂ. ಮುಂದಕ್ಕೆ ಈಗ ಇನ್ನೇನಿದ್ರು ಸ್ವಲ್ಪ ಲೀಗಲ್ ಪ್ರೊಸೀಜರ್ಸ್ ಅಷ್ಟೇ, ನಾನು ಅದನ್ನು ಅಷ್ಟಕ್ಕೆ ಸೀಮಿತಗೊಳಿಸ್ತೇನೆ. ಎಲ್ಲಗಿಂತಾಗಿ ನಮ್ಮ ಹೈಕೋರ್ಟ್ ಮುಂದೆ ನಮ್ಮ ಪ್ರೇಯರ್ ಕೂಡ ಇದ್ದಿದ್ದು ಅದೇ ಇನ್ವೆಸ್ಟಿಗೇಷನ್ ಚುರುಕಾಗ್ಲಿ, ಸರಿಯಾಗ್ಲಿ, ಮತ್ತೆ ಹುಡುಗ ವಾಪಸ್ ಸಿಗ್ಲಿ ಅಂತ. ಮತ್ತೆ ಈ ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಅಲ್ಲಿ ಅದರ ಸ್ಕೋಪ್ ಅಷ್ಟೇ. ಅಂದ್ರೆ ಯಾರು ಈಗ ಸಾಮಾನ್ಯವಾಗಿ ಯಾರು ಮಿಸ್ಸಿಂಗ್ ಇದ್ದಾರೋ ಅಥವಾ ಯಾರು ಇಲ್ಲಿಗಲ್ ಡಿಟೆನ್ಷನ್ ಅಲ್ಲಿ ಇದ್ದಾರೋ ಅವರನ್ನೊಂದು ವಾಪಸ್ ಅವರನ್ನೊಂದು ಯಶಸ್ವಿಯಾಗಿ ವಾಪಸ್ ತರುವಷ್ಟು ಮಾತ್ರ ಅದರ ಸ್ಕೋಪ್. ಆ ಸ್ಕೋಪ್ ಈಗ ಫುಲ್ಫಿಲ್ ಆಗಿದೆ, ಪೂರೈಕೆ ಆಗಿದೆ. ಈಗ ಈಗ ದಿಗಂತ್ ಸಿಕ್ಕಿ ಈಗ ಪೊಲೀಸರ ಕಸ್ಟಡಿಯಲ್ಲಿದ್ದಾನೆ. ಅಂದ್ರೆ ಪೊಲೀಸರು ಅವನನ್ನು ವೆಲ್ಫೇರ್ ಕಮಿಟಿಗೆ ಕಳಿಸಿದ್ದಾರೆ, ಮೈನರ್ ಆದ ಕಾರಣ. ಹಾಗಾಗಿ ಈಗ ಎಫೆಕ್ಟಿವ್ಲಿ ಈಗ ಒಂದು ಕೇಸಿನ ದೃಷ್ಟಿಯಿಂದ ಈ ಕೇಸಿನ ಎದುರುದಾರರು ಯಾರಿದ್ದಾರೋ, ರೆಸ್ಪಾಂಡೆಂಟ್ಸ್ ಯಾರಿದ್ದಾರೋ, ಈಗ ಗವರ್ಮೆಂಟ್ ಆಫ್ ಕರ್ನಾಟಕ, ಡಿಜಿಪಿ, ಮತ್ತೆ SP, ಮತ್ತೆ ಬಂಟ್ವಾಳ ಪೊಲೀಸ್ ಸ್ಟೇಷನ್, ಇವರು ಎದುರುದಾರರು ಇದ್ದಿದ್ದು, ರೆಸ್ಪಾಂಡೆಂಟ್ಸ್ ಇದ್ದಿದ್ದು. ಈಗಲೂ ರೆಸ್ಪಾಂಡೆಂಟ್ಸ್ ಹತ್ರ ಇದ್ದಾನೆ ದಿಗಂತ್. ನಾವು ಪೆಟಿಷನರ್ಸ್ ಆ ಕೇಸಲ್ಲಿ. ಹಾಗೆ ನಾಡಿದ್ದದು ಹಸ್ತಾಂತರ ಆಗ್ತದೆ. ವಿಚಾರಣೆ ಯಾವಾಗ ಸರ್? ಬುಧವಾರ ಅಲ್ವಾ ಸರ್? ಈಗ ಬುಧವಾರ ಇರೋದು. ಇನ್ನು ವಿಚಾರಣೆ ಅಂತ ಅಲ್ಲ, ಈಗ ಅವನು ಈಗ ದಿಗಂತ್ ಪ್ರೊಡ್ಯೂಸ್ ಮಾಡಿದೀವಿ ಈಗ ಸಿಕ್ಕಿರೋ ಕಾರಣ ಇನ್ನು ವಿಚಾರಣೆ ಅಂತ ಬರಲ್ಲ. ದ ರೆಸ್ಪಾಂಡೆಂಟ್ಸ್ ಫೌಂಡ್ ಹಿಮ್. ಏನಿರುತ್ತೆ ಸರ್ ನೆಕ್ಸ್ಟ್ ಅಂದ್ರೆ ಪ್ರೊಸೀಜರ್ ಏನ್ ಸರ್? ಈಗ ಬುಧವಾರ ಏನಿರುತ್ತೆ ಕೋರ್ಟ್ ನಲ್ಲಿ, ಏನಿರುತ್ತೆ? ಯಾಕಂದ್ರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೇಕಲ್ಲ ದಿಗಂತ್ ಅವರನ್ನ. ಸೊ ಏನಿರುತ್ತೆ ಸರ್ ಅದು ಹೇಬಿಯಸ್ ಕಾರ್ಪಸ್ ಮೇಲೆ? ಟು ಟೆಲ್ ದಟ್ ಇನ್ ಸಿಂಪಲ್ ವರ್ಡ್ಸ್, ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಅದರ ಸ್ಕೋಪ್ ಈಗ ಪೂರೈಕೆ ಆಗಿದೆ. ಅಷ್ಟೇ. ಓಕೆ, ದೆನ್ ಆದ್ರೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಇದೆಯಂತಲ್ವಾ ಬುಧವಾರ ದಿಗಂತ್ ಅವರನ್ನ? ಹೌದು. ಅಂದ್ರೆ ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಅಲ್ಲಿ ಹಾಗೇನೆ ಈಗ ಯಾರು ಮಿಸ್ಸಿಂಗ್ ಇದ್ದಾರೋ, ಯಾರು ಇಲ್ಲಿಗಲ್ ಡಿಟೆನ್ಷನ್ ಅಲ್ಲಿ ಇದ್ದಾರೋ ಅವರನ್ನೊಂದು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋದು. ಅಂದ್ರೆ ಕೋರ್ಟಿಗೆ ಅದು ರಿಪೋರ್ಟ್ ಮಾಡೋದು, ಇಂಥ ವ್ಯಕ್ತಿ ಯಾರು ಮಿಸ್ಸಿಂಗ್ ಇದ್ನೋ ಅಥವಾ ಇಲ್ಲಿಗಲ್ ಡಿಟೆನ್ಷನ್ ಅಲ್ಲಿ ಇದು ಆ ಕೇಸ್ ಅಲ್ಲ, ಇದು ಮಿಸ್ಸಿಂಗ್ ಕೇಸ್ ಇತ್ತು. ಸೊ ಹಿ ಇಸ್ ಫೌಂಡ್. ಓಕೆ, ಅಲ್ಲಿಗೆ ಮುಗೀತದೆ. ಅಲ್ಲಿಗೆ ಕೇಸ್ ಇಸ್ ಡಿಸ್ಪೋಸ್ಡ್. ಅಲ್ಲಿಗೆ ಮುಗೀತದೆ. ಅದರ ಸೀಮಿತ ಸ್ಕೋಪ್ ಅಷ್ಟೇ. ಅಲ್ಲಿ ಹೌದು, ಅಲ್ಲಿ ಏನು ವಿಚಾರಣೆಗಳಿಲ್ಲ, ಯಾಕೆ ಹೋಗಿದ್ದಿ, ಏನ್ ಖಾತೆ ಅನ್ನೋ ವಿಚಾರಣೆಗಳಿಲ್ಲ ಅಲ್ಲಿ ಹೇಬಿಯಸ್ ಕಾರ್ಪಸ್ ಅಲ್ಲಿ. ಇಲ್ಲ ಸರ್, ಅದೆಲ್ಲ ಬರಲ್ಲ. ಮೇ ಬಿ ಹೈಕೋರ್ಟ್ ಇನ್ ಇಟ್ಸ್ ವಿಸ್ಡಮ್ ಮೇ ಆಸ್ಕ್ ಅವ್ರೇನಾದ್ರೂ ಈಗ ರೆಸ್ಪಾಂಡೆಂಟ್ಸ್ ಯಾರಿದ್ದಾರೆ, ಅದೇ ಪೊಲೀಸ್, ಅವ್ರ ಹತ್ರ ಏನಾದ್ರೂ ಒಂದೆರಡು ಪ್ರಶ್ನೆಗಳನ್ನ ಕೇಳ್ಬಹುದು. ಒಂದು ಲಾರ್ಜರ್ ಪರ್ಸ್ಪೆಕ್ಟಿವ್ ದೃಷ್ಟಿಯಿಂದ ಕೇಳ್ತಾರ ಆ ರೀತಿ ಅದ್ರ ಬಗ್ಗೆ ಕೇಳ್ಬಹುದು. ಹೀಗೇನೆ ಮತ್ತೆ ಅದ್ರಲ್ಲಿ ರೆಸ್ಪಾಂಡೆಂಟ್ ನಂಬರ್ 1 ಗವರ್ಮೆಂಟ್ ಆಫ್ ಕರ್ನಾಟಕನೇ. ಈ ರೀತಿ ಇನ್ನು ಇನ್ಸಿಡೆಂಟ್ ಆಗದೆ ಇರುವಾಗ ಏನಾದ್ರು ಗೈಡ್ ಲೈನ್ಸ್ ಮಾಡ್ತೀರಾ? ಆ ರೀತಿ ಸಾಮಾನ್ಯವಾಗಿ ಹೈಕೋರ್ಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್, ಆ ರೀತಿ ಬ್ರಾಡರ್ ಆಸ್ಪೆಕ್ಟ್ಸ್ ಬಗ್ಗೆನು ವಿಚಾರಿಸಬಹುದು. ಈ ರೀತಿ ಇದ್ರ ಬಗ್ಗೆ ಏನ್ ಗೈಡ್ ಲೈನ್ಸ್ ಮಾಡ್ಬೇಕು, ಮಕ್ಕಳು ಕಾಣೆ ಆಗದಾಗ ಏನ್ ಮಾಡ್ಬೇಕು, ಯಾವ ರೀತಿ ಜಾಗ್ರತೆ ವಹಿಸಬೇಕು, ಅದ್ರ ಬಗ್ಗೆ ಏನಾದ್ರು ಓರಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು, ರಿಮಾರ್ಕ್ಸ್ ಏನಾದ್ರು ಪಾಸ್ ಮಾಡ್ಬೋದು. ಆ ರೀತಿ ಮಾಡ್ಕೊಂಡು ಡಿಸ್ಪೋಸ್ ಆಗುತ್ತೆ. ಹೇಬಿಯಸ್ ಕಾರ್ಪಸ್ ಅಲ್ಲಿಗೆ ಮುಗಿತು. ಬಟ್ ದಿ FIR ಒಂದು as far as the entire case is concerned, ಈಗ FIR ಮೇಲೆ ಹಾಕಿದ್ರಲ್ವಾ, that investigation will continue. ಹೌದು, FIR ಕೇಸ್ ಕಂಟಿನ್ಯೂ ಆಗುತ್ತೆ. ಹೌದು ಅಲ್ವಾ, ಅದು ಕಂಟಿನ್ಯೂ ಆಗುತ್ತೆ. ಅದಕ್ಕೂ ಹೇಬಿಯಸ್ ಕಾರ್ಪಸ್ ಕೇಸ್ಗೂ ಏನು ಸಂಬಂಧ ಇಲ್ಲ. ಇನ್ವೆಸ್ಟಿಗೇಷನ್ ವಿಲ್ ಕಂಟಿನ್ಯೂ ಆನ್ ದಟ್ FIR. ಮತ್ತೆ ಪೊಲೀಸ್ನವರು ಅವರ ಫೈನಲ್ ರಿಪೋರ್ಟ್ ಹಾಕ್ಬೇಕಾಗ್ತದೆ ಟು ದಿ ಕನ್ಸರ್ನ್ಡ್
ಇಲ್ಲಿ ನಮ್ಮ ಲೋಕಲ್ JMFC ಕೋರ್ಟ್ಗೆ ಅದರ ರಿಪೋರ್ಟ್ ಹಾಕ್ಬೇಕಾಗ್ತದೆ. ಓಕೆ, ಒಂದ್ ಕಡೆ ಆತ ಮೈನರ್ ಸರ್, ಮೈನರ್ ಆಗಿದ್ದಾಗ ಈಗ ಇನ್ನೂ ಕೂಡ ಆತ ಮನೆಗೆ ಹೋಗಿಲ್ಲ, ಈ ಬಾಲ ಕೇಂದ್ರದಲ್ಲಿ ಇದ್ದಾರೆ ಅಂತ ಬಂದಾಗ ಆಫ್ಟರ್ ಕೋರ್ಟ್ ಅಂದ್ರೆ ಯಾವಾಗ ಮನೆಗೆ ಹೋಗ್ಬೋದು ಅವರು? ಅಂದ್ರೆ ಆಫ್ಟರ್ ಕೋರ್ಟ್ ಪ್ರೊಡ್ಯೂಸ್ ಆದ್ಮೇಲೆ ಹೋಗ್ಬೇಕಾ ಅಥವಾ ಏನಾದ್ರು ಆ ರೀತಿ ರೂಲ್ಸ್ ಇದೆಯಾ? ಅಂದ್ರೆ ಹೇಬಿಯಸ್ ಕಾರ್ಪಸ್ ಇದೆ ಅಂತ ಬಂದಾಗ ಅಂದ್ರೆ ಈಗ ಹೇಬಿಯಸ್ ಕಾರ್ಪಸ್ ಪೆಟಿಷನ್ ಅಲ್ಲಿ ನಾವು ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಈಸ್ ಆನ್ ದಿ ರೆಸ್ಪಾಂಡೆಂಟ್. ಓಕೆ, ಅಂದ್ರೆ ಅವರು ಹುಡುಕಿ ಪ್ರೊಡ್ಯೂಸ್ ಮಾಡಬೇಕು. ಈಗ ಅವರಂದ್ರೆ ಬಾಲಕೇಂದ್ರದಲ್ಲಿ ಯಾಕಿರುವಂತದ್ದು ಅಂತ ಹೇಳಿದ್ರೆ ಏನಾದ್ರು ಅದರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್? ಅಂದ್ರೆ ಅವರು ಮೈನರ್ ಆಗಿದ್ದು ಒಂದು ಮೈನರ್ ಆಗಿದ್ದಕ್ಕೆ, ಮೈನರ್ ಆಗಿದ್ದಕ್ಕೆ ಆ ಒಂದು ಕಾರಣಕ್ಕೋಸ್ಕರ. ಹೌದೌದು. ಇನ್ನು 12th ಜಾಸ್ತಿ ಏನೋ ದೂರ ಇಲ್ಲ. ಇನ್ ಕೇಸ್ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡೋದು, 12th ಬದಲು ಇಫ್ ದಟ್ ಡೇಟ್ ವಾಸ್ ಈಗ 12th ಬದಲು ಇನ್ನ ಸ್ವಲ್ಪ ನಂತರ ಇದ್ದಿದ್ರೆ 19th 20th ಇದ್ದಿದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ರೆಸ್ಪಾಂಡೆಂಟ್ಸ್, ಪೊಲೀಸ್ ಇಲಾಖೆ, ಗವರ್ಮೆಂಟ್ ಆಫ್ ಕರ್ನಾಟಕ ದೇ ಕ್ಯಾನ್ ಅಡ್ವಾನ್ಸ್ ದ ಕೇಸ್ ಅಂಡ್ ಪ್ರೊಡ್ಯೂಸ್ ಹಿಮ್. ಆ ರೀತಿ ಸಹ ಪಾಸಿಬಲ್ ಇದೆ, ಹೌದಲ್ವಾ? ಆ ರೀತಿ ಅವಕಾಶ. ಬಟ್ ಇನ್ನು ಸಹ ಅವರ ಬಳಿ ಇರುವ ಕಾರಣ ಈಗ ಅವರು ಬಂದು ರಿಪೋರ್ಟ್ ಮಾಡಬೇಕು. ಇದು ಟೆಕ್ನಿಕಾಲಿಟೀಸ್ ಅಷ್ಟೇ, ಜಸ್ಟ್ ಟೆಕ್ನಿಕಾಲಿಟೀಸ್, ಲೀಗಲ್ ಪ್ರೊಸೀಜರ್ಸ್. ಯಾಕಂದ್ರೆ ಹೇಬಿಯಸ್ ಕಾರ್ಪಸ್ ಪೆಟಿಷನ್ ಅಲ್ಲಿ ಅದೇ ರೆಸ್ಪಾಂಡೆಂಟ್ಸ್ ಯಾವತ್ತು ಒಂದು ಅದೇ ಸ್ಟೇಟ್ ಸರ್ಕಾರ, ಪೊಲೀಸ್ ಇಲಾಖೆ ಹಾಗೆ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಇರೋದು. and they have to come and report ಹಾಗೆ. 12th ಅದೇ ಒಂದು 2 ದಿವಸ ಬಿಟ್ಟೆ ಏನು ಜಸ್ಟ್ ಸಿನ್ಸ್ ಇಟ್ ಇಸ್ ಜಸ್ಟ್ 2 days ಅವೇ, ಹಾಗೆ ಅದನ್ನ ಅಡ್ವಾನ್ಸ್ ಮಾಡ್ಲಿಕ್ಕೆ ಏನು ಹೋಗ್ಲಿಲ್ಲ. ಅಡ್ವಾನ್ಸ್ ಮಾಡ್ತಿದ್ರ ಅಂತ. ಇಫ್ ದ 12th was 20th ಅವರು ನಾಳೆ ನಾಡ್ದಕ್ಕೆ ಅಡ್ವಾನ್ಸ್ ಮಾಡ್ಕೊಂಡು ಮುಂದಿನ ಪ್ರೊಸೀಜರ್ಸ್ ಮಾಡ್ತಿದ್ರ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಕುಳ್ಳವಾಣಿ ಜೊತೆ ಮಾತಾಡೋದಕ್ಕೆ ಅಕ್ಷಯ್ ಆಳ್ವ ಅವರು, ದಿಗಂತ್ ಪರ ವಕೀಲರು. ಯಾಕಂದ್ರೆ ಇವರು ಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಸಲ್ಲಿಸಿದ್ರು, ದಿಗಂತ್ನ ಬಗ್ಗೆ ಸುಳಿವಿಲ್ಲ, ಏನಾಗಿದೆ ಏನು ಕತೆ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಹಾಗಿದ್ದಾಗ ದಿಗಂತ್ ಪತ್ತೆಯಾಗಿದ್ದಾನೆ. ಇನ್ನು ಬುಧವಾರ ಹೇಬಿಯಸ್ ಕಾರ್ಪಸ್ ಅರ್ಜಿ ಆ ಬಗ್ಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಿಕ್ಕಿದೆ ದಿಗಂತ್ ಅವರನ್ನು. ಯಾಕಂದರೆ ಜಿಲ್ಲಾ ಪೊಲೀಸರ ಮೇಲೆ ಜೊತೆಗೆ ಪೊಲೀಸ್ ವೈಖರಿಯ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನು, ಅನುಮಾನಗಳನ್ನು ಈ ಒಂದು ಕೇಸ್ ಹುಟ್ಟಾಕಿದೆ. ಯಾಕಂದರೆ ಬಹಳಷ್ಟು ಹೇಳುವ ಹಾಗೆ ಪೊಲೀಸರು ಗೋಲ್ಡನ್ ಅವರ್ಗಳನ್ನು ಮಿಸ್ ಮಾಡಿಕೊಂಡ್ರು, ಅವರು ಪ್ರಥಮ ಹಂತದಲ್ಲಿ ಎಡವಿದ್ರು, ಜೊತೆಗೆ ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋ ಆರೋಪಗಳ ನಡುವೆ ಅಂದರೆ ಈತನೇ ಸ್ವತಃ ಹೋಗಿರುವಂಥದ್ದು ಭಾಳಷ್ಟು ವಿಪರ್ಯಾಸ. ಈ ರೀತಿ ಶಾಪಿಂಗ್ ಮಾಲಲ್ಲಿ ಶಾಪಿಂಗ್ ಮಾಡಿದಾಗಲೂ ಕೂಡ ಭಾಳಷ್ಟು ಜನರಿಗೆ ನೋಡುವಾಗ ಏನಪ್ಪ ಮಕ್ಕಳು ಈ ರೀತಿ ಮಾಡ್ತಾರೆ, ಇಂಥ ಮೈಂಡ್ ಸೆಟ್ ಇದೆಯಾ ಮಕ್ಕಳಲ್ಲಿ ಅನ್ನೋ ವಿಚಾರಗಳು ಬರುತ್ತೆ. ಸೊ ಈ ಬಗ್ಗೆ ಕೂಡ ನಾನು ಮಾತಾಡಬೇಕು. ಮಕ್ಕಳ ಇವೆಲ್ಲದರ ಜೊತೆಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಡಾಕ್ಟರ್ ಅರುಣ್ ಭಟ್ ಸಿ ಅವರಿದ್ದಾರೆ, ಖ್ಯಾತ ಮನೋರೋಗ ತಜ್ಞರು. ಅವ್ರ ಜೊತೆ ಈ ಬಗ್ಗೆ ವಿಚಾರವನ್ನು ಕೇಳಬೇಕಾಗುತ್ತೆ. ಯಾಕಂದರೆ ಈ ಒಂದು ಹುಡುಗ ಸರ್, ನಮಸ್ತೆ ಸರ್. ಅರುಣ್ ಭಟ್ ಸರ್ ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ, ನಮಸ್ತೆ. ಎಸ್ ಸರ್, ಸದ್ಯ ತಮಗೆ ನಮ್ಮ ಇಡೀ ಕರಾವಳಿ ಭಾಗ ಬಹಳಷ್ಟು ಜನರ ನಿದ್ದೆಯನ್ನು ಗೆಡಿಸಿದಂಥ ಒಂದು ನಾಪತ್ತೆ ಪ್ರಕರಣ, ದ್ವಿತೀಯ PU ಕಲಿತಾ ಇರುವಂಥ ದಿಗಂತ್, ಆತನ ಒಂದು ನಾಪತ್ತೆ ಪ್ರಕರಣ ಬಗ್ಗೆ ಗೊತ್ತಿರ್ಬೋದು ಸರ್. ಯಾಕಂದರೆ ಆ ಹುಡುಗ ದ್ವಿತೀಯ PU ಪರೀಕ್ಷೆಗೆ ಹೆದರಿ ಆತ ಮನೆ ಬಿಟ್ಟು ಹೋಗಿರುವಂಥದ್ದು, ಮನೆ ಬಿಟ್ಟು ಹೋಗಿ 12 ದಿನಗಳ ಬಳಿಕ ಸಿಕ್ಕಿರುವಂಥದ್ದು, ಅದು ಕೂಡ ರೋಚಕವಾಗಿರುವಂಥ ಕಾರ್ಯಾಚರಣೆ. ಆ ಒಂದು 12 ದಿನಗಳು ಇಲ್ಲಿ ಮನೆಯವರು ಕಾಯ್ತಾ ಇದ್ರು, ಅಳ್ತಾ ಇದ್ರು, ಕೂಗ್ತಾ ಇದ್ರು, ಊರೇ ಕಾಯ್ತಾ ಇತ್ತು, ಜೊತೆಗೆ ನಮ್ಮ ಊರೇ ಸುದ್ದಿ ಆಗಿತ್ತು, ಹೊತ್ತಿ ಉರಿತಾ ಇತ್ತು, ಏನಪ್ಪ ಎಲ್ಲಿ ಹೋಗಿದ್ದಾನೆ ಹುಡುಗ. ಆದರೆ ಬಟ್ ಆ ಹುಡುಗ ಎಲ್ಲ ಕಡೆಗಳಲ್ಲಿ ಬೆಂಗಳೂರು, ಮೈಸೂರು, ಶಿವಮೊಗ್ಗ ಅಂತ ಊರು ತಿರುಗಿ
ಉಡುಪಿಗೆ ಹೋಗಿ ಅಲ್ಲಿ ಶಾಪಿಂಗ್ ಮಾಲ್ನಲ್ಲಿ ಶಾಪಿಂಗ್ ಮಾಡಿಕೊಂಡು ರೆಸಾರ್ಟ್ನಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಅರ್ನ್ ಮಾಡಿ ಈ ರೀತಿ ಒಂದು ಪರವಾಗಿಲ್ಲ ಅನ್ನುವಂಥ ಜೀವನ ಬದುಕ್ತಾ ಇದ್ದ. ನನಗಿಲ್ಲಿ ಬರುವಂಥ ಪ್ರಶ್ನೆ, ನನಗಂತ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ, ಒಂದು ದ್ವಿತೀಯ PU ಕಲಿತಾ ಇರುವಂತಹ ಹುಡುಗರು ಅಥವಾ ಪುಟ್ಟ ಮಕ್ಕಳು, ಮೈನರ್, ಇಷ್ಟು ಮೆಚೂರ್ಡ್ ಆಗಿರ್ತಾರಾ ಅಥವಾ ಈ ರೀತಿ ಮೈಂಡ್ ಸೆಟ್ ಬರುತ್ತೋ? ಅದು ಕೂಡ ಒಂದು ಎಕ್ಸಾಮ್ಗೋಸ್ಕರ ಹೆದ್ರಿ, ಎಕ್ಸಾಮ್, ಜಸ್ಟ್ ಎಕ್ಸಾಮ್, ದ್ವಿತೀಯ PU. ಏನು ಹೇಳ್ತೀರಾ ಸರ್, ಏನು ಕಾರಣ ಆಗಿರ್ಬೋದು? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಎಸ್ ಸರ್. ನೋಡಿ, ಏನಂದ್ರೆ ಮೊದಲನೇದಾಗಿ ನಮ್ಮ ಎಜುಕೇಶನ್ ಸಿಸ್ಟಮ್ ಈಗ ಏನಾಗಿದೆ ಅಂದ್ರೆ ಎರಡು ರೆಕಗ್ನೈಸ್ಡ್, ಅಂದ್ರೆ ಜಾಸ್ತಿ ಯಾರ ಹತ್ರ ಕೇಳಿದ್ರೆ ಒಂದ ಡಾಕ್ಟರ್, ಒಂದ ಇಂಜಿನಿಯರ್. ಏನಾಗ್ತದೆ, ಮಕ್ಕಳ ಆಪ್ಟಿಟ್ಯೂಡ್ ಎಲ್ಲಿದೆ ಅದನ್ನ ನಾವು ಇದು ಮಾಡೋದಿಲ್ಲ, ಡಿಸ್ಕವರ್ ಮಾಡೋದಿಲ್ಲ, ಐಡೆಂಟಿಫೈ ಮಾಡೋದಿಲ್ಲ. ಒಂದು ಮಗುವಿಗೆ ಸಿಂಗರ್ ಆಗ್ಲಿಕ್ಕೆ ಇಷ್ಟ ಇರ್ತದೆ, ಒಂದು ಮಗುವಿಗೆ ಡ್ಯಾನ್ಸರ್ ಆಗ್ಲಿಕ್ಕೆ ಇಷ್ಟ ಇರ್ತದೆ, ಒಂದು ಮಗುವಿಗೆ ಚಿತ್ರಗಾರ ಆಗ್ಲಿಕ್ಕೆ ಇಷ್ಟ ಇರ್ತದೆ. ಅವರ ಆಪ್ಟಿಟ್ಯೂಡ್ ಎಲ್ಲಿ ಇದೆ ಅಂತ ನೋಡದೆ ನಾವು ಮಕ್ಕಳನ್ನು ತಳ್ಳಿ ಬಿಡ್ತೇವೆ. ಕರೆಕ್ಟ್. ತಳ್ಳಿ ಬಿಟ್ಟಾಗ ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ಆ ಟೈಮಲ್ಲಿ ಮಕ್ಕಳಿಗೆ ಅದ್ರದ್ದು ವಿಸ್ಡಮ್ ಇರುದಿಲ್ಲ, ಇಲ್ಲ ಅಂತ ಹೇಳಲಿಕ್ಕೆ ಅಥವಾ ಬೇಕು ಬೇಡ ಅಂತ ಹೇಳಲಿಕ್ಕೆ ಗೊತ್ತಿರುದಿಲ್ಲ. ಆದ್ರೆ ಏನು ಅಪ್ಪ ಅಮ್ಮನ ಪ್ರೆಷರ್ ಅಲ್ಲಿ ಬಂದಿರ್ತಾರೆ, ಅವ್ರಿಗೆ ಅದು ಆಗ್ತದಾ ಇಲ್ವಾ ಅಂತ ಹೇಳಲಿಕ್ಕೂ ಬರುದಿಲ್ಲ. ಅಂದ್ರೆ ಆಗ್ತಾ ಇಲ್ಲದೆ ಇರ್ಬೋದು, ಆದ್ರೆ ಅದನ್ನ ಹೇಳಕ್ಕೆ ಆಗದೆ ಇರ್ಬೋದು. ಅಂತ ಮಕ್ಳು ಏನಾಗ್ತದೆ, ಈ ರೀತಿ ಎಕ್ಸಾಮ್ ಹತ್ರ ಬರುವಾಗ ಎಕ್ಸ್ಪೆಕ್ಟೇಷನ್, ಅವರ ಶೋಲ್ಡರ್ ಮೇಲೆ ಅವರು ಪಾಸ್ ಆಗುವ ಎಕ್ಸ್ಪೆಕ್ಟೇಷನ್ ಮಾತ್ರ ಅಲ್ಲ, ಅವರ ತಂದೆ ತಾಯಿಯ ಎಕ್ಸ್ಪೆಕ್ಟೇಷನ್ ಇರ್ತದೆ, ಅವರ ಹತ್ತಿರದ ಸಂಬಂಧಿಕರ ಎಕ್ಸ್ಪೆಕ್ಟೇಷನ್ ಇರ್ತದೆ. ಅದನ್ನೆಲ್ಲ ಹೊತ್ತುಕೊಂಡು ಹೋಗ್ಬೇಕು ಅಂತಿದ್ರೆ ಶಾಲೆಗೆ ಎಷ್ಟು ಭಾರ ಇರ್ತದೆ ಅಂತ ಎನ್ಸ್ಕೊಳ್ಳಿ ಮಗುವಿಗೆ. ನಂತರ ಅವರ ಬುದ್ಧಿಶಕ್ತಿ ಏನು ಅಂದ್ರೆ, ಈಗ ನೋಡಿ, ನಾವು ಬುದ್ಧಿಶಕ್ತಿಯಲ್ಲಿ ಹಲವಾರು ವಿಂಗಡಗಳನ್ನು ಹೇಳ್ತೇವೆ. ಒಂದ ಅನಾಲಿಟಿಕಲ್ ಇಂಟೆಲಿಜೆನ್ಸ್, ಒಂದ ಇಮೋಷನಲ್ ಇಂಟೆಲಿಜೆನ್ಸ್, ಆ ರೀತಿ. ಕೆಲವೊಂದು ಮಕ್ಕಳು ಅನಾಲಿಟಿಕಲ್ ಇಂಟೆಲಿಜೆನ್ಸ್ ಒಳ್ಳೆ ಇಲ್ಲದೆ ಇರ್ಬೋದು, ಅಥವಾ ಆದ್ರೆ ಸೋಷಿಯಲ್ ಇಂಟೆಲಿಜೆನ್ಸ್ ಸಾಮಾಜಿಕವಾಗಿ ಚೆನ್ನಾಗಿರ್ಬೋದು. ಈಗ ಎಷ್ಟೋ ನಾನು ಬುದ್ಧಿಮಾಂದ್ಯತೆ ಮಕ್ಕಳನ್ನು ನೋಡ್ತೇನೆ, ಆದ್ರೆ ಅವರಲ್ಲಿ ಈ ಕಂಪ್ಯೂಟರ್ ವಿಚಾರಗಳ ಬಗ್ಗೆ ಬಂದಾಗ ತುಂಬಾ ಹುಷಾರಿರ್ತಾರೆ. ಸೊ ಕೆಲವೊಂದು ಏರಿಯಾದಲ್ಲಿ ಅವರು ಒಳ್ಳೆ ಇರ್ತಾರೆ. ಆ ಆಪ್ಟಿಟ್ಯೂಡ್ ಅನ್ನು ನಾವು ಗಮನಿಸಬೇಕು, ಆ ಆಪ್ಟಿಟ್ಯೂಡ್ ಅನ್ನು ನಾವು ಸಣ್ಣ ಪ್ರಾಯದಲ್ಲಿ ಐಡೆಂಟಿಫೈ ಮಾಡ್ಬೇಕು. ಅವನ ಸ್ಟ್ರೆಂತ್ ಎಲ್ಲಿ, ಅವನ ವೀಕ್ನೆಸ್ ಎಲ್ಲಿ ಅಂತ ಹೇಳಿ. ಅದನ್ನ ನಾವು ಮಾಡದೆ ಮಕ್ಕಳನ್ನು ನಾವು ತಳ್ಳಿದ್ರೆ ಅವರಿಗೆ ಕಷ್ಟ ಆಗ್ತದೆ. ಕಷ್ಟ ಆದಾಗ ಇಂಥ ಎಕ್ಸ್ಪೆಕ್ಟೇಷನ್ ಬಂದಾಗ ಅವರು ಈ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳುವಂತದ್ರಲ್ಲಿ ಸಂದೇಹ ಇಲ್ಲ. ಓಕೆ, ಬಟ್ ಸ್ಟಿಲ್ ಸರ್, ಈಗ ನೋಡಿ, ಮಕ್ಕಳು ಆ ರೀತಿ ಒಂದು ಮೈಂಡ್ ಸೆಟ್, ಅಂದರೆ ಮನೆ ಬಿಟ್ಟು ಹೋಗ್ತಾರೆ, ಸೀದಾ ಮನೆ ಬಿಟ್ಟು ಹೋಗುವಂಥದ್ದು. ಜೊತೆಗೆ ಅಲ್ಲಿ ಒಂದು ಕಡೆ ಹೋಗಿ, ಅಂದರೆ ವಿದೌಟ್ ಟಿಕೆಟ್ ಟ್ರೈನಲ್ಲಿ, ಈ ಮೈಸೂರು, ಬೆಂಗಳೂರು, ಶಿವಮೊಗ್ಗ, ವಿದೌಟ್ ಟಿಕೆಟ್ ಟ್ರೈನಲ್ಲಿ ಜರ್ನಿ ಮಾಡ್ತಾರೆ. ಒಂದು ರೆಸಾರ್ಟಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಡೈಲಿ ವೇಜಸ್. ಅಲ್ಲಿ 3 ದಿನ ಕೆಲಸ ಮಾಡಿ 3,000 ರೂಪಾಯಿ ಸಿಗುತ್ತೆ. ಅದನ್ನು ಇಟ್ಕೊಂಡು ಉಡುಪಿಗೆ ಬಂದು ಅಲ್ಲಿ ಶಾಪಿಂಗ್ ಮಾಡುವಂಥದ್ದು, ಶಾಪಿಂಗ್ ಮಾಲ್ನಲ್ಲಿ. ಅಂದರೆ ಈ ರೀತಿಯ ಒಂದು ಮೆಚೂರಿಟಿ ಹೇಗೆ ಬರುತ್ತೆ ಮಕ್ಕಳಿಗೆ ಅನ್ನುವಂಥ ಪ್ರಶ್ನೆ. ನೀವು ಆ ಮೆಚುರಿಟಿ ಬರುವುದಿಲ್ಲ ಹೇಳಿ. ಹೌದು, ವೆಸ್ಟರ್ನ್ ಕಂಟ್ರಿಯಲ್ಲಿ ನೋಡಿದ್ರೆ 14-15 ವರ್ಷಕ್ಕೆ ಅವ್ರ ಮನೆಯಿಂದ ಹೊರಗೆ ಹೋಗಿ ಆಯ್ತು, ಹೊರಗೆ ಹೋಗಿ ಅವರೇ ಒಂದು ಪಿಜ್ಜಾ ಶಾಪ್ ಅಲ್ಲೋ ಈ ಶಾಪ್ ಅಲ್ಲೋ ಕೆಲಸ ಮಾಡಿಕೊಂಡು ಟೆಂಪರರಿ, ಈಚೆ ಕಡೆಯಿಂದ ಅವರ ಗ್ರಾಜುಯೇಷನ್ ಮಾಡ್ಕೊಂಡು ಅವರು ಕೆಲಸ ಮಾಡ್ಕೊಂಡು ಅವರು ಅವರ ಲೈಫ್ ಪಾರ್ಟ್ನರ್ ಉಟ್ಕೊಂಡು ಅವರೇ ಮದುವೆ ಆಗಿ ಅಪ್ಪ ಅಮ್ಮನನ್ನು ವರ್ಷಕ್ಕೊಂದ್ಸಲ ಕರೀತಾರೆ ಮನೆಗೆ ಊಟಕ್ಕೆ. ಆ ರೀತಿ ಕಲ್ಚರ್ ಅಲ್ಲಿ ಇದೆ. ನಮ್ಮ ಮಕ್ಕಳಲ್ಲೂ ಅದೇ ರೀತಿಯಂತ ಟ್ಯಾಲೆಂಟ್ ಇರ್ತದೆ, ನಮ್ಗೆ ಗೊತ್ತಿರುವುದಿಲ್ಲ ಅಷ್ಟೇ. 15-14 ವರ್ಷಕ್ಕಾಗುವಾಗ ಅವರಿಗೆ ಲೋಕಜ್ಞಾನ ಬಂದಿರ್ತದೆ. ನಾವೇನಿಸ್ತೇವೆ ಅವರಿಗೆ ಏನ್ ಮಾಡಕ್ ಆಗುದಿಲ್ಲ, ಇನ್ನು ನಾವು ಬಾಯಿಗೆ ಕೊಡುವಂತ ಮಗು ಅಂತ ಹೇಳಿ. ಅವರು ಮತ್ತೆ ಏನಾಗುತ್ತೆ, ಮುಖ್ಯವಾಗಿ ಫ್ರೆಂಡ್ಸ್ಗಳೊಟ್ಟಿಗೆ ಅವರ ಕಾನ್ವರ್ಸೇಷನ್, ಅವರದ್ದು ಮಾತುಕತೆ ಆಗುವಾಗ ಈ ಜಾಗದಲ್ಲಿ ಈ ತರ, ಆ ಜಾಗದಲ್ಲಿ ಈ ತರ ಎಲ್ಲ ಮಾತುಕತೆ ಆಗಿರ್ತದೆ. ಈಗ ನೋಡಿ, ನನ್ಗೆ 6-7 ವರ್ಷದ ಮಗು ಇದ್ದಾನೆ, ಅವನು ನನ್ಗೆ ಕಂಪ್ಯೂಟರ್ ಬಗ್ಗೆ ಹೇಳ್ಕೊಡ್ತಾನೆ ಈಗಲೇ. ಕರೆಕ್ಟ್. ಆ ರೀತಿ ಮೆಚುರಿಟಿ ಬರುತ್ತೆ, ಆ ಒಂದು ಕೂಲ್ನೆಸ್ ಕೂಡ ಬರುತ್ತೆ, ಕಾಮ್ನೆಸ್ ಕೂಡ ಬರುತ್ತೆ ಅಂತ ಹೇಳ್ತೀರಿ ಹಾಗಾದ್ರೆ? ಕೂಲ್ನೆಸ್ ಕಾಮ್ನೆಸ್ ಅಂತ ಹೇಳುದಿಲ್ಲ, ಅವನು ಏನ್ ಮಾಡಿದಾನೆ ಅದು ಒಂದು ರೀತಿಯ ಇಂಪಲ್ಸಿವ್ ಬಿಹೇವಿಯರ್. ಹೌದಪ್ಪ. ಆದ್ರೆ ಅಂದ್ರೆ ಅವನಿಗೆ ಎಕ್ಸಾಮಿನ ಪ್ರೆಷರ್ ಅನ್ನು ತಡ್ಕೊಳಿಕ್ ಆಗದೆ ಆ ರೀತಿ, ಅಂದ್ರೆ ಅವನಿಗೆ ಆ ಜೀವನ ಈಗ ಏನ್ ಮಾಡಿದಾನೆ ಆ ಜೀವನ ಸ್ವಲ್ಪ ಆರಾಮದ ಜೀವನ ಅಂತ ಅನಿಸಿರ್ಬೋದು. ಯಾಕಂದ್ರೆ ಅವನಿಗೆ ರೆಸಾರ್ಟ್ ಅಲ್ಲಿ ಕೆಲಸ ಮಾಡುವಂತದ್ದು ಪ್ರೆಷರ್ ಆಗದೆ ಇದ್ದಿರ್ಬೋದು, ಆದ್ರೆ ಎದೆ ಓದು ಅಂತ ಹೇಳುವಂತದ್ದು ಪ್ರೆಷರ್ ಆಗಿರ್ಬೋದು. ಹೌದು, ಕರೆಕ್ಟ್ ಅಲ್ವಾ ಸರ್? ಎಸ್. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ನಮ್ಮ ಜೊತೆ, ನಮ್ಮ ಕುಳ್ಳವಾಹಿನಿ ಜೊತೆ ಮಾತಾಡಿದ್ದಕ್ಕೆ ಅರುಣ್ ಭಟ್ ಸರ್, ಖ್ಯಾತ ಮನೋರೋಗ ವೈದ್ಯರು. ಎಸ್, ಇಸ್ ಇಟ್ ಪಾಸಿಬಲ್ ಅಂತ ಬಂದಾಗ ಎಸ್, ಈ ಏಜಲ್ಲಿ ಇಸ್ ಇಟ್ ಪಾಸಿಬಲ್ ಅಂತ ಬಂದಾಗ ಎಸ್ ಪಾಸಿಬಲ್ ಅನ್ನುವಂಥ ಪ್ರಶ್ನೆ. ಯಾಕಂದರೆ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಈ ರೀತಿ ಇದೆಯಂತೆ. ಅದೇನೇ ಇರಲಿ, ಇವೆಲ್ಲದರ ಜೊತೆಗೆ ಎಸ್, ಅಂತೂ ಇಂತೂ ದಿಗಂತ್ ಸಿಕ್ಕಿದ ನನ್ನ ಜೊತೆ ಖುಷಿಯ ವಿಚಾರ.
ಇವೆಲ್ಲದರ ಜೊತೆಗೆ ದಿಗಂತ್ ಪತ್ತೆಯಾಗಿದ್ದಾನಂತ ಬಂದಾಗ ಬಹಳಷ್ಟು ಜನರ ಪ್ರಾರ್ಥನೆ ಇದೆ ಇದರಲ್ಲಿ. ತಾಯಿಯ ಕಣ್ಣೀರು, ಜೊತೆಗೆ ತಂದೆಯ ಅಸಹಾಯಕತೆ, ಜೊತೆಗೆ ಆ ಒಂದು ಕುಟುಂಬ ದಿನನಿತ್ಯ ಕಾಯ್ತಾ ಇರುವಂಥದ್ದು, ಇವೆಲ್ಲದರ ಜೊತೆಗೆ ದಿಗಂತ್ ಅವರ ಸಹೋದರ. ಇಲ್ಲಿ ಆ ಕ್ಷೇತ್ರದ, ಆ ಭಾಗದ ಒಂದು ಕಾರಣಿಕದ ದೈವಸ್ಥಾನ, ದೈವದ ಕಾರಣಿಕ ಈ ಒಂದು ಕಥೆಯಲ್ಲಿ ಇದೆ, ಈ ಒಂದು ಘಟನೆಯಲ್ಲಿದೆ. ಯಾಕಂದರೆ ತಲೆತಲಾಂತರಗಳಿಂದ ದಿಗಂತ್ ಅವರ ಕುಟುಂಬ ಇದೆ. ಫರಂಗಿಪೇಟೆಯಲ್ಲಿರುವಂತಹ ಅರ್ಕುಳದಲ್ಲಿರುವಂತಹ ಬೃಗಂತಾಯಿ ದೈವಸ್ಥಾನ ಇದೆ. ಆ ಬೃಗಂತಾಯಿ ದೈವಸ್ಥಾನದಲ್ಲಿ ತಲೆತಲೆಮಾರುಗಳಿಂದ ಅವರ ಕುಟುಂಬ ಸೇವೆಯನ್ನು ಮಾಡ್ತಾ ಇದೆ. ಅಲ್ಲಿ ದೀವಟಿಗೆಯನ್ನು ಹಿಡಿದುಕೊಂಡು ದಿಗಂತ್ ಅವರ ಸಹೋದರ ಕೆಲಸವನ್ನು ಮಾಡ್ತಾ ಇದ್ದಾರೆ, ದೈವಕ್ಕೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಅಲ್ಲಿ ದೈವದ ಮುಂದೆ ಸಂಕಲ್ಪವನ್ನು ಕೂಡ ಮಾಡ್ತಾರೆ. ಸೊ ಹಾಗಿದ್ದಾಗ ನಂಬಿದವರನ್ನ ಕೈ ಬಿಡಲ್ಲ ತುಳುನಾಡಿನ ದೈವ, ನಂಬಿನಕ್ಲಿಗೆ ಇಂಬು ಕೊರ್ಪಾಪನಂಚಿನ ಈ ಒಂದು ವಿಚಾರ ಈ ದಿಗಂತನ ಕೇಸಡ್ಲ ಪಿರನಿಚಾಂಡ್ ಅಂಚ ದುಪ್ಪನಾಗ ದಿಗಂತನ ಅಣ್ಣೆ ಮಲ್ದಿತ್ತಿನಂಚಿನ ಸಂಕಲ್ಪದಾದ ದಾದಾದಿತ್ತಡ್ ದಿಗಂತ್ ಆ ಒಂಜಿ ದೈವಸ್ಥಾನದ ನೇಮ ಆನಗ ಜಾತ್ರೆ ಆನಗ ಕೊಡಿ ಜಾರವನ ಪರಿಸ್ಥಿತಿ ಕೊಡಿ ಜಾರವನೆ ತೌಲೈ ದಿಗಂತ್ ತಿಕ್ಕೋಡು ಪನ್ಪನಂಚಿನ ಸಂಕಲ್ಪ ಮಲ್ದಿತ್ತರು. ಆ ಸಂಕಲ್ಪನ ದೈವ ದೇವರು ಉಂಡು ಮಲ್ದೇರು, ಅವೇನು ನಿಜ ಮಲ್ತೇರು. ಐತ ಬಗ್ಗೆ ದಿಗಂತನ ಅಣ್ಣೆ ದಾದಪ್ಪನ ಪೇರು ತೂವನ್. ದಿವಸ ಧ್ವಜಾರೋಹಣ ಆಗಲಿಕ್ಕೆ ಆ ದಿವಸ ನಾನು ಹೇಳಿದ್ದೆ ಧ್ವಜಾರೋಹಣ ಆಗಿ ಇಳಿಯುವವರೆಗೆ ಒಳಗೆ ನಮ್ಮ ತಮ್ಮ ಬರಬೇಕಂತ. ಹಾಗೆ ಬಂದಿದ್ದಾನೆ. ಬಂದು ಈಗ ಎಲ್ಲ ವಿಷಯ ಮುಟ್ಟಿದೆ. ಈಗ ಮನೆಗೆ ಈಗ ಪೊಲೀಸರು ಕರ್ಕೊಂಡು ಬರ್ತಂತ ಹೇಳಿದ್ದಾರೆ. ಹಾಗೆ ಎಲ್ಲರಿಗೂ ಖುಷಿ ಉಂಟು. ಎಸ್, ಇದು ದಿಗಂತ್ ಅವರ ಸಹೋದರ. ಅವರು ಹೇಳುವ ಪ್ರಕಾರ ಅವರು ದೈವದ ಮುಂದೆ ಒಂದು ವಿನಂತಿಯನ್ನು ಮಾಡಿಕೊಂಡಂತೆ, ಸಂಕಲ್ಪವನ್ನು ಮಾಡಿಕೊಂಡಂತೆ. ಅಂದರೆ ನಮ್ಮ ತುಳುನಾಡಿನಲ್ಲಿ ಜಾತ್ರೆಗಳು ನೇಮಗಳು ನಡೆಯುವಾಗ ಕೊಡಿ ಏರುನು ಕೊಡಿ ಜಾರವನ್ನು ಪ್ರಪಂಚದ ವಿಚಾರ ಉಂಟು. ಅಂದರೆ ಧ್ವಜಾರೋಹಣ ಧ್ವಜ ಅವರೋಹಣ, ಧ್ವಜಾರೋಹಣ ಆಗಿ ಧ್ವಜ ಅವರೋಹಣ ಆಗುವುದರ ಒಳಗಾಗಿ ತಮ್ಮ ದಿಗಂತ್ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ದಿಗಂತ ಅಣ್ಣ ದೈವದ ಮುಂದೆ, ಅರ್ಕುಳ ಬರ್ಗಂತಾಯ ದೈವದ ಮುಂದೆ ಸಂಕಲ್ಪವನ್ನು ಮಾಡಿದ್ರಂತೆ. ಆ ಸಂಕಲ್ಪದ ಪ್ರಕಾರವೇ ಆ ಕೊಡಿ ಜಾರುವ ಪರಿಸ್ಥಿತಿ, ಅಂದರೆ ಧ್ವಜ ಅವರೋಹಣ ಆಗುವಂತಹ ಪರಿಸ್ಥಿತಿಯ ಸಂದರ್ಭದಲ್ಲೇ ಅದಕ್ಕಿಂತ ಮೊದಲೇ ದಿಗಂತ್ ಸಿಕ್ಕಿದಾನೆ ಅನ್ನುವಂಥದ್ದು ಕೂಡ ದೈವದ ಕಾರಣಿಕ ತುಳುನಾಡಿನಲ್ಲಿ ಎಷ್ಟಿದೆ ಅನ್ನುವಂಥದ್ದಕ್ಕೆ ಇದೇ ಸಾಕ್ಷಿಯಾಗುತ್ತೆ. ಇದು ದಿಗಂತ್ ಅವರ ಕುಟುಂಬ ತಲೆತಲಾಂತರಗಳಿಂದ ಅಲ್ಲಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ದೀವಟಿಗೆಯನ್ನು ಹಿಡಿದುಕೊಂಡು ಅವರ ಅಣ್ಣ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಇದು ದಿಗಂತ್ ಅವರ ಅಣ್ಣನ ಮಾತುಗಳು. ಇವೆಲ್ಲದರ ಜೊತೆಗೆ ಈ ಪ್ರಕರಣ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಹಲವು ಅಂತೆ ಕಂತೆಗಳು, ಯಾರೋ ಹಿಡಿದುಕೊಂಡು ಹೋದರು ಬಲವಂತವಾಗಿ, ಯಾರೋ ಎತ್ತಿಕೊಂಡು ಹೋದರು, ಅಥವಾ ಇವೆಲ್ಲದರ ಜೊತೆಗೆ ಯಾರದೋ ಒಂದು ಕೈವಾಡ ಇದೆ, ಒಂದು ಸಮುದಾಯದವರ ಕೈವಾಡ ಇದೆ, ಅಥವಾ ಅಲ್ಲಿ ಗಾಂಜಾ ವ್ಯಸನಿಗಳ ಬಹಳಷ್ಟು ದೊಡ್ಡ ನಂಟು ಇದೆ, ಜಾಲ ಇದೆ. ಇದೆಲ್ಲವೂ ಕೂಡ ಅಲ್ಲಿ ಕಾರಣ ಆಗುತ್ತೆ ಅನ್ನೋ ಬಹಳಷ್ಟು ಅಂತೆ ಕಂತೆ ಸುಳ್ಳು ಸುದ್ದಿಗಳು ಹರಡಿತ್ತು. ಈ ಬಗ್ಗೆ ಇವತ್ತು ಸಮಾನ ಮನಸ್ಕ ಸಂಘಟನೆಗಳು ಒಂದಾಗಿ ಸೇರಿಕೊಂಡು ಈ ಒಂದು ಪ್ರಕರಣವನ್ನು ಸರಿಯಾಗಿ ತನಿಖೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಒಂದು ವೇಳೆ ಈ ಒಂದು ಪ್ರಕರಣ ಈ ದಿಗಂತ್ ಬರೋದ್ರಲ್ಲಿ ಭಾಳಷ್ಟು ಲೇಟ್ ಆಗಿದ್ರೆ, ಇನ್ನೂ ಕೂಡ ಲೇಟ್ ಆಗಿದ್ರೆ ಈ ಜಿಲ್ಲೆಯ ಪರಿಸ್ಥಿತಿ ಏನಾಗಿತ್ತು ಅನ್ನೋಂಥದ್ದನ್ನು ಸ್ವಲ್ಪ ಗಮನಿಸಬೇಕು. ಯಾಕೆಂದರೆ ಕೋಮು ಸೂಕ್ಷ್ಮ ಪ್ರದೇಶ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗ, ಅದರಲ್ಲೂ ಕೂಡ ಫರಂಗಿಪೇಟೆಯಲ್ಲಿ ಈ ರೀತಿ ಆಯಿತು ಅಂತ ಬಂದಾಗ ಇದನ್ನೇ ರಾಜಕೀಯ ಲಾಭ ಪಡೆದುಕೊಳ್ಳುವಂತಹ ಭಾಳಷ್ಟು ವಿಚಾರಗಳಿವೆ. ಆ ಬಗ್ಗೆ ತಮ್ಮಗಳಿಗೆ ಗೊತ್ತಿದೆ. ಸೊ ಹಾಗಿದ್ದಾಗ ಒಂದು ವೇಳೆ ಆತ ಬರುವಲ್ಲಿ ಡಿಲೇ ಆಗ್ತಾ ಇದ್ರೆ ಏನಾಗ್ತಾ ಇತ್ತು, ಈ ಬಗ್ಗೆ ಸರಿಯಾಗಿ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಹೇಳ್ತಾರೆ ಸಂಘಟನೆಗಳು ನೋಡ್ಕೊಂಬನ್ನಿ. ದಿಗಂತ್ ಪ್ರಕರಣ ಫರಂಗಿಪೇಟೆಯಲ್ಲಿ ಅಪ್ರಾಪ್ತ ಬಾಲಕ PU ವಿದ್ಯಾರ್ಥಿ ಕಾಣೆಯಾದಂಥ ಪ್ರಕರಣ ಇಡೀ ಜಿಲ್ಲೆ ಮತ್ತು ರಾಜ್ಯದ ಗಮನ ಸೆಳೆದಿತ್ತು. ನಮಗೂ ಕೂಡ ಹುಡುಗ ಕಾಣೆಯಾದಾಗ ಒಂದಿಷ್ಟು ಬೇಸರ ಆಗಿತ್ತು, ಈ ರೀತಿ ಆಗಬಾರ್ದಿತ್ತು, ಪತ್ತೆ ಆಗಲಿಂತಿತ್ತು. ಆದರೆ ಸಂಘ ಪರಿವಾರ ಮತ್ತು BJPಯ ಪ್ರಮುಖರು ಇದು ಆತ ಕಾಣೆಯಾದ ತಕ್ಷಣವೇ ಅದಕ್ಕೊಂದು ಮತೀಯ ಬಣ್ಣವನ್ನು ಹಚ್ಚಿ ಮುಸ್ಲಿಮರೇ ಅಪಹರಣ ಮಾಡಿದ್ದಾರೆ ಮತ್ತು ಆತನ ಜೀವಕ್ಕೂ ಅಪಾಯ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಸೀನನ್ನು ಕ್ರಿಯೇಟ್ ಮಾಡಿದರು. ಯಾವ ಆಧಾರನೂ ಇರಲಿಲ್ಲ, ಯಾವ ಇದೂ ಇರಲಿಲ್ಲ. ಅದರ ಜೊತೆಯಲ್ಲಿ ಆ ಪ್ರದೇಶದಲ್ಲಿ ಮುಸ್ಲಿಂ ಬಾಹುಲ್ಯತೆ ಇದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಅಮ್ಮೆಮಾರು ಮುಂತಾದಂಥ ಮುಸ್ಲಿಂ ಬಾಹುಲ್ಯದ ಪ್ರದೇಶಗಳು ಒಂದು ಕ್ರಿಮಿನಲ್ಗಳ ಅಡ್ಡೆ.
ಅಲ್ಲಿ ಹಿಂದೂಗಳು ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇಡೀ ಡ್ರಗ್ಸು ಗಾಂಜಾ ದಂಧೆ ಇದರ ಹಿಂದೆ ಇದೆ. ಮತ್ತು ಆ ದಂಧೆಗಳನ್ನು ಗಾಂಜಾ ಡ್ರಗ್ಸು ದಂಧೆಗಳನ್ನು ಮಾಡ್ತಾ ಇರೋದೆಲ್ಲರೂ ಮುಸಲ್ಮಾನರು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಇಡೀ ಮುಸ್ಲಿಂ ಸಮುದಾಯ ಒಂದು ಕ್ರಿಮಿನಲ್ ಸಮುದಾಯ. ಮುಸ್ಲಿಮರು ಬಹುಸಂಖ್ಯಾತರಿರುವಂಥ ಪ್ರದೇಶಗಳು ಕ್ರಿಮಿನಲ್ಗಳ ಅಡ್ಡೆ ಅನ್ನೋ ರೀತಿಯಲ್ಲಿ ಮಾತಾಡುವಂಥದ್ದು ಬಹಳ ಆಘಾತಕಾರಿ ವಿದ್ಯಮಾನ. ಅದರಲ್ಲಿಯೂ ಕೂಡ ಪೊಲೀಸರಿಗೆ ತನಿಖೆಗೆ ಅವಕಾಶ ಕೊಡದೆ ಪೊಲೀಸ್ ಇಲಾಖೆಯನ್ನು ಬ್ಲ್ಯಾಕ್ ಮೇಲ್ ಮಾಡೋ ರೀತಿಯಲ್ಲಿ ನಡೆಸ್ಕೊಂಡು ಊರನ್ನು ಬಂದ್ ಮಾಡಿಸಿದರು. ಊರನ್ನು ಬಂದ್ ಮಾಡಿಸಿ ಬಂದ ದಿವಸ ಇಬ್ಬರು ಶಾಸಕರುಗಳಲ್ಲಿ ಭಾಗವಹಿಸಿದ್ದಾರೆ. ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ, ಮಂಗಳೂರು ಉತ್ತರದ ಶಾಸಕ ಭರತ್ ಶೆಟ್ಟಿ, ಇಬ್ಬರು BJP ಶಾಸಕರಲ್ಲಿ ಬಂದು ಅವರು ಕೂಡ ಬಜರಂಗ ದಳದ ಒಂದು ನಾಯಕರುಗಳ ಥರ ಕ್ರಿಮಿನಲ್ ಹಿನ್ನೆಲೆಯವರ ಥರ ಭಾಷಣ ಮಾಡಿದ್ದಾರೆ. ಇಡೀ ಮುಸ್ಲಿಂ ಕಮ್ಯುನಿಟಿಯೇ ಇದರ ಹಿಂದೆ ಇದೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಭರತ್ ಶೆಟ್ಟಿ ಅವರಂತೂ ನಾವು ಹಿಂದೂಗಳ ರಕ್ಷಣೆಗಾಗಿ ಪ್ರತ್ಯೇಕ ಒಂದು ಪಡೆಯನ್ನು ಕಟ್ತೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದು ಎಷ್ಟು ಸರಿ ಅಂತ ನಾವು ಕೇಳುವಂಥದ್ದು. ಒಂದು ಸಮುದಾಯಕ್ಕೆ ಈ ರೀತಿ ನಿರಂತರವಾಗಿ ಅವರ ಮೇಲೆ ಆರೋಪಗಳನ್ನು ಆಗ್ತಾ ಹೋದರೆ ಆ ಸಮುದಾಯದ ಪ್ರತಿಕ್ರಿಯೆ ಏನಿರ್ತದೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚು ಕಮ್ಮಿ 25% ಇದೆ. ಈ ರೀತಿ ಆರೋಪಗಳಿಗೆ ಆ ಕಡೆಯಿಂದ ಪ್ರತಿಕ್ರಿಯೆಗಳು ಬಂದರೆ ಅದು ಯಾವ ರೀತಿಯಲ್ಲಿ ಹೋಗ್ಬೋದು? ನಾವು ಫರಂಗಿಪೇಟೆ ಮುಸಲ್ಮಾನರನ್ನು ಅಭಿನಂದಿಸಬೇಕು. ಅವರು ಯಾವುದಕ್ಕೂ ಪ್ರಚೋದನೆಗೊಳಗಾಗದೆ ಆ ಹುಡುಗನ ಹುಡುಕುವಂಥ ಕೆಲಸದಲ್ಲಿ ಅವರು ತೊಡಗಿಸ್ಕೊಂಡಿದ್ರು. ಆದರೆ ಅವರು ನಿರಂತರವಾಗಿ ಪ್ರಚೋದಿಸುವಂಥ ಕೆಲಸ ಎಲ್ಲ ಅವರು ಕ್ರಿಮಿನಲ್ಗಳು. ಫರಂಗಿಪೇಟೆಯ ಮುಸಲ್ಮಾನರಂದರೆ ಗಾಂಜಾ ಡ್ರಗ್ಸ್ ವ್ಯಾಪಾರ ಮಾಡುವವರು, ಮುಸ್ಲಿಮರೆಲ್ಲರೂ ಕ್ರಿಮಿನಲು, ಮತಾಂಧ್ರು ಅನ್ನೋ ರೀತಿಯಲ್ಲಿ ಮಾತಾಡಿದರು. ಒಂದು ವೇಳೆ ಆತನದ್ದು ಅಪಹರಣವೇ ಆಗಿದ್ದರು, ಒಂದು ವೇಳೆ ಅದರಲ್ಲಿ ಮುಸ್ಲಿಂ ಹೆಸರುಗಳಿದ್ದರೂ ಕೂಡ ಅದನ್ನೊಂದು ಕ್ರೈಮ್ ಆಗಿ ನೋಡಬೇಕಲ್ವ? ಕಮ್ಯುನಿಟಿಯಾಗಿ ಅದನ್ನು ಹೆಂಗೆ ನೋಡ್ತೀರಿ? ನಮ್ಮ ರಾಜ್ಯದಲ್ಲಿ ನಮ್ಮ ಮಂಗಳೂರಿನಲ್ಲಿ ದಿನಕ್ಕೆ 10-100 ಕ್ರೈಮ್ಗಳು ನಡೀತೇವೆ. ಅದೆಲ್ಲವನ್ನು ಕೂಡ ಧರ್ಮದ ಚೌಕಟ್ಟಿನಲ್ಲಿ ನೋಡ್ತಾರಾ? BJP ಅವರು ಯಾವತ್ತಾದರೂ ಕೂಡ ಇಲ್ಲಿ ನಡೆದಿರುವಂಥ ಬೇರೆ ಕ್ರೈಮ್ಗಳ ಬಗ್ಗೆ ಯಾವತ್ತು ಮಾತಾಡಿದ್ದಾರೆ? ಮುಸ್ಲಿಮರು ಇದ್ದಾರೆ ಅನ್ನೋ ರೀತಿಯಲ್ಲಿ ಅಥವಾ ಮುಸ್ಲಿಮರ ತಲೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆದರೆ ಮಾತ್ರ ಇವರೆಲ್ಲರೂ ಓಡಿ ಬರುವಂಥದ್ದು. ವಿಧಾನಸಭೆಯಲ್ಲಿ ಮಾತಾಡಿದರು, ಮೊನ್ನೆ ಚರ್ಚೆ ಆಯಿತು. ಇವತ್ತು ಮಾತಾಡಲಿ? ಒಂದೋ ಪೊಲೀಸರು ಹೇಳ್ತಾ ಇರೋದು ಸುಳ್ಳಾಗಿರಬೇಕಲ್ವ? SP ಅವರು ಪ್ರೆಸ್ ಮೀಟ್ ಮಾಡಿ ಆ ಹುಡುಗ ಎಕ್ಸಾಮ್ಗೆ ಭಯ ಬಿದ್ದು ಮನೆ ಬಿಟ್ಟು ಹೋಗಿದ ಅಂತ ಹೇಳಿದ್ರಲ್ಲ, ಒಂದು ಅವ್ರು ಹೇಳ್ತಾ ಇರೋದು ಸುಳ್ಳಾಗಿರಬೇಕು. ಹೇಳಿ ಬಂದು BJP ಇಬ್ಬರು ಶಾಸಕರುಗಳು, ಬಜರಂಗ ದಳದ ಮುಖಂಡರುಗಳು ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿ ಪೊಲೀಸರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಇಲ್ಲಾಂದರೆ ಅವರು ಬಹಿರಂಗವಾಗಿ ನಿಶ್ಚರ್ಥವಾಗಿ ಮುಸ್ಲಿಂ ಸಮುದಾಯ ಮತ್ತು ಜಿಲ್ಲೆಯ ನಾಗರಿಕ ಸಮಾಜ ಕ್ಷಮೆ ಕೇಳಿ. ನಾವು ಇದನ್ನು ಆಗ್ರಹಿಸ್ತೀವಿ ಮಾತ್ರ ಅಲ್ಲ, ಹಿಂದೆ ಕೂಡ ಇಂಥದ್ದಾಗಿದೆ. ನಾವು ಹೇಳುವಂಥದ್ದು ಇದರ ಮೇಲೆ ಕಾನೂನು ಕ್ರಮ ಆಗಬೇಕು. ಇವತ್ತು ಭರತ್ ಶೆಟ್ಟಿ ಮತ್ತು ಹರೀಶ್ ಪೂಂಜಾ ಇಬ್ಬರ ಮೇಲೆ ಕೂಡ FIR ಹಾಕಬೇಕು, ಪೊಲೀಸರು ಸುಮೋಟೋ FIR ಹಾಕಬೇಕು, ಅವ್ರ ಮೇಲೆ ಕಠಿಣವಾದ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾವು ಆಗ್ರಹಿಸಿದ್ದೀವಿ. ಅದ್ರ ಜೊತೆಯಲ್ಲಿ ನಾವು ಸ್ಪೀಕರ್ ಖಾದರ್ ಅವ್ರಿಗೆ ಹೇಳ್ತಾ ಇದ್ವಿ, ಮೊನ್ನೆ ಅವರು ಸ್ವಯಂ ಪ್ರೇರಣೆಯಿಂದ ಈ ವಿಚಾರವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದರು. ಅವರ ಕ್ಷೇತ್ರ ಅದು. ಕಾನೂನು ಪ್ರಕಾರ ಏನಾಗಬೇಕು ಅದೇ ಆಗಬೇಕು. ಅದಕ್ಕೆ ನಾವೆಲ್ಲರೂ ಜಾತ್ಯತೀತ ಪಕ್ಷಗಳು ಸಂಘಟನೆಗಳ ಜಂಟಿ ವೇದಿಕೆಯಿಂದ ಬಂದಿದ್ದೀವಿ. ತುಂಬ ಒಂದು 10 ರಾಜಕೀಯ ಪಕ್ಷಗಳು ಸಂಘಟನೆಗಳ ಪ್ರಮುಖರು ನಾವು ಬಂದಿದ್ದೀವಿ. ನಾವು ಇದನ್ನು ಹಿಂದೂ ಮುಸ್ಲಿಂ ಅಂತ ನೋಡಲಿಕ್ಕೆ ಬಯಸೋದಿಲ್ಲ. ಅಮ್ಮೆಮಾರು ಮತ್ತು ಫರಂಗಿಪೇಟೆಯ ಮುಸಲ್ಮಾನರಿಗೆ ನಾವು ನಿಜಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅವರು ಇಷ್ಟೆಲ್ಲ ಉದ್ರೇಕಕಾರಿ ಇದ್ದಾಗಲೂ ಕೂಡ ಪ್ರತಿಭಟನೆ ಬಂದ್ಗಳಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ಮತ್ತು ಹುಡುಕಾಟ ಮಾಡಲಿಕ್ಕೆ ಹೋಗಿದ್ದಾರೆ. ಮತ್ತು ಮುಸ್ಲಿಮರ ಕಡೆಯಿಂದ ಕೂಡ ಪ್ರಚೋದನೆಗಳು ಸೋಷಿಯಲ್ ಮೀಡಿಯಲ್ಲಿ ಕಂಡ್ರೆ ನಾವು ಇವತ್ತು SP ಹತ್ರ ಹೇಳಿದ್ದೀವಿ, ನಮ್ಮ ಮುಖಂಡರುಗಳೆಲ್ಲ ಹೇಳಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಪ್ರಚೋದನೆ ಮಾಡ್ತಾರೆ ಮುಲಾಜಿಲ್ಲದೆ ಜಾತಿ ಧರ್ಮ ನೋಡಿದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ದೀವಿ. ಆ ರೀತಿಯಲ್ಲಿ ಇನ್ನೊಂದು ದಿಕ್ಕಿನಿಂದಲೂ ಕೂಡ ಪ್ರಚೋದನೆಗಳು ಬಂದರೆ ಅದರ ಮೇಲೆ ಕೂಡ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದೇ ನಮ್ಮ ಆಗ್ರಹ. ಇದು ಮುನೀರ್ ಕಾಟಿಪಾಳ್ ಅವರು ಜಿಲ್ಲಾ ಜಾತ್ಯತೀತ ಪಕ್ಷ ಜೊತೆಗೆ ಸಮಾನ ಮನಸ್ಕ ಸಂಘಟನೆಗಳು ಸೇರಿಕೊಂಡು ಇವತ್ತು ಪ್ರಶ್ನೆಗಳನ್ನು ಕೇಳಿದೆ. ಆ ಪ್ರಶ್ನೆಗಳನ್ನು ಕೇಳಿದಾಗ ತಮ್ಮಗಳಿಗೂ ಕೂಡ ಅವ್ರು ಏನು ಹೇಳಿದ್ರು ಅನ್ನೋದು ಗೊತ್ತಿರಬಹುದು. ಯಾಕೆಂದರೆ ಒಂದು ವೇಳೆ ಈ ಒಂದು ಪ್ರಕರಣ ಆ ಹುಡುಗ ಬರುವಂಥದ್ದು ಭಾಳಷ್ಟು ಲೇಟ್ ಆಗ್ತಾ ಇದ್ರೆ ಮತ್ತಷ್ಟು ನಮ್ಮ ಜಿಲ್ಲೆಯ ಪರಿಸ್ಥಿತಿ, ನಮ್ಮ ಕರಾವಳಿ ಭಾಗದ ಪರಿಸ್ಥಿತಿ ಮತ್ತಷ್ಟು ಹದಗೆಡ್ತಾ ಇತ್ತು. ಯಾರ ಕಾರಣ, ಏನು ಕಾರಣ ಅನ್ನೋ ಪ್ರಶ್ನೆಗಳ ನಡುವೆ ಜೊತೆಗೆ ಜಿಲ್ಲೆಯ SP ಅವರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ SP ಯತೀಶ್ ಅವರು ಒಂದು ಒಳ್ಳೆಯ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ, ಅವರ ನೇತೃತ್ವದ ತಂಡ. ಸೊ ಆ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಅವರು ಮಾಧ್ಯಮಗಳಿಗೆ ಏನು ಹೇಳಿದ್ದಾರೆ, ಯಾತಕ್ಕೋಸ್ಕರ ಆ ಹುಡುಗ ಮನೆ ಬಿಟ್ಟು ಹೋಗಿದ್ದ, ಪರೀಕ್ಷೆಯ ಒಂದು ಭಯವ, ಏನು ಕಾರಣ, ಜೊತೆಗೆ SP ಅವರು ಕೊಟ್ಟಂತಹ ಐಸ್ ಕ್ರೀಮನ್ನು ತಿಂದು ಸತ್ಯ ಬಾಯಿ ಬಿಟ್ಟಿದ್ದಾನೆ. SP ಕೊಟ್ಟಂತಹ ಐಸ್ ಕ್ರೀಮ್ನ ತಿಂದು ಸತ್ಯ ಬಾಯಿ ಬಿಟ್ಟ ದಿಗಂತ್ ಹೇಳಿದ್ದೇನು, ಈ ಬಗ್ಗೆ SP ಅವರು ಹೇಳಿದ್ದೇನು ನೋಡ್ಕೊಂಬನ್ನಿ. ಕಳೆದ ಫೆಬ್ರವರಿ 25ನೇ ತಾರೀಕು ದಿಗಂತ್ ಎಂಬ ಒಬ್ಬ ಹುಡುಗ 17 ವರ್ಷದವನು ನಾಪತ್ತೆಯಾಗಿರ್ತಾನೆ. ಆ ಸಂಬಂಧ ಅವತ್ತಿಂದ ಪ್ರಕರಣ ದಾಖಲಾದ ನಂತರದಿಂದ ತನಿಖೆಯನ್ನು ಮುಂದುವರಿಸ್ತಾ ಒಂದು ವಿಶೇಷ ತನಿಖಾ ತಂಡವನ್ನು DSP ಬಂಟ್ವಾಳ ಅವರ ನೇತೃತ್ವದಲ್ಲಿ ನಾವು ರಚಿಸಿ ಅವರ ಒಂದು ನೇತೃತ್ವದಲ್ಲಿ ಸುಮಾರು 7 ತಂಡಗಳನ್ನು ರಚನೆ ಮಾಡಿ ಸಾಕಷ್ಟು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಂತೆ ಈ ತನಿಖಾ ತಂಡ ಕೆಲಸ ಮಾಡ್ತಾಯಿತ್ತು. ಸುಮಾರು 10 ದಿನಗಳ ಕಾಲ ತನಿಖೆಯನ್ನು ಮಾಡಿದ ನಂತರ ಅದು ವಿವಿಧ ಆಯಾಮಗಳಲ್ಲಿ ಏನು
ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು, ನಾಗರಿಕರಲ್ಲಾಗಿರ್ಬೋದು ಮತ್ತು ಬೇರೆ ಬೇರೆ ವಿವಿಧ ಕಡೆಗಳಿಂದ ಬಂದಂಥ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಿನ್ನೆ ಅಂದರೆ ದಿನಾಂಕ 8ನೇ ತಾರೀಕು ಮಾರ್ಚ್ರಂದು ಕಾಣೆಯಾಗಿದ್ದ ವಿದ್ಯಾರ್ಥಿ ಅವನು ಉಡುಪಿಯಲ್ಲಿ ನಿನ್ನೆ ಪತ್ತೆಯಾಗಿದ್ದಾನೆ. ಮತ್ತು ಆ ಹುಡುಗನ್ನ ಕರ್ಕೊಂಡು ಬಂದು ನಾವು ವಿಚಾರಣೆಗೊಳಪಡಿಸಿದಾಗ ಆತ 26ನೇ ತಾರೀಕು 27ಕ್ಕೆ ಎಕ್ಸಾಮ್ ಇದ್ದಿದ್ದಲ್ಲ, 3ನೇ ತಾರೀಕಿಂದ ಅವನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಯಿತು, 2ನೇ PUCದು. ಆ ಎಕ್ಸಾಮ್ಗೆ ಅವನು ಪ್ರಿಪರೇಷನ್ನು ತಕ್ಕ ಮಟ್ಟಿಗೆ ಮಾಡದೇ ಇದ್ದಿದ್ದರಿಂದ ಸ್ವಲ್ಪ ಹೆದರಿ ಅವನು ಮನೆ ಬಿಟ್ಟು ಹೋಗಿದ್ದಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ. ಆ ಸಲುವಾಗಿ ನಾವು ಕೂಡ ಸ್ಟೇಟ್ಮೆಂಟ್ ಮಾಡಿಕೊಂಡು ಅವನನ್ನು CWC ಮುಂದೆ ಹಾಜರುಪಡಿಸಿ ನಂತರ ಅವನ ಬಾಲಕರ ಬಾಲಮಂದಿರ ಬೋಂಡೆಲಲ್ಲಿ ಬಿಟ್ಟಿರ್ತೀವಿ. ಮತ್ತು ಏನು ಕಾನೂನು ಕ್ರಮ ಜರುಗಿಸಬೇಕು, ಮುಂದೆ ಅವರು ಉಚ್ಚ ನ್ಯಾಯಾಲಯದಲ್ಲಿ ಅವರು ರಿಟ್ ಪಿಟಿಷನ್ ಹಾಕಿರೋದ್ರಿಂದ ಅಲ್ಲಿ ಕೂಡ ಅವನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಅದನ್ನು ನಾವು ಮಾಡಿ ನಂತರ ಮಾನ್ಯ ನ್ಯಾಯಾಲಯ ಏನು ಆದೇಶ ಕೊಡ್ತೋ ಅದರನುಸಾರ ನಾವು ಅವನನ್ನು ಫ್ಯಾಮಿಲಿಗೆ ಒಪ್ಪಿಸೋದು ಅಥವಾ ಬೇರೆ ಹಾಸ್ಟೆಲ್ ಇಡೋದು ಅನ್ನೋದ್ರ ಬಗ್ಗೆ ಕ್ರಮ ವಹಿಸ್ತೀವಿ. ಮತ್ತು ಈ ಏನು ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಅವನು ಕಳೆದ 8-9 ದಿವಸಗಳು ಏನು ಮಾಡ್ತಿದ್ದೆ ಇಲ್ಲಿದ್ದ ಅಂತ ಪ್ರಶ್ನೆ ಮಾಡಲಾಗಿ ಅವನು ಮಂಗಳೂರಿನಿಂದ ಹೊರಟವನು ಮನೆಯಿಂದ ಫಸ್ಟ್ ಹೊರಟು ರೈಲ್ವೆ ಟ್ರ್ಯಾಕ್ ಮೇಲಿಂದ ಸ್ವಲ್ಪ ಮುಂದೆ ಅರ್ಕುಳ ಹತ್ರ ಬಂದು ಅಲ್ಲಿ ಮೇನ್ ರೋಡ್ಗೆ ಬಂದು ಮೇನ್ ರೋಡಿಂದ ಒಂದು ಬೈಕನ್ನು ಹಿಡಿದು ಬೈಕಿನ ಲಿಫ್ಟ್ ತೊಗೊಂಡು ಮಂಗಳೂರು ಸಿಟಿಗೆ ಬಂದು ಸಿಟಿಯಿಂದ ಅವನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೊರಗಡೆಯಿಂದ ಆತ ಶಿವಮೊಗ್ಗಕ್ಕೆ ಬಸ್ ಹತ್ತಿರ್ತಾನೆ. ಶಿವಮೊಗ್ಗದಿಂದ ಟ್ರೈನ್ ಹಿಡ್ಕೊಂಡು ಮೈಸೂರಿಗೆ ಹೋಗಿರ್ತಾನೆ. ಮೈಸೂರಿನಿಂದ ಮತ್ತೆ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ನಂದಿ ಬೆಟ್ಟದ ಹತ್ರ ಹೋಗಿ ಅದೊಂದು ಖಾಸಗಿ ರೆಸಾರ್ಟ್ನಲ್ಲಿ ಒಂದು 2 ದಿವಸ ಕೆಲಸ ಮಾಡಿ ಒಂದು ಸ್ವಲ್ಪ ಹಣ ಗಳಿಸಿ ಮತ್ತೆ ವಾಪಸ್ಸು ಅದೇ ರೂಟ್ನಲ್ಲಿ ನಂದಿ ಹಿಲ್ಸಿಂದ ಕೆಂಗೇರಿಗೆ, ಕೆಂಗೇರಿಯಿಂದ ಮೈಸೂರಿಗೆ, ಮೈಸೂರಿನಿಂದ ನಿನ್ನೆ ಅಂದರೆ ಮೊನ್ನೆ ರಾತ್ರಿ ಟ್ರೈನ್ ಹತ್ತಿ ಮುರುಡೇಶ್ವರ ಎಕ್ಸ್ಪ್ರೆಸ್ಸು ನಿನ್ನೆ ಬೆಳಗ್ಗೆ ಬಂದು ಉಡುಪಿಯಲ್ಲಿ ಅಲೈಟ್ ಆಗಿರ್ತಾನೆ. ಉಡುಪಿಯಲ್ಲಿ ಇಳಿದು ನಂತರ ಅವನಿಗೆ ಹಣ ಎಲ್ಲ ಖರ್ಚಾಗಿರುತ್ತೆ. ಹಣ ಖರ್ಚಾದ ನಂತರ ಅವನಿಗೆ ಊಟಕ್ಕೆ ಮತ್ತು ಒಂದು ಬಟ್ಟೆ ತೊಗೊಳಕ್ಕೆ ಅಂತ ಹೇಳಿ ಅಲ್ಲಿ ಒಂದು ಸ್ಥಳೀಯ ಅಂಗಡಿಗೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ದುಡ್ಡಿಲ್ಲದೆ ಇರೋ ಕಾರಣಕ್ಕೆ ಒಂದು ಸ್ವಲ್ಪ ಅಲ್ಲಿಂದ ಓಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಹಿಡ್ಕೊಂಡು ಯಾರು ಏನು ಅಂತ. ನಂತರ ಅವನ ಬಗ್ಗೆ ಮಾಹಿತಿನ ಪೊಲೀಸರಿಗೆ ಕೊಡ್ತಾರೆ. ಪೊಲೀಸರು ಇಮಿಡಿಯೇಟಾಗಿ ಹೋಗಿ ಅವನನ್ನು ಸೆಕ್ಯೂರ್ ಮಾಡ್ತಾರೆ. ಉಡುಪಿ ಪೊಲೀಸರು ಸೆಕ್ಯೂರ್ ಮಾಡಿ ನಂತರ ಅದನ್ನು ದಕ್ಷಿಣ ಕನ್ನಡ ಪೊಲೀಸರು ಹೋಗಿ ಅವನನ್ನು ಕರ್ಕೊಂಡು ಬಂದು ಏನು ಕಾನೂನು ಕ್ರಮ ತಗೊಳ್ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡಿದ್ದಾರೆ. ಈಗ ಇದು ನಮ್ಮ ಜಿಲ್ಲೆಯ SP ಅವರು ಕೊಟ್ಟಿರುವಂತಹ ಅಧಿಕೃತವಾಗಿರುವಂತಹ ಮಾಹಿತಿ. ನಾನು ಒನ್ಸ್ ಅಗೇನ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಆ್ಯಂಡ್ ವೆರಿ ಸಾರಿ, ತಾವುಗಳು ಬಹಳಷ್ಟು ಕಷ್ಟಪಟ್ಟಿದ್ದೀರಿ ಈ ಒಂದು ಕೇಸ್ನಲ್ಲಿ. ಆದರೆ ಇಂತಹ ಹುಡುಗರು ಇರ್ತಾರೆ ಮನೆ ಬಿಟ್ಟು ಹೋಗುವಂಥದ್ದು, ಜೊತೆಗೆ ಈ ರೀತಿ ಸಮಾಜಕ್ಕೆ ಭಾಳಷ್ಟು ಟೆನ್ಷನ್ ಕೊಡುವಂಥದ್ದು. ಆ್ಯಂಡ್ ವೆರಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ತಾವುಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ ನಮ್ಗಳಿಗೆ ಗೊತ್ತಿದೆ. ಆ್ಯಂಡ್ ವೆರಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಗೆ. ಇವೆಲ್ಲದರ ಜೊತೆಗೆ ಮತ್ತೊಂದು ಸಣ್ಣ ರಿಕ್ವೆಸ್ಟ್ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರಿಗೆ. ಯಾಕಂದರೆ ದಿಗಂತ್ ಅವರು ಸಿಕ್ಕಿದ್ದಾರೆ, ದಿಗಂತ್ ಕೇಸ್ ಸುಖಾಂತ್ಯ ಆಯಿತು. ಆದರೆ ನಮ್ಮ ಮೂಡುಪೆರಾರಿಯ ನಿತೇಶ್ ಬೆಲ್ಚಾಡನ ಕತೆ ಏನು? ಮೂಡುಪೆರಾರಿಯ ನಿತೇಶ್ ಬೆಲ್ಚಾಡ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆತ ಮನೆ ಬಿಟ್ಟು ಹೋಗಿ 23 ದಿನಗಳಾಗ್ತಾ ಬಂತು. ಆದರೆ ಯಾವುದೇ ರೀತಿಯ ಸುದ್ದಿಗಳಿಲ್ಲ. ಕೆಲವು ವಿಚಾರಗಳಿವೆ. ಬಜ್ಪೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ. ನಾನು ಕಳೆದ ಬಾರಿಯೂ ಕೂಡ ಲೈವ್ ಡಿಬೇಟ್ನಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ. ಅವರ ಒಂದು ಅತ್ತೆಯ ಜೊತೆ ನಾನು ನೇರವಾಗಿ ಮಾತಾಡಿದ್ದೆ. ಆದರೆ ಯಾವುದೇ ರೀತಿಯ ಕೇಸ್ ಅಪ್ಡೇಟ್ ಇಲ್ಲ ಅಂತ ಹೇಳ್ತಾರೆ. ಇದು ಬಜ್ಪೆ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುತ್ತೆ. ನಿತೇಶ್ ಬೆಲ್ಚಾಡ್ ಅವರ ಮೂಡುಪೆರಾರಿಯ ಒಂದು ಈ ಪ್ರಕರಣ. ಆ ಹುಡುಗ ಎಲ್ಲಿ ಹೋಗಿದ್ದಾನೆ ಅನ್ನುವಂತಹ ವಿಚಾರ ಇದೆ. ಅದಕ್ಕೋಸ್ಕರ ದಯಮಾಡಿ ನಮ್ಮ ಜಿಲ್ಲಾ ಪೊಲೀಸ್ ಇಲಾಖೆ ಈ ಒಂದು ವಿಚಾರವನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕು. ಯಾಕೆಂದರೆ ಪಾಪ ಆ ಹುಡುಗನಿಗೋಸ್ಕರ ಕಾಯ್ತಾ ಇರುವಂತಹ ಅವರ ತಂದೆ ತಾಯಿ. ಯಾಕೆಂದರೆ ದಿಗಂತ್ ಪತ್ತೆಯಾಗಿದ್ದಾನೆ, ದಿಗಂತ್ ಬಂದ, ಆತನ ತಂದೆ ತಾಯಿಗೆ ದಿಗಂತ್ ಸಿಕ್ಕಿದ, ಮಗ ಸಿಕ್ಕಿದ, ಖುಷಿಯ ವಿಚಾರ. ಖುಷಿ ಇದೆ, ನಮ್ಗಳಿಗೆ ನೆಮ್ಮದಿದೆ. ಅದೇ ರೀತಿ ನಮ್ಮ ಮಗ ಕೂಡ ಮನೆಗೆ ಬರಬೇಕು, ನಮ್ಮ ಮಗ ಕೂಡ ನಮಗೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇರುವಂತಹ ನಿತೇಶ್ ಬೆಲ್ಚಾಡ್ ಅವರ ತಂದೆ ತಾಯಿ, ಆ ಒಂದು ಕುಟುಂಬ. ಸೊ ಹಾಗಿದ್ದಾಗ ನಿತೇಶ್ ಬೆಲ್ಚಾಡ್ ಅವರು ಎಲ್ಲಿ ಹೋಗಿದ್ದಾರೆ? 23 ದಿನಗಳಾಯಿತು ಕಾಣೆಯಾಗಿ. ಏನು ಕತೆ? ಯಾತಕ್ಕೋಸ್ಕರ ಸುದ್ದಿ ಇಲ್ಲ? ಮಾಹಿತಿ ಬರ್ತಾ ಇದೆ, ನೋಡ್ಕೊಂಬನ್ನಿ.
ಎಸ್, ಇನ್ನೂ ಕೂಡ ನಿತೇಶ್ ಬೆಲ್ಚಡ ಪತ್ತೆಯಾಗಿಲ್ಲ. ಯಾಕಂದರೆ ಆತನಿಗೋಸ್ಕರ ಕಾದು ಕುಳಿತಿರುವಂತಹ ತಂದೆ ತಾಯಿ, ಆತನ ಇಡೀ ಕುಟುಂಬ. ಈ ಕಡೆ ದಿಗಂತ್ ಪತ್ತೆಯಾಗಿದ್ದಾನೆ, ಖುಷಿಯ ಸಂಗತಿ. ಆದರೆ ನಮ್ಮ ಮಗನನ್ನು ಕೂಡ ಹುಡುಕಿ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಕುಟುಂಬ ಕಾಯ್ತಾ ಇದೆ, ಆ ಒಂದು ತಂದೆ ತಾಯಿ ಕಾಯ್ತಾ ಇದ್ದಾರೆ, ಜೊತೆಗೆ ಆತನ ಸಹೋದರ ಕಾಯ್ತಾ ಇದ್ದಾರೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನಿತೇಶ್ ಬೆಲ್ಚಡ ಅವರ ಸಹೋದರ ನಿತಿನ್ ಬೆಲ್ಚಡ ಅವರಿದ್ದಾರೆ. ನಿತಿನ್ ಅವರೇ, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ಸದ್ಯ ತಮ್ಮ ಸಹೋದರನಿಗೋಸ್ಕರ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ, ತಾವು ಸೇರಿ, ತಮ್ಮ ತಂದೆ ತಾಯಿ ಇಡೀ ಕುಟುಂಬ ಸೇರಿ. ಏನಾದರೂ ಅಪ್ಡೇಟ್ಸ್ ಇದೆಯಾ ನಿತೇಶ್ ಅವರ ವಿಚಾರವಾಗಿ? ಇಲ್ಲ ಸರ್, ಪೊಲೀಸ್ನವರು ಅದುವೇ ತನಿಖೆ ಎಲ್ಲ ಮಾಡ್ತಿದ್ದಾರೆ. ಎಲ್ಲ ಇವತ್ತು ಕೂಡ ಫೋನ್ ಮಾಡಿ ಲೆಸ್ಸೈಗೆ ಫೋನ್ ಎಲ್ಲ ಮಾಡಿ ಕೇಳಿದ್ದೇವೆ, ಹುಡುಕ್ತಿದ್ದೇವೆ, ಅದುವೇ ಕೆಲಸದಲ್ಲಿ ಇದ್ದೇವೆ ಅಂತ ಹೇಳ್ತಾರೆ ಅವರು. ಓಕೆ ಓಕೆ. ಯಾವ ರೀತಿ ಅಂದ್ರೆ ಕಾರ್ಯಾಚರಣೆ ಅಂದ್ರೆ ಯಾವ ರೀತಿ ಮಾಡ್ತಾ ಇದ್ದಾರಂತೆ? ಅಂದ್ರೆ ಏನಾದರೂ ಸುಳಿವು ಸಿಕ್ಕಿದ್ಯಾ ಹೇಗೆ ಅಂತ ಹೇಳಿ? ಇಲ್ಲ ಸರ್, ಇವನ ಯಾವುದೇ ಸುಳಿವು ಇಲ್ಲ. ಮತ್ತೆ ಇವನು ಇದೊಂದು ಫೋರ್ಜರ್ ಅಂತ ಆಗಿತ್ತು, ಹಣದೊಂದು ಬಗ್ಗೆ ಫೋರ್ಜರ್ ಅಂತ ಆಗಿತ್ತು. ಓಕೆ. ಅದರ ಟೆನ್ಷನ್ ಅಲ್ಲಿ ಹೋಗಿರ್ಬೋದು ಅಂತ. ಹೌದು, ಗೊತ್ತಾಯ್ತು. ಅಂದ್ರೆ ಇವರಿಗೆ ಅನ್ಯಾಯ ಆಗಿದೆ ಅನ್ನುವಂತಹ ವಿಚಾರ ಅಲ್ವಾ? ಹೌದು ಸರ್. ಇವರು ಅಂದ್ರೆ ಇವರಿಗೆ ಮೋಸ ಮಾಡಲಾಗಿದೆ, ಇವರಿಗೆ ಡೋಂಗಿ ಆಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಬೇಸರದಲ್ಲಿ ಮನೆ ಬಿಟ್ಟು ಹೋಗಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಿದ್ದಾಗ ಆ ಒಂದು ವಿಚಾರ ಆಗಿತ್ತು. ಆದರೆ ಅದೇನೇ ಇರಲಿ, ಅಂದರೆ ಪತ್ತೆ ಹಚ್ಚಿ ಕೊಡಬೇಕಾಗಿತ್ತಲ್ವಾ? ಯಾಕಂದರೆ ಒಂದು ಇಂತಹ ಮಿಸ್ಸಿಂಗ್ ಕೇಸ್ಗಳು ಬಂದಾಗ, ಯಾಕಂದರೆ ಇಲ್ಲಿ ಪಾಪ ಹುಡುಗ ಯಾರನ್ನು ನಂಬಿದ್ದ, ಅವರು ಮೋಸ ಮಾಡಿಬಿಟ್ರು ಅವರಿಗೆ. ಸೊ ಹಾಗಿದ್ದಾಗ ಅವರು ಹತಾಶರಾಗಿ ಈ ರೀತಿ ಆದಾಗ, ಆದರೆ ಒಂದು ಇಲಾಖೆಯು ಕೂಡ ಇಲ್ಲಿಂದ ಅಲರ್ಟ್ನೆಸ್ ಆಗಿ ಹುಡುಗನನ್ನು ಪತ್ತೆ ಹಚ್ಚಬೇಕಾಗಿತ್ತು. ಸೊ ಹಾಗಿದ್ದಾಗ ಇವರು ಮೊಬೈಲ್ ಫೋನ್ಗಳನ್ನೆಲ್ಲ ಮನೆ ಬಿಟ್ಟು ಮನೆಯಲ್ಲಿ ಇಟ್ಟು ಹೋಗಿದ್ದಾರೆ ಹೇಗೆ ಸರ್? ಹೌದು ಸರ್, ಇವನು ಮೊಬೈಲ್ ಫೋನ್ ಎಲ್ಲ ಮನೆಯಲ್ಲಿ ಚಾರ್ಜಿಗೆ ಇಟ್ಟು ಹೋಗಿದ್ದಾನೆ. ಓಕೆ. ಹೌದು, ಎಕ್ಸಾಮ್ ಎಲ್ಲ ಕಾಲೇಜಲ್ಲಿ ಎಕ್ಸಾಮ್ ಬರೆದು ಬಂದು ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇದು ಮೊಬೈಲ್ ಚಾರ್ಜಿಗೆ ಇಟ್ಟು ಹೋಗಿದ್ದಾನೆ ಎಲ್ಲ. ಎಕ್ಸಾಮ್ ಮುಗೀತಾ? ಎಲ್ಲ ಎಕ್ಸಾಮ್ ಮುಗೀತಾ? ಲಾಸ್ಟ್ ಎಕ್ಸಾಮ್. ಲಾಸ್ಟ್ ಎಕ್ಸಾಮ್ ಯಾವ ಎಕ್ಸಾಮ್ ಬರ್ದಿರುವಂತದ್ದು? ಅದು ಯಾವ್ದಂತ ಗೊತ್ತಿಲ್ಲ ಸರ್, ಅದು ಇದು ಪ್ಯಾರಾಮೆಡಿಕಲ್ ಇದು ಎಕ್ಸಾಮ್. ಓಕೆ, ಪ್ಯಾರಾಮೆಡಿಕಲ್ ಕರೀತಾ ಇದ್ರು. ಹಾಗೆ ಎಕ್ಸಾಮ್ ಎಲ್ಲ ಮುಗೀತು ಅವರಲ್ವಾ? ಹೌದು ಸರ್. ಓಕೆ ಓಕೆ ಓಕೆ. ಅಂದರೆ ಏನಾದರೂ ಮನೇಲಿ ಹೇಗಿರ್ತಾ ಇದ್ದ ಸಹೋದರ? ಅಂದರೆ ಸ್ವಲ್ಪ ಬೇಸರ ಇತ್ತಾ ಅಥವಾ ಸ್ವಲ್ಪ ಡಿಪ್ರೆಷನ್ ಇದ್ರೆ ಹೇಗೆ, ಅಥವಾ ನಾರ್ಮಲ್ ಆಗಿದ್ರೆ ಹೇಗೆ ಸರ್? ನಾರ್ಮಲ್ ಆಗಿದ್ದೆ ಸರ್ ಅವನು. ಓಕೆ ಓಕೆ. ಯಾವುದೇ ರೀತಿಯ ಸಮಸ್ಯೆಗಳನ್ನ ಏನಾದರೂ ಹೇಳಿದ್ರ ತಮ್ಗಳಿಗೆ? ಇಲ್ಲ ಸರ್, ಯಾವುದು ಸಹ ಇಲ್ಲ. ಅದೇ ಮೊಬೈಲಿಗೆ ಒಂದು ಹೇಳ್ತಿದ್ದ ಅಷ್ಟೇ ಅಲ್ವಾ? ಅದೊಂದು ಬೇಸರ ಆಗಿತ್ತು ಅಂತೇಳಿ ಅಲ್ವಾ? ಹೌದು ಸರ್. ಓಕೆ ಓಕೆ. ಅಂದರೆ ಈಗ ಅವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅಂತೂ ಯಾವುದು ಕೂಡ ಇದಿಲ್ಲ, ದಾರಿಗಳಿಲ್ಲ. ಜೊತೆಗೆ ಈವನ್ ಸ್ಟೇಷನಲ್ಲೂ ಕೂಡ, ಸ್ಟೇಷನಲ್ಲಿ ನೀವು ಯಾವಾಗ ಕಂಪ್ಲೇಂಟ್ ಕೊಟ್ಟಿರುವಂಥ? ಯಾಕಂದರೆ ಇವತ್ತಿಗೆ 23 ದಿನಗಳಾಗ್ತಾ ಬಂತು. ಯಾವಾಗ ತಾವುಗಳು ಕಂಪ್ಲೇಂಟ್ ಕೊಟ್ಟಿರುವಂಥದ್ದು? ಕಂಪ್ಲೇಂಟ್ ಕೊಡ್ಲಿಕ್ಕೆ ಒಂದು 14 ತಾರೀಕಿಗೆ ಹೋಗಿದ್ದೇವೆ. ಅದರ ಇದೆಲ್ಲ ಮಾಡಿದ್ದೇವೆ, ಇದು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ. ಮತ್ತು FIR ಮಾತ್ರ 15 ತಾರೀಕಿಗೆ ಮಾಡಿಸಿದ್ದೇವೆ. ಓಕೆ, FIR 15 ತಾರೀಕಿಗೆ ಆಗಿದೆ. ಓಕೆ ಓಕೆ. ಸೊ ಆ ಸಂದರ್ಭ ಏನಾದರೂ ಒಂದು ಲೀಡ್ ಯಾವುದು ಕೂಡ ಸಣ್ಣ ಸುಳಿವು ಕೂಡ, ಲೀಡ್ ಕೂಡ ಸಿಗ್ಲಿಲ್ಲ ಅಂತಾನೆ ಹೇಳುವಂತ ತಾವುಗಳು? ಹೌದು ಸರ್. ಅಲ್ವಾ? ತಮ್ಮ ಒಂದು ವ್ಯಾಪ್ತಿ ಬರೋದು ಬಜ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಲ್ವಾ? ಹೌದು ಸರ್. ಓಕೆ ಓಕೆ. ಸೊ ಹಾಗೆ ತಾವುಗಳು ಇನ್ನೂ ಕೂಡ ಕಾಯ್ತಾ ಇದ್ದೀರಿ, ಅಂದರೆ ಕಾಯಲೇಬೇಕು, ಯಾಕೆಂದರೆ ಬರ್ತಾನೆ ಅನ್ನುವಂತಹ ನಿಟ್ಟಿನಲ್ಲಿ ಅಣ್ಣ ಬರ್ತಾನೆ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಜೊತೆಗೆ ಇವೆಲ್ಲದರ ಜೊತೆಗೆ ಯಾವುದು ಕೂಡ ಅಪ್ಡೇಟ್ಸ್ಗಳನ್ನು ಇಷ್ಟರವರೆಗೆ ಬಜ್ಪೆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ನೀಡಿಲ್ಲ ಅಲ್ವಾ? ಇಲ್ಲ ಸರ್. ಮನೇಲಿ ಏನು ಹೇಳ್ತಾರೆ ತಂದೆ ತಾಯಿ ಈ ಸಂದರ್ಭ ಸರ್? ತಂದೆ ತಾಯಿ ಇದು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ, ಸ್ವಲ್ಪ ಬೇಸರದಲ್ಲಿದ್ದಾರೆ. ಇದು ಈಗ ಎಲ್ಲ ವಿಡಿಯೋ ಎಲ್ಲ ಬರ್ತುಂಟು ನಿಮ್ಮ ಚಾನೆಲ್ ಅಲ್ಲಿ, ಅದರ ದುಃಖದಲ್ಲಿ ಈಗ ನೋಡ್ತಿದ್ದಾರೆ. ಓಕೆ ಓಕೆ. ಏನಿಲ್ಲ ಸರ್, ಒಂದು ಹೇಳಬೇಕಾ, ನಮ್ಮ ಒಂದು ಪ್ರಯತ್ನ ಕೂಡ ಅಷ್ಟೇ. ಯಾಕಂದರೆ ಒಂದು ತಂದೆ ತಾಯಿಗೆ ಮಕ್ಕಳು ಅಂತ ಬಂದಾಗ ಏನು ಅನ್ನೋದು ನಮ್ಗಳಿಗೆ ಗೊತ್ತಿದೆ. ಸೊ ಹಾಗಿದ್ದಾಗ ಆ ಮಗ ಎಲ್ಲಿ ಹೋದ ಅನ್ನೋದು ಗೊತ್ತಿಲ್ಲ ಅಂತ ಬಂದಾಗ ಆ ತಂದೆ ತಾಯಿ ಎಷ್ಟು ಚಡಪಡಿಸ್ತಾ ಇರ್ತಾರೆ ಅನ್ನೋದು ನಮ್ಗಳಿಗೆ ಗೊತ್ತಿದೆ. ಸೊ ಹಾಗಿದ್ದಾಗ ನಮ್ಮ ಒಂದು ಪ್ರಯತ್ನ ಅಷ್ಟೇ, ಮಗ ಆದಷ್ಟು ಬೇಗ ಮನೆಗೆ ಬರಬೇಕು, ತಂದೆ ತಾಯಿ ಜೊತೆ ಸೇರಬೇಕು, ಜೊತೆಗೆ ತಮ್ಮಗಳ ಜೊತೆ ಇರಬೇಕು ಮಗ. ಯಾಕಂದರೆ ನನಗೆ ಬೇಸರ ಆಯಿತು ಈ ವಿಚಾರ ಕೇಳಿದಾಗ, ನನಗೂ ಕೂಡ ಬೇಸರ ಆಯಿತು. ಯಾಕಂದರೆ ಯಾರನ್ನು ನಂಬಿದ್ದಾಗ ಅವರು ಮೋಸ ಮಾಡಿದ್ದಾರೆ ಅಂತ ಬಂದಾಗ ಸೊ ಈ ರೀತಿ ಆಗುತ್ತೆ ಅನ್ನೋದು ಬಹಳಷ್ಟು ಬೇಸರ. ಯಾಕಂದರೆ ಹೊರಗೆ ವಾಪಸ್ ಬರಲೇಬೇಕು, ಜೊತೆಗೆ ವಾಪಸ್ ಬಂದು ನಾವು ನಿಮ್ಮ ಜೊತೆ ಮಾತಾಡಬೇಕು, ಆ ಒಂದು ದಿನ ಆದಷ್ಟು ಬೇಗ ಬರಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ. ಒಂದು ವಿಚಾರ ಹೇಳ್ತೀನಿ ಸರ್, ಯೋಚನೆ ಮಾಡಬೇಡಿ, ಬೇಸರ ಪಡಬೇಡಿ, ಆದಷ್ಟು ಬೇಗ ಬಂದೇ ಬರ್ತಾರೆ ನಮ್ಮ ನಿತೀಶ್ ಅವರು, ನನಗೆ ನಂಬಿಕೆ ಇದೆ. ಯಾಕಂದರೆ ನಾನು ಕಳೆದ ಬಾರಿಯೂ ಕೂಡ ದಿಗಂತ್ ಅವರ ವಿಚಾರದಲ್ಲೂ ಕೂಡ ಅದನ್ನೇ ಹೇಳಿದ್ದೆ ನಾನು.
ಸೊ ಆ ರೀತಿ ಇದ್ದಾಗ, ಯಾಕಂದರೆ ನಮಗಿಂತ ಜಾಸ್ತಿಯಾಗಿ ನಂಬಿರುವಂತಹ ಒಂದು ತಾವುಗಳು ನಂಬುವಂಥ ಶಕ್ತಿ ಇದೆ. ಸೊ ಅದಿದ್ದಾಗ ಯಾವತ್ತೂ ಕೂಡ ಕೈ ಬಿಡಲ್ಲ. ಸೊ ಹಾಗಿದ್ದಾಗ ನಿತೇಶ್ ಅವರು ಬರ್ತಾರೆ ಅಂತ ನಂಬಿಕೆ ಇದೆ. ನಾವು ಆ ಭಾಗದ ಪೊಲೀಸ್ ಸಿಬ್ಬಂದಿಗಳಲ್ಲೂ ಕೂಡ, ಆ ಭಾಗದ ಸ್ಟೇಷನ್ ಕೂಡ ನಾವು ಕೇಳ್ತೀವಿ ಸರ್ ಏನಾಗಿದೆ, ಏನು ಅಪ್ಡೇಟ್ಸ್ ಅನ್ನುವಂಥದ್ದು. ಆ್ಯಂಡ್ ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ. ಆ್ಯಂಡ್ ಎಸ್, ಯಾವುದೇ ರೀತಿಯ ಹೀಗೆ ಟೆನ್ಷನ್ಗಳು ಅಥವಾ ಯಾವುದೇ ರೀತಿಯ ವಿಚಾರಗಳು ಸ್ವಲ್ಪ ಬದಿಗಿಟ್ಟು ತಂದೆ ತಾಯಿ ಆರೋಗ್ಯದ ಬಗ್ಗೆಯೂ ಕೂಡ ತಾವು ದಯಮಾಡಿ ಗಮನ ಹರಿಸಿ. ಯಾಕಂದರೆ ಈ ಸಂದರ್ಭ ಮಗ ಬರಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಟೆನ್ಷನ್ ಆಗುವಂಥದ್ದು ಅವರ ತಂದೆ ತಾಯಿ, ಅವರ ಒಂದು ಕುಟುಂಬ. ಸೊ ಹಾಗಿದ್ದಾಗ ತಂದೆ ತಾಯಿ ಆರೋಗ್ಯದ ಬಗ್ಗೆ ದಯಮಾಡಿ ಗಮನ ವಹಿಸಿ. ಆ್ಯಂಡ್ ಜಾಸ್ತಿ ನಿಮ್ಮ ಜೊತೆ ನಾನು ಮಾತಾಡಲ್ಲ. ಯಾಕೆ ಮಾತಾಡಲ್ಲ ಅಂತ ಬಂದಾಗ ತಾವುಗಳು ಫಸ್ಟೇ ನೊಂದಿರ್ತೀರಿ. ನಿಮ್ಮನ್ನು ಮತ್ತೆ ಬೇಸರಗೊಳಿಸುವಂತಹ ವಿಚಾರಗಳು ನಮ್ಗಳಿಂದ ಆಗಲ್ಲ. ದಯಮಾಡಿ ಕ್ಷಮಿಸಿ. ಎಸೆದು ಮೂಡುಪಿರಾರಿಯ ನಿತೇಶ್ ಬೆಲ್ಚಡ್ ಅವರು ಕಾಣೆಯಾಗಿ ನಾಪತ್ತೆಯಾಗಿ 23 ದಿನಗಳಾಗ್ತಾ ಬಂತು. ಬಜ್ಪೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಫೈಲ್ ಆಗಿದೆ, FIR ಆಗಿದೆ. ಆದರೆ ನಿತೇಶ್ ಬೆಲ್ಚಡ್ ಅವರ ಅಪ್ಡೇಟ್ಸ್ಗಳು ಯಾವುದೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಆತ ಎಲ್ಲಿ ಹೋಗಿದ್ದಾನೆ, ಏನಾಗಿದೆ ಅನ್ನುವಂಥದ್ದು. ಇವೆಲ್ಲರ ಜೊತೆಗೆ ಆತನ ಸಹೋದರ ನಮ್ಮ ಜೊತೆ ಮಾತಾಡಿದ್ದಾರೆ. ತಂದೆ ತಾಯಿ ದಿನನಿತ್ಯ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಮಗ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅನ್ನೋಂಥ ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ಆದರೆ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ ಅನ್ನೋಂಥ ವಿಚಾರವನ್ನು ಹೇಳ್ತಾರೆ. ನಿತೇಶ್ ಅವರ ಸಹೋದರರ ಜೊತೆ ಜಾಸ್ತಿ ನಾನು ಮಾತಾಡಿಲ್ಲ. ಕಾರಣ ಇಷ್ಟೇ, ಆ ಕುಟುಂಬ ಆಲ್ರೆಡಿ ನೊಂದಿದೆ. ಮತ್ತೆ ಆ ಕುಟುಂಬವನ್ನು ಕಣ್ಣೀರು ಹಾಕಿಸುವಂಥದ್ದು ಸರಿಯಲ್ಲ ಅಂತ ಮನಸ್ಥಿತಿಗಳು ಕೂಡ ಇಲ್ಲ. ಸೊ ದ್ಯಾಟ್ಸ್ ವೈ ನಾನು ಜಾಸ್ತಿ ಮಾತಾಡಿಲ್ಲ. ಯಾಕಂದರೆ ವಿಚಾರವನ್ನು ಯಾಕೆ ತೆಗೆದುಕೊಂಡದ್ದಂತ ಬಂದಾಗ ನೇರವಾಗಿ ಡಿಪಾರ್ಟ್ಮೆಂಟಿಗೆ ಗೊತ್ತಾಗಬೇಕು. ಈ ಕೇಸ್ ಇನ್ನೂ ಕೂಡ ಜೀವಂತ ಇದೆ. ಆ ಹುಡುಗ ಎಲ್ಲಿ ಹೋದ, ಏನಾದ ಅನ್ನೋಂಥ ವಿಚಾರಗಳಿಲ್ಲ. ಸೊ ಹಾಗಿದ್ದಾಗ ಬಜ್ಪೆ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಕಳಕಳಿಯ ವಿನಂತಿ. ಬಜ್ಪೆ ಪೊಲೀಸ್ ಠಾಣೆಯ ಎಲ್ಲ ಪೊಲೀಸರಿಗೆ, ನಮ್ಮ ಜಿಲ್ಲೆಯ ಎಲ್ಲ ಪೊಲೀಸರಿಗೆ ಕಳಕಳಿಯ ವಿನಂತಿ. ದಿಗಂತ್ ಸಿಕ್ಕಿದ್ದಾನೆ, ಖುಷಿಯ ಸಂಗತಿ. ಅಟ್ ದ ಸೇಮ್ ಟೈಮ್ ನಿತೇಶ್ ಬೆಲ್ಚಡನನ್ನು ದಯಮಾಡಿ ಹುಡುಕಿ ಕೊಡಿ. ಯಾಕಂದರೆ ಆತನ ತಂದೆ ತಾಯಿ ಕಾಯ್ತಾ ಇದ್ದಾರೆ, ಆ ಕುಟುಂಬ ಕಾಯ್ತಾ ಇದೆ. ಆ ಒಂದು ವಿಚಾರಕ್ಕೋಸ್ಕರ ಒಂದು ಐಫೋನ್ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಆಸೆಗೋಸ್ಕರ ಪಾಪ ಆ ಹುಡುಗನಿಗೆ ಇತರರು ಹಣದ ವಿಚಾರದಲ್ಲಿ ಮೋಸವನ್ನು ಮಾಡಿದ್ದಾರೆ. ಅದರಿಂದ ಆತ ಮನನೊಂದಿದ್ದಾನೆ. ಹಾಗಿದ್ದಾಗ ಆತ ಪಾಪ ಮೋಸ ಹೋಗಿದ್ದಾನೆ. ನಂಬಿದವರು ಆತನಿಗೆ ಮೋಸ ಮಾಡಿದರೆ ಆ ಹಣವನ್ನು ಇಟ್ಟುಕೊಂಡು, ಐಫೋನ್ನ ಹಣವನ್ನು ಇಟ್ಟುಕೊಂಡು. ಸೊ ದ್ಯಾಟ್ಸ್ ವೈ ಹಾಗಿದ್ದಾಗ ಪಾಪ ಅದರಿಂದ ಮನನೊಂದು ಆ ಹುಡುಗ ಹೋಗಿದ್ದಾನೆ ಅಂತ ಬಂದಾಗ ಪಾಪ ಆತ ಮತ್ತೆ ಮನೆಗೆ ಬರಬೇಕು. ಆ ತಂದೆ ತಾಯಿ ಕಾಯ್ತಾ ಇದ್ದಾರೆ ಆ ಬರುವ ಮಗನಿಗೋಸ್ಕರ. ಜೊತೆಗೆ ಆತನ ಕುಟುಂಬ ಕಾಯ್ತಾ ಇದೆ. ಸೊ ಹಾಗಿದ್ದಾಗ ಒಂದು ನಂಬಿಕೆ ಇದೆ, ಆತ ಬಂದೇ ಬರ್ತಾನೆ, ವಾಪಸ್ ಬಂದೇ ಬರ್ತಾನೆ. ಜೊತೆಗೆ ನಾನು ಕಳೆದ ಬಾರಿ ಕೂಡ ಹೇಳಿದ್ದೆ ದಿಗಂತ್ ಅವರ ವಿಚಾರವಾಗಿ. ಅವರ ಊರಿನವರು ಬಂದಿದ್ದರು. ಸೊ ಆ ಸಂದರ್ಭ ಆ ದಿಗಂತ್ ಮತ್ತೆ ಬರ್ತಾನೆ. ಯಾಕೆ ಬರ್ತಾನೆ ಅಂತ ಬಂದಾಗ ದಿಗಂತ ಕೇಸ್ ಸುಖಾಂತ್ಯ ಆಗಿದೆ. ದಿಗಂತ್ ಮತ್ತೆ ಬಂದಿದ್ದಾನೆ, ದಿಗಂತ್ನ ಕೇಸ್ ಸುಖಾಂತ್ಯ ಆಗಿದೆ, ಖುಷಿ ಇದೆ. ಯಾಕೆ ಆತ ಮತ್ತೆ ಬಂದಿದ್ದಾನೆ ಅಂತ ಬಂದಾಗ ಆತನ ಕುಟುಂಬ ಏನಿದೆ ನೋಡಿ, ಆತನ ಕುಟುಂಬ ಅರ್ಕುಳದ ಇತಿಹಾಸ ಇರುವಂತಹ, ಕಾರಣಿಕ ಇರುವಂತಹ ವರ್ಗಂತಾಯಿ ದೈವಸ್ಥಾನದಲ್ಲಿ ತಲೆತಲಾಂತರಗಳಿಂದ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಪ್ರಾಮಾಣಿಕವಾಗಿರುವಂಥ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಜೊತೆಗೆ ಅವರ ತಂದೆಯು ಕೂಡ ಅಲ್ಲಿ ಫರಂಗಿಪೇಟೆಯಲ್ಲಿರುವಂತಹ ಕಾರಣಿಕದ ಶಕ್ತಿ ಇರುವಂತಹ ಹನುಮಂತನ ಕ್ಷೇತ್ರದಲ್ಲಿ ಆಂಜನೇಯನ ಸ್ವಾಮಿಯ ಸನ್ನಿಧಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಇವೆಲ್ಲದರ ಜೊತೆಗೆ ಆತನ ತಾಯಿ ಮಗ ಬರ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ದಿನನಿತ್ಯ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ದಿನನಿತ್ಯ ಆತನ ತಾಯಿ ತನ್ನ ಮಗ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ಕಣ್ಣೀರನ್ನು ಹಾಕ್ತಾ ಇದ್ರು. ಜೊತೆಗೆ ಇನ್ನೊಂದು ಕಡೆ ಅಸಹಾಯಕವಾಗಿರುವಂತಹ ಆತನ ತಂದೆ, ಜೊತೆಗೆ ಇಡೀ ಕುಟುಂಬ ದಿಗಂತ್ಗೋಸ್ಕರ ಕಾಯ್ತಾ ಇತ್ತು. ಇವೆಲ್ಲದರ ಜೊತೆಗೆ ಪ್ರಮುಖವಾಗಿರುವಂತಹ ಪಾತ್ರವನ್ನು ಮತ್ತೊಂದು ವಹಿಸಿರುವಂಥದ್ದು ಈ ಒಂದು ಘಟನೆಯಲ್ಲಿ ಆ ಸಂಕ್ಷಿಪ್ತವಾಗಿರುವಂತಹ ಊರಿನವರು, ಸಮಗ್ರವಾಗಿರುವಂತಹ ಊರಿನವರು ಯಾರಿದ್ದಾರೆ ನೋಡಿ, ಜಾತಿ ಧರ್ಮ ಇಲ್ಲದೆ, ಹಿಂದೂ ಮುಸಲ್ಮಾನ್ ಅನ್ನುವಂತಹ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಿದರು. ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆದಿದ್ರು.
ವಿಧಾನಸೌಧದಲ್ಲೂ ಕೂಡ ಚರ್ಚೆ ಆಗಿತ್ತು. ಇವೆಲ್ಲದರ ನಡುವೆ ಆ ಊರಿನ ಜನರು ಸಂಘಟನಾತ್ಮಕವಾಗಿರುವಂಥ ಹೋರಾಟವನ್ನು ಪದೇ ಪದೇ ಮಾಡ್ತಾ ಇದ್ರು, ಬೈಠಕ್ಗಳನ್ನು ನಡೆಸ್ತಾ ಇದ್ರು, ರಾತ್ರಿ ಹಗಲಿನದೇ ಅವರೇ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಇವೆಲ್ಲದರ ಜೊತೆಗೆ ಜಿಲ್ಲೆಯ ಜನರು ಜೊತೆಗೆ ಜಿಲ್ಲೆಯ ಪೊಲೀಸರು 7 ತಂಡಗಳನ್ನು ಮಾಡಿಕೊಂಡು ರಾತ್ರಿ ಹಗಲಿನದೇ ಅವರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು. ಜಿಲ್ಲಾ SP ಅವರ ನೇತೃತ್ವದಲ್ಲಿ ಬಹಳಷ್ಟು ಜನರು ಈ ರೀತಿಯ ಕೆಲಸವನ್ನು ಮಾಡ್ತಾ ಇದ್ರು. ಜೊತೆಗೆ ದೈವದೇವರ ಕಾರಣಿಕ ಅವರು ನಂಬಿರುವಂಥ ಶಕ್ತಿ ದಿಗಂತ್ ಮತ್ತೆ ಮನೆಗೆ ಬಂದಿದ್ದಾನೆ. ಅದು ಖುಷಿಯ ಸಂಗತಿ. ಇವೆಲ್ಲದರ ಜೊತೆಗೆ ಕೆಲವು ವಿಡಿಯೋಗಳು ಹರಿದಾಡ್ತಾ ಇತ್ತು. ಬಹಳಷ್ಟು ಜನ ನಮ್ಗಳಿಗೆ ಹೇಳಿದ್ರು, ನಮಗೆ ಕಳಿಸಿದ್ರು ಕೂಡ. ಬಹಳಷ್ಟು ನೋಡುವಾಗ ಖುಷಿಯೂ ಕೂಡ ಆಯಿತು. ಯಾಕಂದರೆ ಕೇವಲ 2 ಗಂಟೆಯಲ್ಲಿ ವಿಡಿಯೋ ಮಾಡಿದಂಥ 2 ಗಂಟೆಯಲ್ಲಿ ನಾಪತ್ತೆಯಾಗಿರುವಂಥ ಹುಡುಗ ಸಿಗ್ತಾನೆ ಅನ್ನುವಂಥ ಆ ಒಂದು ಸುದ್ದಿ ಕೇಳಿ ಬಹಳಷ್ಟು ಖುಷಿ ಆಯಿತು. ಯಾಕಂದರೆ ಇಂತಹ ಕಾರಣಿಕದ ವ್ಯಕ್ತಿಗಳು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ. ಇಂತಹ ಪವಾಡ ಸದೃಶ್ಯವಾಗಿರುವಂಥ ವಿಡಿಯೋ ಕೂಡ ನಮ್ಮ ಸಮಾಜದಲ್ಲಿದೆ, ನಮ್ಮ ಕಣ್ಣ ಮುಂದೆ, ನಿಮ್ಮ ಕಣ್ಣ ಮುಂದೆ ಇದೆ ಅನ್ನುವಂಥದ್ದು ಬಹಳಷ್ಟು ಆಶ್ಚರ್ಯ ಆಯಿತು. ಒಂದು ವಿಚಾರ ಹೇಳ್ತೀವಿ ಯಾವತ್ತೂ ಕೂಡ, ನಾನು ನನ್ನಿಂದ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ. ಯಾಕೆಂದರೆ ನಾವು ನಂಬಿರುವಂತಹ ಶಕ್ತಿಗಳು, ನಾವು ನಂಬಿದಂತಹ ದೈವದೇವರುಗಳು, ನಾವು ಮಾಡಿದಂತಹ ಕಾರ್ಯಗಳು ಅದು ಯಾವತ್ತೂ ಕೂಡ ಜನರ ಮನಸ್ಸಿನಲ್ಲಿರುತ್ತೆ. ಆ್ಯಂಡ್ ಒಳ್ಳೆಯ ಕೆಲಸ ಮಾಡಿ ಖುಷಿಯಾಗುತ್ತೆ. ಜೊತೆಗೆ ಕೇವಲ ಒಂದು ವಿಡಿಯೋ ರೆಕಾರ್ಡ್ ಮಾಡಿದ್ರಿಂದ ಒಬ್ಬ ನಾಪತ್ತೆಯಾಗಿರುವಂಥ ಹುಡುಗ ಸಿಗ್ತಾನೆ ಅನ್ನುವಂತಹ ಕಾರಣಿಕ ಇರುವಂತಹ ಶಕ್ತಿಗಳಿದೆ ಅಂತ ಬಂದಾಗ, ಅಂತಹ ದೇವಮಾನವರು ಕೂಡ ಇದ್ದಾರೆ, ಅಂತಹ ಪವಾಡ ಸದೃಶ್ಯವಾಗಿರುವಂಥ ವಿಡಿಯೋಗಳು ಕೂಡ ಇದೆ ನಮ್ಮ ಸಮಾಜದಲ್ಲಿ ಅಂತ ಬಂದಾಗ ಭಾಳಷ್ಟು ಖುಷಿ ಆಗುತ್ತೆ. ಕಳಕಳಿಯ ವಿನಂತಿ, ಒಂದು ಕೈ ಮುಗಿದು ಕಳಕಳಿಯ ವಿನಂತಿ. ಪಾಪ ನಿತೇಶ್ ಬೆಲ್ಚಾಡ್ನಿಗೋಸ್ಕರ ಆತನ ತಂದೆ ತಾಯಿ ಕಾಯ್ತಾ ಇದ್ದಾರೆ. ನಿತೇಶ್ ಬೆಲ್ಚಾಡ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅನ್ನೋಂಥದ್ದು. ದಯಮಾಡಿ ಆತನ ಮನೆಗೂ ಕೂಡ ತಾವುಗಳು ಒಂದು ಸಲ ಹೋಗಿ ಒಂದು ವಿಡಿಯೋ ಮಾಡಿ 2 ಗಂಟೆಯಲ್ಲಿ ಬೇಡ 2 ದಿನದಲ್ಲಿ ದಯಮಾಡಿ ಆತ ಸಿಗುವಂತೆ ಮಾಡಿ ಅಂತ ನಮ್ಮ ಕಳಕಳಿಯ ವಿನಂತಿ. ದಯಮಾಡಿ ಆತ ಸಿಗುವಂತೆ ಮಾಡಿ. 2 ಗಂಟೆ ಬೇಡ, 2 ದಿನವಾದರೂ ತೆಗೆದುಕೊಳ್ಳಿ. ದಯಮಾಡಿ ಆ ಹುಡುಗ ಸಿಗಲಿ. ನಿತೇಶ್ ಬೆಲ್ಚಾಡ ಅವರ ಕುಟುಂಬ ಇದೆಯಲ್ಲ ನೋಡಿ, ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಸೊ ಈ ರೀತಿ ಒಂದು ಹೆಲ್ಪ್ ಆದರೆ ನಾವು ಹ್ಯಾಟ್ಸ್ ಆಫ್ ಹೇಳ್ತೀವಿ, ನಾವುಗಳು ಕೈ ಮುಗಿತೀವಿ. ಪಕ್ಕಾ ತಾವುಗಳು ದೇವಮಾನವರು. ತಾವು ಮಾಡಿದಂಥ ವಿಡಿಯೋದಿಂದ ಪಕ್ಕಾ ಕಾಣೆಯಾಗಿರೋರು ಸಿಗ್ತಾರೆ, ನಾಪತ್ತೆಯಾಗಿರೋರು ಸಿಗ್ತಾರೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಎನಿವೆ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ನಾವುಗಳು ನಿಮ್ಮ ಜೊತೆ ಪ್ರತಿ ಬಾರಿಯೂ ಕೂಡ ಇರ್ತೀವಿ. ಆದರೆ ಎಲ್ಲೂ ಕೂಡ ನಮ್ಮ ಸಮಾಜದ ದಿಕ್ಕನ್ನು ತಪ್ಪಿಸಬೇಡಿ. ಮನುಷ್ಯರು ಮನುಷ್ಯರಾಗಿದ್ದರೇ ಚಂದ, ಮನುಜನಾಗಿದ್ದರೇ ಚಂದ. ಮನುಷ್ಯ ದೇವರಾಗಲಿಕ್ಕೆ ಹೊರಟಾಗ ಭಾಳಷ್ಟು ಕಷ್ಟ ಇದೆ. ಆ್ಯಂಡ್ ನಮ್ಮ ಜನರು ಮುಗ್ಧರಿದ್ದಾರೆ. ಸೊ ಹಾಗಿದ್ದಾಗ ದಯಮಾಡಿ ಆ ಒಂದು ವಿಚಾರದಲ್ಲಿ ಸ್ವಲ್ಪ ನಾವು ಪ್ರಾಮಾಣಿಕವಾಗಿ ನಡೆದುಕೊಂಡ್ರೆ ಯಾವತ್ತೂ ಕೂಡ ಉತ್ತಮ. ಒಂದು ವಿಚಾರವನ್ನು ಹೇಳ್ತೀವಿ, ಈ ಒಂದು ಪ್ರಕರಣ, ದಿಗಂತ್ ಅವರ ಪ್ರಕರಣ ಯಾವಾಗದಿಂದ ಆಯಿತು ಆವಾಗದಿಂದ ನಾವು ನಿರಂತರವಾಗಿ ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಕಂಟಿನ್ಯೂಸ್ ಆಗಿ 4 ಲೈವ್ ಡಿಬೇಟ್ಗಳನ್ನು ಮಾಡಿದ್ವಿ. ಜೊತೆಗೆ ನಾವು ಊರಿನವರು ಬಂದರು ನಮ್ಮ ಜೊತೆ, ಊರಿನವ್ರ ಜೊತೆ ಕೂಡ ನಾವು ಮಾತಾಡಿದ್ವಿ. ಅವರ ಜೊತೆ ಡಿಪಾರ್ಟ್ಮೆಂಟಿಗೆ ಪ್ರೆಷರನ್ನು ಕೂಡ ಹಾಕಿದ್ವಿ. ದಯಮಾಡಿ ಹುಡುಕಿ ಕೊಡಿ, ಆ ತಂದೆ ತಾಯಿಯ ಕಣ್ಣೀರನ್ನು ನೋಡಲಿಕ್ಕೆ ಆಗಲ್ಲ ಅನ್ನುವಂಥದ್ದು. ಅದೇನೇ ಇರಲಿ, ದಿಗಂತ್ ಸಿಕ್ಕಿದ್ದು ಬಹಳಷ್ಟು ಖುಷಿಯಾಗಿದೆ. ಯಾಕಂದರೆ ಆ ತಾಯಿಗೆ ಮಗ ಸಿಕ್ಕಿದ್ದಾನೆ, ತಂದೆಗೆ ಮಗ ಸಿಕ್ಕಿದ್ದಾನೆ ಹೊರತು ಜೊತೆಗೆ ಇದೆಲ್ಲವೂ ಕೂಡ ನಾವು ಮಾಡಿದ್ದೀವಿ ಅನ್ನುವಂಥದ್ದು ಯಾವುದೇ ರೀತಿಯ ಜಂಬ ಇಲ್ಲ ನಮ್ಗಳಿಗೆ, ಯಾವತ್ತೂ ಕೂಡ ಇಲ್ಲ. ನಮ್ಮ ಕುಡ್ಲ ವಾಹಿನಿ ನಾಟ್ ಇವನ್ ಸಿಂಗಲ್ ರಿಪೋರ್ಟ್ ಇಲ್ಲಿ ತನಕ ಯಾವುದೇ ರೀತಿಯ ಫಲಶ್ರುತಿ ಇಲ್ಲ, ಯಾವುದೇ ರೀತಿಯ ಇಂಪ್ಯಾಕ್ಟ್ಗಳಿಲ್ಲ, ನಾವು ಹಾಕಲ್ಲ. ಯಾಕಂದರೆ ಇದು ನಮ್ಮ ಧರ್ಮ, ಇದು ನಮ್ಮ ಕರ್ತವ್ಯ. ನಾನಿಲ್ಲಿ ಮಾತಾಡಿದ್ದಕ್ಕೆ, ನಾವಿಲ್ಲಿ ಕೂತ್ಕೊಂಡು ನಮ್ಮ ಕೆಲಸವನ್ನು ಮಾಡಿದ್ದಕ್ಕೆ ನಮ್ಮ ಜೀವನ ನಡೀತಾ ಇದೆ, ಪ್ರತಿಯೊಬ್ಬರ ಜೀವನ ನಡೆಯುತ್ತೆ. ಆ ರೀತಿ ಇದ್ದಾಗ ಇದು ನಮ್ಮ ಕರ್ತವ್ಯ, ಇದು ನಮ್ಮ ಕೆಲಸ. ನಮ್ಮ ಕೆಲಸವನ್ನು ನಾವು ಬೊಬ್ಬೆ ಹಾಕ್ಕೊಂಡು ಹೇಳ್ತಾ ಹೋದರೆ ಆ ಕರ್ತವ್ಯಕ್ಕೆ ಬೆಲೆ ಎಲ್ಲಿದೆ ಅನ್ನುವಂಥ ಪ್ರಶ್ನೆ ಬರುತ್ತೆ ಅಲ್ವಾ? ಸೊ ಹಾಗಿದ್ದಾಗ ಭಾಳಷ್ಟು ವಿಚಾರಗಳಿವೆ, ಆದರೆ ನಾವು ಯಾವತ್ತೂ ಕೂಡ ಅದನ್ನು ಪಬ್ಲಿಸಿಟಿ ಅನ್ನುವಂಥದ್ದು ಇಲ್ಲ. ಅದು ನಮ್ಮ ಕರ್ತವ್ಯ, ಅದು ನಮ್ಮ ಧರ್ಮ, ಮಾಧ್ಯಮ ಧರ್ಮ ಅಂತ ಹೇಳ್ತೀವಿ, ಮಾಧ್ಯಮ ಕರ್ತವ್ಯ ಅಂತ ಹೇಳ್ತೀವಿ. ಸೊ ಅದನ್ನು ಮೆರೆಯೋಣ. ಅದೇನೇ ಇರಲಿ, ಒಂದು ಈ ರೀತಿ ಆದಾಗ ಇಂಥ ಪಾಪ ಹುಡುಗನನ್ನು ಕೂಡ ಹುಡುಕಿ ಕೊಡಿ ನಮ್ಮ ಕಳಕಳಿಯ ವಿನಂತಿ. ಆದಷ್ಟು ಬೇಗ ನಮ್ಮ ತುಳುನಾಡಿನ ದೈವದೇವರು ನಮ್ಮ ನಿತೇಶ್ ಬೆಲ್ಚಾಡ ಕೂಡ ಆದಷ್ಟು ಬೇಗ ಮನೆಗೆ ಬರಲಿ, ಆರೋಗ್ಯವಾಗಿ ಬರಲಿ, ಆ್ಯಂಡ್ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಆಶಯ. ಆ್ಯಂಡ್ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ. ಥ್ಯಾಂಕ್ ಯು.